ಕ್ರಮವನ್ನು ಅವರು ನಿರೂಪಿಸಲಿಕ್ಕಿದ್ದಾರೆ. ಇಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮುಂದಿನ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡಬೇಕಾಗಿ ಅವರ ಹತ್ರ ಕೇಳಿಕೊಳ್ತೇನೆ. ಕ್ರಿಸ್ಮಸ್ ಎನ್ನುವುದು ಕೇವಲ ಒಂದು ಹಬ್ಬವಲ್ಲ, ಅದು ಮಾನವನನ್ನು ಹೊಳಪಿಸುವ ಮಾನವೀಯತೆಯ ಬೆಳಕು. ಸರ್ವರಿಗೂ ಶುಭ ದಿನದ ಶುಭ ನಮನಗಳು. ಗುಡ್ ಮಾರ್ನಿಂಗ್, ಸುಪ್ರಭಾತಂ, ಶುಭೋದಯ, ಕಾಲಾಯಿ ವನಕಂ. ಉಡಲ್ ದಿಂಚಿ ಸೊಲ್ಮೆಲು ತುಮ್ಕ ಸಮೇಸ್ತಾಂಗ್ ಹಾವ್ ಮೊಗಸೋ ಅನಿ ಮನಸೋ ಯುಕಾರ್ ಮಗ್ತ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಎಂಬ ಬಹು ಸಾಮಾನ್ಯ ಚಿರಪರಿಚಿತ ಹೆಸರನ್ನಿಟ್ಟುಕೊಂಡು ಇಂದು 2025 ಸಾಲಿನ ಸೌಹಾರ್ದ ಕ್ರಿಸ್ಮಸ್ ಕೂಟಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ತಂಡದ ವತಿಯಿಂದ ತಮಗೆಲ್ಲರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಹಲವಾರು ವರ್ಷಗಳ ಹಿಂದೆ ಮಂಗಳೂರಿನ ತರುಣ ಯುವಕರು ಕ್ರಿಸ್ತರ ಪುಣ್ಯ ಭೂಮಿ ಆಗಿರುವಂತಹ ಇಸ್ರಾಯೇಲ್ ಎಂಬ ದೇಶಕ್ಕೆ ಉದ್ಯೋಗದ ಹುಡುಕಾಟದಲ್ಲಿ ಹೋಗಿ ತಲುಪುತ್ತಾರೆ. ಅವರ ಜೀವನವನ್ನು ಒಂದು ಸಾಮಾನ್ಯ ಮಟ್ಟಕ್ಕೆ ರೂಪಿಸಿಕೊಂಡ ನಂತರ ಅವರು ಹಿಂತಿರುಗಿ ನೋಡಿದಾಗ ತಮ್ಮ ಪರ ಊರಿನಲ್ಲಿ ಕಷ್ಟದಲ್ಲಿ ಇರುವವರನ್ನು ಕಂಡು ಅವರ ಹೃದಯ ಮರುಗಿತು. ಅದಾಗಲೇ ಅವರ ಯೋಚನೆ ಬಂದಿರುವಂಥದ್ದು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಎಂಬ ಅದ್ಭುತ ತಂಡದ ರಚನೆಗೆ ಕಾರಣವಾಯಿತು. ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡವಿಲ್ಲದೆ, ಯಾವುದೇ ರೀತಿಯಾದಂತಹ ಬೆಂಬಲಗಳಿದೆ, ಸ್ವತಂತ್ರವಾಗಿ ನಿರ್ವಹಿಸುತ್ತಿರುವ ತಂಡ ಅಂತ ಹೇಳಿದರೆ ಅದು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡ ಅಂದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿಯೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾ ಪೋಷಕರಾಗಿ, ಹಲವಾರು ರೋಗಿಗಳಿಗೆ ರಕ್ಷಕರಾಗಿ, ಸೂರಿಲ್ಲದವರಿಗೆ ಒಂದು ಪುಟ್ಟ ಸೂರನ್ನು ಕಟ್ಟಿಕೊಟ್ಟು ಅವರ ಜೀವನವನ್ನು ರೂಪಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಈ ತಂಡ ಒಂದೇ ಅಲ್ಲದೆ ಈ ತಂಡದ ಅಧ್ಯಕ್ಷರಾಗಿ ಶ್ರೀ ಸುನಿಲ್ ಮೆಂಡೋನ್ಸಾ ಹಾಗೂ 28 ಸದಸ್ಯರನ್ನು ಹೊಂದಿರುವ ಈ ತಂಡ ಸ್ನೇಹ, ಸಹಬಾಳ್ವೆ, ಕರುಣೆ, ಮಮತೆ ಇದಕ್ಕೆ ಹೆಸರುವಾಸಿಯಾಗಿದೆ. ಇದರೊಂದಿಗೆ ನಾವು ಈ ಸಂದರ್ಭದಲ್ಲಿ ಗುಡ್ ಸಮಾರಿಥನ್ ತಂಡ ಸಿಂಗಾಪುರ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಶಾಂತ್ ಡಿಸೋಜಾ ಹಾಗೂ ಎಲ್ಲ ಸದಸ್ಯರನ್ನು ಸ್ಮರಿಸುತ್ತಾ ಅವರು ಈ ತಂಡದ ಬೆನ್ನೆಲುಬಾಗಿ ನಿಂತು ಸಾಕಷ್ಟು ಕಾರ್ಯಗಳನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟಿ ಕೆಟ್ಟತನ ಎನ್ನಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಎಂಬ ಸರ್ವಜ್ಞನ ವಚನದಂತೆ ಇಂದು ನಾವೆಲ್ಲ ಜೊತೆಯಾಗಿದ್ದೇವೆ ಅಂತ ಹೇಳಿದರೆ ಖಂಡಿತವಾಗಿಯೂ ಈ ಸೌಹಾರ್ದ ಕ್ರಿಸ್ಮಸ್ ಒಂದು ಉತ್ತಮ ಕಾರಣವಾಗಿದೆ. ಹೇಳಲು ಹೋದರೆ ಸಾಲದು ಅಷ್ಟಿದೆ. ಖಂಡಿತವಾಗಿಯೂ ಕೂಡ ಕಾರ್ಯಕ್ರಮದ ಉದ್ದಕ್ಕೂ ನಿಮಗೆ ಪುಟ್ಟ ಪುಟ್ಟ ತುಣುಕುಗಳು ಈ ತಂಡದ ವಿಚಾರವಾಗಿ ಮುಂದಿಡಲಿದ್ದೇವೆ. ಕಾರ್ಯಕ್ರಮ ಮುಂದೆ ಸಾಗಬೇಕಿದೆ. ಆದರೆ ನಾವು ನಮ್ಮ ದಿನಂದಿನ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನು ನೋಡ್ತೇವೆ, ಹೌದಲ್ವಾ? ನಾವು ಸಾಮಾನ್ಯರು ಬೆಳಗ್ಗೆದ್ದು ಕೆಲಸಗಳಿಗೆ ಹೋಗ್ತೇವೆ, ತುಂಬ ಸಾಕಷ್ಟು ಕೆಲಸಗಳನ್ನು ಮಾಡ್ತೇವೆ. ಆದರೆ ನಮ್ಮ ಈ ಸಂತಸದ ಕಾರ್ಯಕ್ರಮಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ಮುನ್ನುಡಿ ಬರಲಿಕ್ಕೆ ಹೊರಟಿರುವಂಥವರು ಸ್ಫೂರ್ತಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆ ಬೆಳುವಾಯಿ ಮೂಡಬಿದ್ರೆ ಇಲ್ಲಿನ ಪುಟಾಣಿ ಮಕ್ಕಳು ಹಾಗೂ ಬಹಳ ಬುದ್ಧಿವಂತ ಮಕ್ಕಳು. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಸ್ವಾಗತ ನೃತ್ಯದ ಮೂಲಕ ಅವರು ನಿಮ್ಮನ್ನು ಸ್ವಾಗತಿಸಲಿಕ್ಕಿದ್ದಾರೆ.
ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮಾನವ ಜನ್ಮವೇ ದೇವರ ದಾನ ಲೋಕವೇ ತುಂಬಿದೆ ದೇವರ ಪ್ರೇಮ ಗರಿ ಸರಿ ಗದ ಪದ ಗ ಪಗರಿ ಸರಿ ಗರಿ ಗ ಪಗ ಪದ ಪದ ಸರಿ ಗ ಪದ ಸರಿ ಗ ಸ ಪರಪ್ರೇಮದಲ್ಲಿ ದೇವರ ವಾಸ ಪರಸೆರೆಯಲ್ಲಿ ದೇವ ಸನ್ಮಾನ ಪ್ರೇಮಂ ಸಹಿಸುವುದು ಪ್ರೇಮಂ ಕ್ಷಮಿಸುವುದು ಪ್ರೇಮಕ್ಕೆ ಸಾವಿಲ್ಲ ಪ್ರೇಮವೇ ಸರ್ವಸ್ವ ಪ್ರೇಮವೇ ಸತ್ಯ ಪ್ರೇಮವೇ ನಿತ್ಯ ಪ್ರೇಮದಿಂದ ಒಂದಾಗೋಣ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಆಹಾ, ಈ ನೃತ್ಯ ಕಣ್ಣಿಗೆ ಕಾಣುವ ಪ್ರಾರ್ಥನೆ ಹಾಗೂ ಮನ ಮುಟ್ಟುವ ಸ್ವಾಗತ ಎಂದರೆ ಖಂಡಿತ ತಪ್ಪಾಗಲಾರದು. ಧನ್ಯವಾದಗಳು ಚಿಣ್ಣರೆ. ಹಾಗೂ ಇವರನ್ನು ಇಷ್ಟರ ಮಟ್ಟಿಗೆ ಬೆಳೆಸಿ ಅಭ್ಯಾಸ ನೀಡಿದಂತಹ ಅವರ ಶಿಕ್ಷಕಿ ಚೈತ್ರ ನನ್ನ ಉತ್ತಮ ಗೆಳತಿಯೂ ಹೌದು. ಅವರಿಗೂ ನಮ್ಮ ಈ ತಂಡದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಜೊತೆಯಾಗಿರುವವರು ಹಲವಾರು ಗಣ್ಯ ವ್ಯಕ್ತಿಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ ಅತಿ ವಂದನೀಯ ಓನಿಲ್ ಡಿಸೋಜಾ. ಇವರು ಧರ್ಮಗುರುಗಳು, ಕಾರ್ಪಸ್ ಕ್ರಿಸ್ತಿ ದೇವಾಲಯ, ಮೂಡುಬಿದ್ರೆ
ಹಾಗೂ ಪ್ರಧಾನ ಧರ್ಮಗುರುಗಳು ಮೂಡಬಿದ್ರೆ ವಲಯ ಇವರನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ವಂದನೀಯ ಗ್ರೆಗರಿ ಡಿಸೋಜಾ ಇವರು ಧರ್ಮಗುರುಗಳು, ಪವಿತ್ರ ಶಿಲುಬೆಯ ದೇವಾಲಯ ಹೊಸಬೆಟ್ಟು. ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗಾರ್ ಸಂಸ್ಥಾಪಕರು, ಸ್ಫೂರ್ತಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆ ಮೂಡಬಿದ್ರೆ. ರೋಟರಿಯನ್ ಅಬುಲಾಲ್ ಪುತ್ತಿಗೆ ಉದ್ಯಮಿ ಮೂಡಬಿದ್ರೆ. ಶ್ರೀಯುತ ಲಯನ್ ಅಮಿತ್ ಡಿಸಿಲ್ವಾ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಅಲಂಗಾರು. ಶ್ರೀಯುತ ಎಲ್.ಎನ್. ಶಿವಪ್ರಸಾದ್ ಹೆಗ್ಡೆ ಕಣಜಾರು MJF ಉಪನ್ಯಾಸಕರು, AG ಸೋನ್ಸ್ ITI ಮೂಡಬಿದ್ರೆ. ಶ್ರೀಯುತ ಸಂದೇಶ್ PG ಸರ್ಕಲ್ ಇನ್ಸ್ಪೆಕ್ಟರ್ ಮೂಡಬಿದ್ರೆ. ಶ್ರೀಯುತ M. ಬಾಹುಬಲಿ ಪ್ರಸಾದ್ ಹಿರಿಯ ವಕೀಲರು ಮೂಡಬಿದ್ರೆ. ರೋಟರಿಯನ್ CH ಅಬ್ದುಲ್ ಗಫೂರ್ ಉದ್ಯಮಿಗಳು ಮೂಡಬಿದ್ರೆ. ಶ್ರೀಯುತ ಅಶ್ವಿನ್ J. ಪಿರೇರಾ ಉದ್ಯಮಿ ಮೂಡಬಿದ್ರೆ. ಕೆಲವು ಅತಿಥಿ ಗಣ್ಯರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಇವರೆಲ್ಲರನ್ನೂ ವೇದಿಕೆಗೆ ಕರೆತರಬೇಕಾಗಿ ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನೂ ವೇದಿಕೆಗೆ ಸ್ವಾಗತಿಸಬೇಕಾಗಿ ನಿಮ್ಮ ಬಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಆಸೀನಗೊಳಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನು ಕೋರುತ್ತಾ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಗಳನ್ನು ಕೋರ್ತೇನೆ. ಇವರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ವಿಶೇಷ ಆಮಂತ್ರಿತರು ಹಾಗೂ ಸನ್ಮಾನಿತರು ಜೊತೆಯಾಗಲಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ಶ್ರೀಯುತ ಆಲ್ವಿನ್ ರಾಡ್ರಿಗಸ್ ಅಧ್ಯಕ್ಷರು, ಕಥೋಲಿಕ್ ಸಭಾ ಮೂಡಬಿದ್ರೆ ವಲಯ, ಹಾಗೂ ಶ್ರೀಯುತ ರೆಕ್ಸನ್ ಮಿರಾಂದಾ ಅಧ್ಯಕ್ಷರು, SVP ಮೂಡಬಿದ್ರೆ ವಲಯ ಇವರಿಗೂ ಸ್ವಾಗತಗಳನ್ನು ಕೊಡ್ತಾ ಇದ್ದೇವೆ. ಇದರೊಂದಿಗೆ ಇಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಲಿರುವಂತಹ ಶ್ರೀಯುತ ಧನಂಜಯ್ ಮೂಡಬಿದ್ರೆ ಹಿರಿಯ ಪತ್ರಕರ್ತರು, ಕುಮಾರಿ ರೆಮೋನಾ ಇವೆಟ್ ಪಿರೇರಾ ವಿಶ್ವ ದಾಖಲೆ ಮಾಡಿರುವಂತಹ ಭರತನಾಟ್ಯ ಕಲಾವಿದೆ ಹಾಗೂ ಅವರ ತಾಯಿ ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀಯುತ ಮುನೀರ್ ನಡುಪಳ್ಳ ಸಮಾಜ ಸೇವಕರು ಇವರಿಗೂ ಪ್ರೀತಿಯ ಸ್ವಾಗತಗಳು. ಇವರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆಯಾಗ್ತಾ ಇರುವವರು ನಮ್ಮ ಭಗಿನಿಯರು, ಸಿಸ್ಟರ್ ಲೆನ್ನಿ ಕ್ರಾಸ್ತಾ ಅಲಂಗಾರ್ ಚಾರಿಟಿ ಹಾಗೂ ಸಿಸ್ಟರ್ ರೋಸಿ ಹಾಗೂ ಸಿಸ್ಟರ್ ಮಾರ್ಸೆಲ್ಲಾ ಮಾರ್ನಿಂಗ್ ಸ್ಟಾರ್ ಮೂಡಬಿದ್ರೆ ಇವರಿಗೂ ಈ ತಂಡದ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತಗಳು. ಅತಿಥಿ ಬಂದ ಮನೆಗೆ ದೇವರು ಬರುತ್ತಾನಂತೆ ಎಂಬ ಮಾತಿನಂತೆ ಇಲ್ಲಿ ನೆರೆದಿರುವ ಸರ್ವರನ್ನು ಅವರ ಪ್ರೀತಿಯ ಮಾತುಗಳಿಂದ ಇದೀಗ ಸ್ವಾಗತಿಸಬೇಕಾಗಿ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ಅಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ದಿನದ ಶುಭ ನಮನೆಗಳು. ಇವತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡದ ದಶಮಾನೋತ್ಸವ ಪ್ರಯುಕ್ತ ಆಗಮಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಆಗಮಿಸಿದ ವಿಶೇಷ ಅತಿಥಿ ಗಣ್ಯರಿಗೆ ಈ ಸಮಯದಲ್ಲಿ ಅವರ ಕಿರು ಪರಿಚಯವನ್ನು ನೀಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ನಾನು ಇಷ್ಟಪಡುತ್ತೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಅತಿ ವಂದನೀಯ ಧರ್ಮಗುರುಗಳು ಅನಿಲ್ ಡಿಸೋಜಾ ಅವರು. ಕೆಳಗಡೆ ಅವರ ಕಾರ್ಯಕ್ರಮ ನಡೀತಾ ಇದೆ, ಕೆಲವೇ ಕ್ಷಣಗಳಲ್ಲಿ ಅವರು ಮೇಲೆ ಬರಲಿಕ್ಕಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಇನ್ನೋರ್ವ ಅತಿಥಿ
ವಂದನೀಯ ಧರ್ಮಗುರುಗಳು ಗ್ರೇಗರಿ ಡಿಸೋಜ ಹೊಸಬೆಟ್ಟು ಚರ್ಚ್ ಪವಿತ್ರ ಶಿಲುಬೆಲೆಯ ದೇವಾಲಯ ಹೊಸಬೆಟ್ಟಿನವರು ಕಳೆದ 2 ವರ್ಷಗಳಿಂದ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಇವತ್ತು ನಮ್ಮ ಈ ಕರೆಗೆ ಓಕೊಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೆ ನಮ್ಮ ತಂಡದ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ತಂಡದ ಕಾರ್ಯಕರ್ತರಾದ ಫ್ಲೋರಾ ಡಿಸೋಜರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಲಯನ್ ಅಬುಲಾಲ್ ಪುತ್ತಿಗೆ, ಮೂಡಬಿದ್ರೆಯ ಖ್ಯಾತ ಉದ್ಯಮಿ ಹಾಗೂ ಉತ್ತಮ ಸಮಾಜ ಸೇವಕರು. ಸಮಾಜ ಸೇವೆ ಅಂತ ಹೇಳುವಾಗ ಖಾಲಿ ಸನ್ಮಾನ ಸಮಾರಂಭಕ್ಕೆ ಮಾತ್ರ ಸೀಮಿತವಲ್ಲ, ಪರದೆಯ ಹಿಂದೆ ನಿಂತು ಎಲ್ಲ ಸೇವೆಗಳನ್ನು ಮಾಡುವ ಒಂದು ಉತ್ತಮ ಸಮಾಜ ಸೇವಕರು ಈ ವೇದಿಕೆಯನ್ನು ಇವತ್ತು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಂಡದ ಸದಸ್ಯರು ಬಂದು ಅವರಿಗೆ ಮುಂದೆ ಒಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದ ಇನ್ನೂರು ಅತಿಥಿ ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗಾರ್, ಮೂಡಬಿದ್ರಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆಯ ಸಂಸ್ಥಾಪಕರು ಹಾಗೂ ನಮ್ಮ ಆತ್ಮೀಯ ಮಿತ್ರರು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸುತ್ತಾರೆ. ಮಾತ್ರವಲ್ಲದೆ ನಮಗೆ ಉತ್ತಮ ಸಲಹೆಗಾರರು ಹೌದು. ನಮ್ಮ ಯಾವ ಕಾರ್ಯಕ್ರಮ ನಡೆಯುವಾಗ ಕೂಡ ನಾನು ಅವರ ಹತ್ರ ಸಲಹೆಗಳನ್ನು ಕೇಳುವುದು, ಯಾಕೆಂದರೆ ಅವರು ಉತ್ತಮ ಸಲಹೆಗಾರರು ಮತ್ತು ಕಾರ್ಯವನ್ನು ಹೇಗೆ ಮಾಡುವುದಂತ ಅವರಿಗೆ ಒಳ್ಳೆ ರೀತಿಯಲ್ಲಿ ಗೊತ್ತಿದೆ. ಆದ್ದರಿಂದ ಅವರನ್ನು ನಾನು ಯಾವತ್ತೂ ಕೂಡ ನಮ್ಮ ಗುರು ಅಂತಲೇ ಕರೆಯುವುದು. ಅವರ ಶಾಲೆಗೂ ಕೂಡ ಅವರು ಸ್ಫೂರ್ತಿ ಅಂತ ಶಾಲೆಗೆ ಹೆಸರಿಟ್ಟಿದ್ದಾರೆ. ಅವರು ಎಲ್ಲರಿಗೂ ನಮಗೆ ಸ್ಫೂರ್ತಿದಾತರು. ಅವರ ವಿಡಿಯೋವನ್ನು ನೀವು ನೋಡಿದರೆ ಯೂಟ್ಯೂಬಲ್ಲಿ ನಿಮಗೆಲ್ಲ ಅವರ ಕಥೆಗಳು ಕಾಣಲಿಕ್ಕೆ ಸಿಗ್ತವೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಂಡದ ಸದಸ್ಯರು ಅವರಿಗೆ ಮುಂದೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಲಯನ್ ಅಮಿತ್ ಡಿಸಿಲ್ವಾ, ನಮ್ಮ ಲಯನ್ಸ್ ಕ್ಲಬ್ ಅಲಂಗಾರಿನ ಅಧ್ಯಕ್ಷರು. ಲಯನ್ಸ್ ಕ್ಲಬ್ಬಿನ ಅಲಂಗಾರಿನ ನಾನು ಒಬ್ಬ ಸದಸ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತಂಡದ ಸದಸ್ಯರು ಮುಂದೆ ಬಂದು ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದ ಇನ್ನೂರು ಅತಿಥಿ ಶ್ರೀಯುತ ಲಯನ್ ಶಿವಪ್ರಸಾದ್ ಹೆಗಡೆ ಕಣಜಾರ್ MJF, ಉಪನ್ಯಾಸಕರು ITI ಸೋನ್ಸ್ ಮೂಡಬಿದ್ರೆ. ಇವರು ಕಳೆದ 2 ವರ್ಷಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಉತ್ತಮ ಸಂದೇಶವನ್ನು ಅವರು ನೀಡುತ್ತಾ ಬಂದಿರುತ್ತಾರೆ. ಈ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದಯಮಾಡಿ ತಂಡದ ಸದಸ್ಯರು ಮುಂದೆ ಬಂದು ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ಬಾಹುಬಲಿ ಪ್ರಸಾದ್, ಹಿರಿಯ ವಕೀಲರು ಮೂಡಬಿದ್ರಿ. ಸರ್, ತಾವು ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಅತೀವ ಸಂತೋಷವನ್ನು ತರ್ತದೆ. ಯಾಕಂದರೆ ಒಂದು ಹಿರಿಯ ವಕೀಲರು ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ನಮ್ಮ ಕರೆ ಕೊಟ್ಟಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ತಂಡದ ಸದಸ್ಯರು ಮುಂದೆ ಬಂದು ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ರೋಟರಿಯನ್ CH ಅಬ್ದುಲ್ ಗಫೂರ್. ಇವರ ಹೆಸರನ್ನು ನಾವು ಕೇಳಿದರೆ ಯಾರಿಗೂ ಪರಿಚಯ ಇಲ್ಲದವರು ಯಾರು ಇಲ್ಲ. ಇವರು ಕೂಡ ಒಂದು ಉತ್ತಮ ಸಮಾಜ ಸೇವಕರು. ಮೂಡಬಿದ್ರಿಯಲ್ಲಿ ಒಂದು ಉತ್ತಮ ಉದ್ಯಮಿ ಅಂತ ಹೇಳ್ಬೋದು. ನಾನು ಹೇಳಿದರೆ ತಪ್ಪಾಗಲಾರದು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆಯುವಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ತಂಡದ ಸದಸ್ಯರು ಮುಂದೆ ಬಂದು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಅಶ್ವಿನ್ ಜೆ ಪಿರೇರಾ, ಮೂಡಬಿದ್ರಿಯ ಯುವ ಉದ್ಯಮಿ ಎಂದರೆ ತಪ್ಪಾಗಲಾರದು.
ಯಾಕಂದರೆ ಅವರನ್ನು ನೋಡುವಾಗ ಯಂಗ್ಸ್ಟರ್ ಆಗಿ ಕಾಣ್ತಾರೆ, ಆದರೆ ಅವರ ವ್ಯವಹಾರ ಮಾತ್ರ ತುಂಬ ದೊಡ್ಡದಿದೆ. ನೋಡಲಿಕ್ಕೆ ಸಾಧಾರಣ ರೀತಿ ಇದ್ದಾರೆ. ಎಲ್ಲ ಸೇವಾ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ತಂಡದ ಸದಸ್ಯರು ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೀನಿ. ಈವಾಗಲೇ ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ಸಂದೇಶ್ ಪಿ ಜಿ, ಸರ್ಕಲ್ ಇನ್ಸ್ಪೆಕ್ಟರ್ ಮೂಡಬಿದ್ರಿ, ನಮ್ಮೊಂದಿಗೆ ಹಾಜರಾಗಿದ್ದಾರೆ. ಆಗಮಿಸಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತೇನೆ. ತಂಡದ ಸದಸ್ಯರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕಾರ್ಯಕ್ರಮಕ್ಕೆ ವಿನಂತಿಸುತ್ತೇನೆ. ಇವತ್ತು ನಮಗೆ ಇನ್ನೊಂದು ಸಂತೋಷವನ್ನು ನನಗೆ ತುಂಬ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ತುಳುನಾಡಿನ ಮಾಣಿಕ್ಯ ಅಂತ ಹೇಳ್ಬೋದು. ಸಮಾಜ ಸೇವೆಯಲ್ಲಿ ನಾವು ಸಣ್ಣ ಒಂದು ಬಿಂದು ಅಂತ ಹೇಳ್ಬೋದು. ಯಾಕಂದರೆ ಸಮಾಜ ಸೇವೆಯಲ್ಲಿ ಒಂದು ತನ್ನದೇ ತನ್ನ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಿದ ಒಂದು ವ್ಯಕ್ತಿ ಸರಿಸುಮಾರು 9 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಕೊಟ್ಟು ಸಮಾಜದ ಎಲ್ಲ ಬಡ ಜನರಿಗೆ ಸಹಾಯವನ್ನಿಟ್ಟಿದ ನಮ್ಮ ತುಳುನಾಡಿನ ಮಾಣಿಕ್ಯ ಅರ್ಜುನ್ ಸರ್ ಅವರು ನನಗೆ ಸರ್ಪ್ರೈಸ್ ಕೂಡ ಹಾಗೆ ಹೇಳಿಸ್ತದೆ, ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರನ್ನು ದಯಮಾಡಿ ತಾವು ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತೇನೆ. ಓಕೆ, ಅವರು ನಮ್ಮ ತಂಡದ ಸದಸ್ಯರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ವಿಶೇಷ ಆಮಂತ್ರಿತರು ಶ್ರೀ ರಕ್ಸನ್ ಮಿರೆಂದ, SBP ಘಟಕ ಮೂಡಬಿದ್ರೆ ವಲಯ. ಇವತ್ತು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರುತ್ತೇವೆ. ತಂಡದ ಸದಸ್ಯರು ಮುಂದೆ ಬಂದು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಧರ್ಮ ಭಗಿನಿಯರು ಇಲ್ಲಿ ಹಾಜರಾಗಿದ್ದಾರೆ. ನಮ್ಮ ಕರೆ ಕೊಟ್ಟಾಗ ನಾನು ಎನಿಸಿದ್ದು ಅವರಿಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ. ಯಾಕಂದರೆ ಶಾಲಾ ದಿನಗಳು, ಶಾಲಾದ ವಾರದ ಮಧ್ಯದಲ್ಲಿ ಅವರು ಶಾಲೆಯಲ್ಲಿ ಇರ್ತಾರೆ. ಆದರೂ ಕೂಡ ಸಮಯ ತೆಗೆದು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ತಂಡದ ಸದಸ್ಯರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಜೊತೆ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಎಲ್ಲ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಜೊತೆ ಅವರು ಇರ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಕೋರ್ತೇನೆ. ತಂಡದ ಸದಸ್ಯರು ಅವರಿಗೂ ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಮ್ಮ ಜೊತೆ ರೆಮೋನಾ ಎವಿಟ್ ಪಿರೇರ್ ಅವರ ತಾಯಿಯೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಂಡದ ಸದಸ್ಯರು ಅವರನ್ನು ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಜೊತೆ ಲಯನ್ಸ್ ಕ್ಲಬ್ ಅಲಂಗಾರಿನ ಹಾಗೂ ಮೂಡಬಿದ್ರಿಯ ಕೆಲ ಸದಸ್ಯರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಕೂಡ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ವಿಶೇಷ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನಮ್ಮ ಅಜ್ಜಿ 104ರ ಅಜ್ಜಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಪ್ರಥಮ ಬಾರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಅನಾರೋಗ್ಯದಿಂದ ಇದ್ದರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇಲ್ಲಿ SVP ಘಟಕದ ಸದಸ್ಯರು ಇಲ್ಲಿ ಇದ್ದಾರೆ, ಅಧ್ಯಕ್ಷರು ಇಲ್ಲಿದ್ದಾರೆ. ದಯಮಾಡಿ ಅಧ್ಯಕ್ಷರು ಮುಂದೆ ಬಂದು ಕೂತ್ಕೊಳ್ಬೇಕಾಗಿ ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು.
ಸರ್ವರನ್ನು ಸ್ವಾಗತಿಸಿದ ನಿಮಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಗಳು. ಇದೀಗ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ತಂಡದ ಕಾರ್ಯದರ್ಶಿಗಳಾದ ಶ್ರೀಮತಿ ಲತಿಶಿಯಾ ಗೋಮ್ಸ್ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಂಧಕಾರವನ್ನು ತೊಳೆದು ಜ್ಞಾನವನ್ನು ಹರಡುವ ದೀಪವೇ ನಮ್ಮ ಕಾರ್ಯಕ್ರಮದ ಆರಂಭದ ಸಂಕೇತ. ಇದೀಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಜೊತೆಗೂಡಿ ದೀಪವನ್ನು ಬೆಳಗಿ ಈ ಅದ್ಭುತ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಮುಂಚೂಣಿ ನೀಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. 100 ಜನರಿಗೆ ಊಟ ಕೊಡಲು ಸಾಧ್ಯವಾಗದಿದ್ದರೆ ಒಬ್ಬರಿಗಾದರೂ ಕೊಡಿ ಎಂಬ ಮಹಾತಾಯಿ ಮದರ್ ತೆರೇಸಾ ಅವರ ಮಾತಿನಂತೆ ತಂಡದ ನಿಲುವಾಗಿ ನಿಂತಿರುವ ಆ ಮಹಾತಾಯಿ ಮದರ್ ತೆರೇಸಾ ಅವರ ಭಾವಚಿತ್ರ ನಮ್ಮ ಕಣ್ಣ ಮುಂದೆ ಇದೆ. ಇದೀಗ ಮಗದೊಮ್ಮೆ ಎಲ್ಲ ಅತಿಥಿ ಗಣ್ಯರ ಬಳಿ ವಿನಂತಿಸ್ತಾ ಇದ್ದೇನೆ, ಎಲ್ಲರೂ ಆ ಮಹಾತಾಯಿ ಮದರ್ ತೆರೇಸಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಇದನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾಟ್ ಆಲ್ ಆಫ್ ಅಸ್ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್. ವಿ ಕ್ಯಾನ್ ಡೂ ಸ್ಮಾಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್, ಸೇಸ್ ಮದರ್ ತೆರೇಸಾ. ಇವರ ಈ ನುಡಿಗಳಂತೆ ಅವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ತಂಡದ ಆರಂಭ ಕಾರ್ಯಗಳ ಬಗ್ಗೆ ಹೇಳಲು ಹೋದರೆ ಸಾಲುಗಳು ಸಾಲದು ಎಂದು ನಾನು ಮುಂಚಿತವಾಗಿ ಹೇಳಿದೆ. ಇದೀಗ ತಂಡದ ಅಮೋಘ ಕಾರ್ಯಗಳ ಬಗ್ಗೆ ಅದರ ವಾರ್ಷಿಕ ವರದಿಯನ್ನು ವಾಚಿಸಬೇಕಾಗಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಲತಿಶಿಯಾ ಗೋಮ್ಸ್ ಇವರ ಬಳಿ ಕೇಳಿಕೊಳ್ಳುತ್ತೇನೆ.
ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿಯಾಗಿ ಅವರೊಂದು ಉತ್ತಮ ಕಾರ್ಯನಿರ್ವಾಹಕರು. ಇವತ್ತು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ನಮ್ಮ ಹತ್ರ ಆಲ್ರೆಡಿ ಇದ್ದಾರೆ. ಆದರೂ ಕೂಡ ನಮ್ಮ ಒಂದು ಮಿತ್ರರ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ದಿನೇಶ್ ಸುವರ್ಣ ರಾಯ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ತಂಡದ ಸದಸ್ಯರು ಹೋಗಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಈವಾಗಲೇ ಅರ್ಜುನ್ ಸರ್ ಅವರು ಅವರ ಕಾರ್ಯನಿಮಿತ್ತ ಅವರು ಹೊರಡ್ತಾ ಇದ್ದಾರೆ. ಸರ್, ತಾವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ 2025 ವಾರ್ಷಿಕ ವರದಿ. ವಂದನೀಯ ಧರ್ಮಗುರುಗಳೇ, ಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧು ಮಿತ್ರರೇ, ನಮ್ಮ ಆಹ್ವಾನಕ್ಕೆ ಓಗೊಟ್ಟು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಬದಿಗೊತ್ತಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ತಂಡದ ದಶಮಾನೋತ್ಸವವನ್ನು ಆಚರಿಸಲು ಬಂದಿದ್ದಕ್ಕಾಗಿ ನನ್ನ ಪ್ರೀತಿಯ ವಂದನೆಗಳು. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡ ಮಿಸ್ಟರ್ ಸುನಿಲ್ ಮೆಂಡೋನ್ಸರ್ ಅವರ ಕನಸಿನ ಕೂಸು. ಎ ಬಿಗ್ ಡ್ರೀಮ್, ಆ್ಯಂಡ್ ದಿಸ್ ಡ್ರೀಮ್ ಕೇಮ್ ಟು ರಿಯಾಲಿಟಿ ಆನ್ 2016. ಅನೇಕ ಕಷ್ಟಗಳ ಮಧ್ಯೆ ಅಲ್ಪ ವಿದ್ಯಾಭ್ಯಾಸವಿದ್ದರೂ ಅವರ ಕನಸನ್ನು ನನಸಾಗಿಸಿದರು. ಕ್ರೈಸ್ತರ ಪವಿತ್ರ ಸ್ಥಳವಾದ ಇಸ್ರಾಯೇಲ್ ದೇಶಕ್ಕೆ ದುಡಿಯಲು ಹೋದಾಗ ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಈ ತಂಡವನ್ನು ರೂಪಿಸಿದರು. 8 ಜನರಿಂದ ಪ್ರಾರಂಭಗೊಂಡ ಈ ತಂಡ ಈಗ ಸುಮಾರು 28 ಸದಸ್ಯರನ್ನು ಒಳಗೊಂಡಿದೆ. Though he returned from Holy Land, yet continued this humanitarian work. ಪೂರ್ಣ ಹೃದಯದಿಂದ, ಮನಸ್ಸಿನಿಂದ ಹಾಗೂ ಭಕ್ತಿಭಾವ ಆತ್ಮದಿಂದ ದೇವರನ್ನು ಪ್ರೀತಿಸು, ಹಾಗೆಯೇ ನಿನ್ನನ್ನು ನೀನು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸು. ಇದು ಯೇಸು ಕ್ರಿಸ್ತರು ಕೊಟ್ಟ ಉಪದೇಶ. ಇದೇ ಧ್ಯೇಯ ಇಟ್ಟುಕೊಂಡು ಈ ತಂಡದ ಆದರ್ಶ ಸಂತರು ಆದ ಮದರ್ ತೆರೇಸಾ ತಮ್ಮ ಜೀವಮಾನವೆಲ್ಲ ಕಳೆದರು. ಇತರರ ಬಾಳಿಗೆ ಬೆಳಕಾದರು. ಅವರನ್ನೇ ಆದರ್ಶವಾಗಿ ಇಟ್ಟುಕೊಂಡು ಅವರಂತೆ ಅಲ್ಲದಿದ್ದರೂ ಅವರು ನಡೆದ ಹಾದಿಯಲ್ಲಿ ನಡೆಯಲು ಈ ತಂಡ ಪರಿಶ್ರಮಿಸುತ್ತಿದೆ. ಅಸಹಾಯಕರಿಗೆ ನೆರವು, ನಿರ್ಗತಿಕರಿಗೆ ಸಹಾಯ, ಬಡ ವಿದ್ಯಾರ್ಥಿಗಳಿಗೆ, ರೋಗ ಪೀಡಿತರಿಗೆ ಸಹಾಯ ಹಸ್ತ ನೀಡುವ ಜವಾಬ್ದಾರಿ ಹೊಂದಿದೆ. It has been a humanitarian work through which many of our less fortunate brothers and sisters have benefited much. Today, with much humility, we acknowledge the help of God and the cooperation of the donors and well-wishers, and feel happy to say that we have completed 9 years and have the joy of walking forward towards 10th year of this noble service. Mr. Sunil Mendonca has put in a lot of effort to reach out to the most needy of the broken society. He personally feels the pain of a broken person and tries his level best to contact the donors, group members for help and to respond to the needs of the needy. Today, as this group celebrates the 10th annual day, it wants to share with you of its achievements of all these years. ಈ ತಂಡ ಇಲ್ಲಿಯವರೆಗೆ ಸುಮಾರು 58 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಸಲು ಧನ ಸಹಾಯ ನೀಡಿದೆ. 38 ಕುಟುಂಬಗಳಿಗೆ ಮನೆ ದುರಸ್ತಿಗಾಗಿ ನೆರವು ನೀಡಿದೆ. 6 ಚರ್ಚ್ಗಳ ದುರಸ್ತಿ, 75 ಮಂದಿಗೆ ಔಷಧ ಖರೀದಿಸಲು ಹಾಗೂ ಆಸ್ಪತ್ರೆಯ ಬಿಲ್ ಕಟ್ಟಲು ಆರ್ಥಿಕ ಸಹಾಯ ನೀಡಿದೆ. ಅಂಗವಿಕಲರಿಗೆ ಓಡಾಡಲು ವೀಲ್ಚೇರ್ ಒದಗಿಸಿದೆ. ಅಗತ್ಯವಿದ್ದವರಿಗೆ ಸ್ವಿಂಗ್ ಮೆಷಿನ್, ಶಾಲೆಗೆ ಮೈಕ್ ಸೆಟ್ ಮತ್ತು ಸೌಂಡ್ ಸಿಸ್ಟಮ್ ಹಾಗೂ ವಸ್ತು ಜೋಡಿಸಲು ಕಬರ್ಡ್ ದಾನ ಮಾಡಿದೆ. ಅನೇಕ ಕುಟುಂಬಸ್ಥರಿಗೆ ದಿನನಿತ್ಯದ ಸಾಮಗ್ರಿ ಹಾಗೂ ಹಬ್ಬ ಹರಿದಿನಗಳಲ್ಲಿ ಅದನ್ನು ಆಚರಿಸಲು ನೆರವು ನೀಡಿದೆ. ಅನೇಕ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ
ಕೆಲವು ಸಂದರ್ಭಗಳಲ್ಲಿ ಅವರೊಂದಿಗೆ ಆಟೋಟ ಮಾಡಿ ಬಹುಮಾನ ವಿತರಿಸಿದೆ. 35 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ತಮ್ಮ ಅಣ್ಣನಿಗೆ 15 ಲಕ್ಷ ಖರ್ಚು ಮಾಡಿ ಸ್ವಂತ ಮನೆ ಕಟ್ಟಿಸಿಕೊಟ್ಟಿದೆ. ಹೀಗೆ ಸರಿಸುಮಾರು 1,30,00,000ಕ್ಕೂ ಅಧಿಕ ಧನ ಸಂಗ್ರಹ ಮಾಡಿ ಅಗತ್ಯವಿದ್ದವರಿಗೆ ಸಹಾಯ ನೀಡಿ ಈ ತಂಡ ಮನುಷ್ಯತ್ವವೇ ಮಾನವ ಧರ್ಮ ಎಂಬ ಧ್ಯೇಯದಂತೆ ಇತರರ ಬಾಳಿಗೆ ಬೆಳಕಾಗಿದೆ. So far, Helping Friends Israel Group has collected 1,30,00,000 and above and spent it to cater the needs of the needy. Also, in 2022, 23, 24 and this year, 2025, has celebrated the Christmas joy with the beneficiaries, providing them the provision kit, a small amount of money, and also the Christmas Kuswar packet, thus kept up the spirit of Christmas, that is, love shared. ಇಸವಿ 2022, 23, 24 ಹಾಗೂ 2025ರಲ್ಲಿ ಕ್ರಿಸ್ಮಸ್ ಸೌಹಾರ್ದ ಪ್ರೋಗ್ರಾಂ ಮಾಡಿ ಅನೇಕ ಕುಟುಂಬಗಳಿಗೆ ದಿನಸಿ ಸಾಮಗ್ರಿ, ಹಣ ಹಾಗೂ ಕ್ರಿಸ್ಮಸ್ ಕುಸ್ವಾರ್ ಕೊಟ್ಟು ಹಬ್ಬದ ಆನಂದ ಹೆಚ್ಚಿಸಿದೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಮುಂದಿನ ದಿನಗಳಲ್ಲಿ ದಾನಿಗಳ ಸಹಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದ್ದಲ್ಲಿ ಟ್ರಸ್ಟನ್ನು ಮಾಡುವ ಕನಸು ಈ ತಂಡದಾಗಿದೆ. ದಿನ ಕಳೆದಂತೆ ಈ ತಂಡ ದೇವರ ಕೃಪೆ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ಉದಾರ ಮನಸ್ಸಿನ ದಾನಿಗಳ ಸಹಕಾರದಿಂದ ಅಸಹಾಯಕರ ಬಾಳಿಗೆ ಬೆಳಕಾಗಿ ಮುಂದೆ ಸಾಗಲಿ ಎಂದು ಶುಭ ಹಾರೈಸುತ್ತೇನೆ. ಲಾಂಗ್ ಲಿವ್ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. Alone we can do so little. Together we can do so much, says Helen Keller. ಅಂದರೆ ನಾನು ಒಬ್ಬಂಟಿಯಾಗಿ ಕೇವಲ ಸ್ವಲ್ಪ ಕೆಲಸಗಳನ್ನು ಮಾಡಬಲ್ಲೆ, ಆದರೆ ಜೊತೆಯಾಗಿ ನಿಂತರೆ ಸಾಕಷ್ಟು ಕೆಲಸಗಳನ್ನು ಮಾಡಬಹುದು ಎಂದು ಹೆಲೆನ್ ಕೇಲರ್ ಅವರ ಮಾತುಗಳು ನಮಗೆ ಹೇಳುತ್ತವೆ. ಅದೇ ಆಧಾರದಿಂದ ಶ್ರೀ ಸುನಿಲ್ ಮೆಂಡೋನ್ಸಾ ಇವರ ಕನಸಿನ ಈ ತಂಡ ಇಂದು ಹಲವಾರು ಜನರ ಜೀವನದ ದಾರಿದೀಪವಾಗಿದೆ. ಈ ತಂಡದ ಸಂಕ್ಷಿಪ್ತ ವರದಿಯನ್ನು ಮುಂದಿಟ್ಟ ತಂಡದ ಕಾರ್ಯದರ್ಶಿಗಳಾದ ಶ್ರೀಮತಿ ಲತೀಶಿಯಾ ಗೋಮ್ಸ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಬೇಡುವ ತುಟಿಗಳಿಗಿಂತ ಏನಾದರೂ ಸಹಾಯ ಮಾಡುವ ಕೈಗಳು ಮೇಲಂತೆ. ಖಂಡಿತವಾಗಿಯೂ ಒಂದು ತಂಡವನ್ನು ರಚಿಸಿ ಮುನ್ನಡೆಸಿ ಸಾಗುವುದು ಖಂಡಿತವಾಗಿಯೂ ಕೂಡ ಸಣ್ಣ ಸಾಧನೆಯಲ್ಲ. ತಮ್ಮ ದೈನಂದಿನ ಚಟುವಟಿಕೆಗಳಿಗಿಂತಲೂ ಹೆಚ್ಚಾಗಿ ತಂಡದೊಂದಿಗೆ ಬೆರೆತು ಸಹಾಯ ಹಸ್ತವನ್ನು ಚಾಚುವಲ್ಲಿ ಮುಂಗೈ. ಇವರೇ ನಮ್ಮ ಈ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರು. ಇವರಿಂದ ಇವರ ಮಾತುಕತೆ, ಇವರ ಕಾರ್ಯ ಕೆಲಸಗಳು ಎಲ್ಲವನ್ನು ನೀವು ಖಂಡಿತವಾಗಿಯೂ ಕೂಡ ಗಮನಿಸಿರ್ತೀರಾ. ಇದೀಗ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ಕಾರ್ಯಕ್ರಮದ ಮೊದಲು ಅಧ್ಯಕ್ಷರು ಮಾತಾಡಬೇಕಿತ್ತು. ಧರ್ಮಗುರುಗಳಿಗೂ ಇಲ್ಲಿ ಹಾಜರಿಲ್ಲ. ಕಾರ್ಯಕ್ರಮವನ್ನು ನಾವು ಮುಂದುವರಿಸುತ್ತೇನೆ. ಶುಭ ದಿನವನ್ನು ಅನುಗ್ರಹಿಸಿದ ಸೃಷ್ಟಿಕರ್ತನಿಗೆ ನಮಿಸುತ್ತಾ, ವೇದಿಕೆಯ ಮೇಲಿದ್ದ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದೆಲ್ಲ ಇದ್ದ ನನ್ನ ಎಲ್ಲ ಸಹೋದರರೇ, ಆತ್ಮೀಯ ಮಿತ್ರರೇ, ಹಿತೈಷಿಗಳೇ, ಪತ್ರಕರ್ತ ಮಾಧ್ಯಮದವರೇ, ಬಂಧು ಮಿತ್ರ, ನಮ್ಮ ಧರ್ಮ ಭಗಿನಿಯವರೇ ಹಾಗೂ ವಿಶೇಷ ಆಮಂತ್ರಿತರೇ, ಇವತ್ತು ಒಂದು ಸುಂದರ ಕಾರ್ಯಕ್ರಮ ಇಲ್ಲಿ ಮೂಡಿ ಬರುತ್ತಿದೆ. ವೇದಿಕೆಯಲ್ಲಿ ನೀವು ನೋಡಿದರೆ ಎಲ್ಲರೂ ಒಂದು ಸಮಾಜ ಸೇವಕರು. ನಮ್ಮ ಈ ಬ್ಯಾನರಲ್ಲಿ ಏನು ಬರೆದಿದ್ದೇವೆ, ಮನುಷ್ಯತ್ವವೇ ಮಾನವ ಧರ್ಮ, ಅದಕ್ಕೆ ತಕ್ಕಂತೆ ಎಲ್ಲ ಅತಿಥಿ ಗಣ್ಯರು ಇದ್ದಾರೆ. ಯಾವುದೇ ಸಮಾಜದ ಸನ್ಮಾನ ಪುರಸ್ಕಾರಗಳನ್ನು ಆಶಿಸದೆ ಸಮಾಜ ಸೇವೆಯಲ್ಲಿ ತೊಡಗಿದವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಆಸೀನರಿದ್ದಾರೆ. ನನಗೆ ತುಂಬ ಸಂತೋಷವನ್ನು
ಉಂಟು ಮಾಡ್ತದೆ. ನಾನಿವತ್ತು ಇಲ್ಲಿ ಮಾತಾಡ್ತೀನಿ, ಏನು ಬರೆದು ತಂದಿಲ್ಲ, ಕೆಲವು ಮಾತುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಇದು ನನ್ನ ಸಮಾಜ ಸೇವೆ ಅಂತ ಮಾತ್ರ ಅಲ್ಲ, ನನ್ನ ಜೀವನದ ಕೆಲ ಕಥೆಗಳು. ಕೆಲವು ದಿನಗಳ ಹಿಂದೆ ನನ್ನ ಆತ್ಮೀಯ ಮಿತ್ರರೊಬ್ಬರು ನನಗೆ ಕರೆ ಮಾಡಿದರು, ಸರ್ ನಿಮಗೆ ಭೇಟಿಯಾಗಲಿಕ್ಕೆ ಉಂಟು, ಎಲ್ಲಿ ಸಿಗುತ್ತೀರಾ ಅಂದು. ನಾನು ಅವರ ನಂಬರ್ ನೋಡುವಾಗ ನನಗೆ ಅನಿಸಿತು, ಇವರನ್ನು ಎಲ್ಲೋ ನಾನು ಅವರ ಸೌಂಡ್ ನೋಡುವಾಗ ಗೊತ್ತಾಯಿತು, ಯಾರು ನನ್ನ ಹತ್ರ ಮಾತಾಡಿದವರೇ, ಚಿರಪರಿಚಿತರವರೇ ಅಂತ ಅನಿಸಿತು. ನಾನು ಕೇಳಿದೆ, ತಾವು ಯಾರು ಅಂತ ಕೇಳಿದೆ. ಆಗ ಅವರು ಹೇಳಿದರು, ನಿಮಗೆ ಪರಿಚಯ ಇಲ್ಲದವರು ಇರಬಹುದು, 2 ವರ್ಷಗಳ ಮೊದಲು ತಮ್ಮ ಬಗ್ಗೆ ನಾನು ಒಂದು ಲೇಖನವನ್ನು ಬರೆದಿದ್ದೆ. ಆಗ ನನಗೆ ಗೊತ್ತಾಯಿತು ಅವರು ಪತ್ರಕರ್ತ ಮಾಧ್ಯಮದವರು, ಉಡುಪಿಯಿಂದವರು ಅಂತ. ನಾನು ಹೇಳಿದೆ, ಸರ್ ತಾವು ಹೊರಗಡೆ ಭೇಟಿಯಾಗೋದು ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ ಮಾತಾಡುವಂತ. ಅವರು ಮನೆಗೆ ಆಗಮಿಸಿದರು. ಹಲವಾರು ಪ್ರಶ್ನೆಗಳನ್ನು ನಮ್ಮ ಸಮಾಜ ಸೇವೆಯ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಕೆಲವು ಪ್ರಶ್ನೆಗಳ ಉತ್ತರವನ್ನು ತಮ್ಮೆಲ್ಲರ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮಾಧ್ಯಮ ಮುಖಾಂತರ ಹಲವಾರು ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ, ಅವರಿಗೂ ಕೂಡ. ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲ, ತುಂಬ ಸಾಧಾರಣ ವ್ಯಕ್ತಿ, ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ತಂದೆ ತಾಯಿಗೆ ನಾವು 9 ಜನ ಮಕ್ಕಳು, ಅದರಲ್ಲಿ ನಾನು ಕೊನೆಯವನು. ನನ್ನ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ, ನಾನು ನನ್ನ ತಾಯಿಯ ಮುಖ ನೋಡಿದ್ದು ನನಗೆ ನೆನಪಿಲ್ಲ. 6 ವರ್ಷದ ಇರುವಾಗ ನನ್ನ ತಾಯಿಯ ದೇಹಾಂತವಾಗಿತ್ತು. ತುಂಬ ಕಷ್ಟ ಜೀವನ ನಮ್ಮದು. ಆಗಿನ ಜೀವನ ಹೇಗೆ ಅಂತ ಹೇಳಿದರೆ, ಇಲ್ಲಿ ಅನೇಕ ಹಿರಿಯರು ಕೂತ್ಕೊಂಡಿದ್ದಾರೆ, ಅವರ ಹತ್ರ ಕೇಳಿದರೆ ಅವರ ಅನುಭವ ನಿಮಗೆ ಹೇಳ್ತಾರೆ. ಆಗಿನ ನಮ್ಮ ಮನೆ ಮುಲಿಹಿಲ್ ಅಂದರೆ ವಾಮಂಜೂರಿನ ಮುಲಿಹಿಲ್ ಅಲ್ಲ, ಅದು ತುಂಬ ಶ್ರೀಮಂತ. ನಮ್ಮದು ಹುಲ್ಲಿನ ಮನೆ. ನಾವು ಒಂದು ವೇಳೆ ಮಳೆಗಾಲದಲ್ಲಿ ನಾವು ಮಲಗಬೇಕಾದ್ರೆ ನಾವು ಜಾಗವನ್ನು ಹುಡುಕ್ತಿದ್ವಿ, ಯಾಕಂದರೆ ನಮ್ಮ ಮನೆ ಇಡೀ ಮನೆ ಸೋರ್ತಿತ್ತು. ಆಗ ನಾವು ಆಗಿನ ವಿಜ್ಞಾನಿಗಳು, ನಮ್ಮಲ್ಲಿ ಕೂಡ ಕಲೆ ಇತ್ತು, ನಾವು ಏನು ಮಾಡ್ತಿದ್ದೇವೆ ಅಂದರೆ ನಮಗೆ ಮಲಗಲಿಕ್ಕೆ ಜಾಗ ಬೇಕು ಅಂತ ನಾವು ತೋಟಕ್ಕೆ ಹೋಗಿ ಅಲ್ಲಿನ ಪಾಲೆಗಳು, ಪಾಲೆ ಅಂದರೆ ತುಳುವಿನಲ್ಲಿ ಪಾಲೆ ಹೇಳ್ತಾರೆ, ಕೊಂಕಣಿಯಲ್ಲಿ ಪೌಲಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸೋಗೆ ಅಂತ ಹೇಳ್ಬೇಕು, ನನಗೆ ಗೊತ್ತಿಲ್ಲ, ಸೋಗೆ ಅಂತ ಹೇಳ್ತೀರಂತೇಳಿ, ಅಡಿಕೆ ಎಲೆಯ ಮರಗಳು, ಅದನ್ನು ಕಟ್ ಮಾಡಿ ನಾವು ಮನೆಗೆ ಪೋಣಿಸಿ ಅದು ನೀರು ಹೊರಗೆ ಬೀಳುವ ಹಾಗೆ ಮಾಡಿ ಅದರ ಅಡಿಯಲ್ಲಿ ನಾವು ಮಲಗುತ್ತಿದ್ದೇವೆ. ಶಾಲೆಗೆ ಹೋಗಬೇಕಾದ್ರೆ ಈಗಿನ ಹಾಗೆ ಬಸ್ಸುಗಳು ಇರಲಿಲ್ಲ. ಕಾಲು ದಾರಿಯಲ್ಲಿ ಸರಿಸುಮಾರು 4 ಕಿಲೋಮೀಟರ್ ದೂರ ನಡ್ಕೊಂಡು ಬರಬೇಕಿತ್ತು. ಬೆಳಿಗ್ಗೆ ಶಾಲೆಗೆ ಹೋಗಬೇಕಾದ್ರೆ ಈಗಿನ ಶಾಲೆ ಮಕ್ಕಳಿಗೆ ಅದು ಗೊತ್ತಿಲ್ಲ, ಯಾಕಂದರೆ ಎಲ್ಲ ರೆಡಿಮೇಡ್ ಸಿಗ್ತದೆ. ಆಗ ಹಾಗೆ ಇರಲಿಲ್ಲ. ಬೆಳಿಗ್ಗೆ 1 ಹೊರೆ ಸೊಪ್ಪನ್ನು ಬಂದು ಕೊಟ್ಟಿಗೆಗೆ ಹಾಕಿ, ಇಲ್ಲವಾದರೆ 1 ಹೊರೆ ಹುಲ್ಲನ್ನು ತಂದು ಕೊಟ್ಟಿಗೆಗೆ ಹಾಕಿ ಆಮೇಲೆ ಶಾಲೆಗೆ ಹೊರಡಬೇಕಿತ್ತು. ಊಟಕ್ಕೆ ಇರುವುದು ಗಂಜಿ ಊಟ ಮಾತ್ರ, ಬೇರೆ ಮಾಂಸ ಏನಿಲ್ಲ. ಈಗ ನಮ್ಮ ಮಕ್ಕಳಿಗೆ ಬರ್ಗರ್ ಪಿಜ್ಜಾ ಬೇಕು. ಹಾಗೆ ನಮಗೆ ಏನು ಸಿಗಲಿಲ್ಲ. ನಮ್ಮ ಬರ್ಗರ್ ಪಿಜ್ಜಾ ಏನಂದರೆ ಗೆಣಸುಗಳು ಮತ್ತು ಹಲಸಿನ ಹಣ್ಣಿನ ಬೀಜಗಳು, ಅದು ಮಳೆಗಾಲಕ್ಕಿಂತ ಸೀಮಿತ ನಾವು ಶೇಖರಣೆ ಮಾಡಿ ಇಡ್ತಿದ್ವಿ. ಅದು ನಮ್ಮ ಈಗಿನ ಬರ್ಗರ್ ಪಿಜ್ಜಾಗಳು. ಅದನ್ನು ತಿಂದು ನಮ್ಮ ಜೀವನವನ್ನು ನಡೆಯುತ್ತೇವೆ. ಬಾಲ್ಯದಲ್ಲಿ ನನಗೆ ತುಂಬ ಬಡತನ ಇದ್ದದರಿಂದ ಶಾಲೆ ಕಲೀಲಿಕ್ಕೆ ನನಗೆ ತುಂಬ ಕಷ್ಟವಾಯಿತು. ಯಾಕಂದರೆ ಶಾಲೆ ಕಲೀಲಿಕ್ಕೂ ನನಗೆ ತುಂಬ ಮನಸ್ಸಿತ್ತು, ಆದರೆ ಬಡತನ ಆ ಥರ ಇತ್ತು. 7ನೇ ಕ್ಲಾಸ್ ತನಕ ನನ್ನ ಅಣ್ಣ ಅಕ್ಕಂದಿರು ನನಗೆ ಕಲಿಸಿದರು. 8ನೇ ತರಗತಿಗೆ ಕಾಲಿಡುವಾಗ ನಾನು ರಜಾ ದಿನಗಳಲ್ಲಿ ಕೆಲಸಕ್ಕೆ ಹೋಗಿ ಅದರಿಂದ ಸಂಪಾದನೆ ಮಾಡಿದ ಹಣದಿಂದ ನಾನು ಶಾಲೆಯನ್ನು ಕಲಿತೆ. ಆಮೇಲೆ ನನ್ನ ಪ್ರಯಾಣ ಮುಂದುವರಿತು. ಕೆಲವು ದಿನಗಳಲ್ಲಿ ನನ್ನ ತಂದೆಯವರು ಕೂಡ ದೇವರಿಗೆ ಪ್ರಿಯರಾದರು. ಅಣ್ಣ ಅಕ್ಕಂದಿರು ನನ್ನ ಕೈಯನ್ನು ಬಿಡಲಿಲ್ಲ. ಬಡತನ ಇದ್ದರಿಂದ ಅವರು ಕೂಡ ತಮ್ಮ ಜೀವನೋಪಾಯಕ್ಕಾಗಿ ಹೊರಗೆ ಜೀವನೋಪಾಯಕ್ಕೆ ಹೊರಗಡೆ ಹೊರಟು ಹೋದರು. ಅಂದರೆ ಫಾರಿನ್ಗೆ, ಬೊಂಬೈಗೆ ಹೊರಟು ಹೋದರು. ಆಗ ಮನೆಯಲ್ಲಿ ಇದ್ದದ್ದು ನಾನು ನನ್ನ ಖಾಲಿ ಅಣ್ಣನ ಜೊತೆ. ನನ್ನ ಜೀವನ ಕೂಡ ಹಾಗೆ ಇತ್ತು. ನನಗೆ ಕೂಡ ಎನಿಸಿತು ನನ್ನ ಜೀವನಕ್ಕೆ ನಾನೇನಾದರೂ ಮುಂದೆ ಸಾಗಬೇಕಂತ. ನಾನು ಕೂಡ ಮನೆ ಬಿಟ್ಟು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು ಅನೇಕ ಕಡೆ ಅಲೆದಾಡಿ ಲಾಸ್ಟಿಗೆ ಹೋಗಿ ಕೊನೆ ಮುಟ್ಟಿದ್ದು ಬೊಂಬೈಗೆ. ಬೊಂಬೈ ನಗರಿಯಲ್ಲಿ ನನಗೆ ಏನೂ ಗೊತ್ತಿಲ್ಲ, ಎಲ್ಲಿ ಹೋಗಬೇಕಂತೂ ಗೊತ್ತಿಲ್ಲ. ಆದರೂ ಕೂಡ ಆ ದೇವರು ಕೈ ಬಿಟ್ಟಿರಲಿಲ್ಲ. ದೇವರ ಬಳಿ ಇದ್ದ ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ನಾನೊಂದು ಉತ್ತಮ ಹೋಟೆಲಿಗೆ ಕೆಲಸಕ್ಕೆ ಸೇರಿದೆ. ಏನೋ ದೇವರ ದಯ ಇರ್ಬೋದು. ಅಲ್ಲಿಯ ಓನರ್ ಜಯಣ್ಣ ಅಂತ ಯುಗಡುಕ್ಲ ಕಾರ್ಕಳದಲ್ಲಿ ಅವರು ಇದ್ದಾರೆ. ನಮ್ಮ ಕಥೆಗಳನ್ನು ಕೇಳಿ
ಯಾಕೋ ಅವರಿಗೆ ಕನಿಕರ ಹುಟ್ಟಿದಂತ ಕಾಣುತ್ತೆ. ನನಗೊಂದು ಒಳ್ಳೆಯ ಕೆಲಸವನ್ನು ಅವರು ಕೊಟ್ಟರು. ಕೆಲಸದ ನಿಯತ್ತು ನೋಡಿ ನನಗೆ ಆ ಹೋಟೆಲಲ್ಲಿ ಕ್ಯಾಶಿಯರ್ ಕೆಲಸ ಸಿಕ್ಕಿತ್ತು. ಅಲ್ಲಿ ಕೂಡ ನಿಯತ್ತನ್ನು ನೋಡಿ ಅವರು ಹೇಳಿದರೆ, ನೀವು ಜೀವನಕ್ಕೆ ಇನ್ನೂ ಮುಂದೆ ಹೋಗಬೇಕು, ನಾನು ನಿಮಗೆ ಏನಾದರೂ ಉದ್ಯಮ ಮಾಡಿಕೊಡ್ತೇನೆ, ಬಂಡವಾಳ ನಾನು ಹೂಡುತ್ತೇನೆ, ನೀವು ಉದ್ಯಮ ಮಾಡಬಹುದಂತ. ಪ್ರಥಮ ಬಾರಿಗೆ ನಾನು ಬೊಂಬೈಯಲ್ಲಿ ಸ್ಟಾರ್ಟ್ ಮಾಡಿದ್ದು ವಡಪಾವ್ ಅಂಗಡಿ. ಯಾಕಂದರೆ ಬೊಂಬೈಯ ಫೇಮಸ್ ಫುಡ್ ಅಂದರೆ ವಡಪಾವ್. ಅದರಲ್ಲಿ ನನಗೆ ಏನೋ ಆಶೀರ್ವಾದ ದೇವರ ಇತ್ತು, ವ್ಯಾಪಾರ ವೃದ್ಧಿಯಾಯಿತು. ಬದಿಗೆ ಬೊಂಡದ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ವೃದ್ಧಿಯಾಯಿತು. ಮಿರರ್ ರೋಡಲ್ಲಿ ನನ್ನದೇ ಆದ ಮಂಗಳೂರು ಸ್ಟೋರ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಆಗಿನ ಕಾಲದಲ್ಲಿ ಬೊಂಬೈಯಲ್ಲಿ ಯಾವುದೇ ಮಂಗಳೂರಿನ ಐಟಮ್ ಸರಿಯಾಗಿ ಸಿಗುತ್ತಿರಲಿಲ್ಲ. ವ್ಯಾಪಾರ ವೃದ್ಧಿಯಾಯಿತು. ವ್ಯಾಪಾರದಿಂದ ನನ್ನ ಮನೆಯನ್ನು ನಾನು ಆರಿಸಿಕೊಂಡೆ, ಮನೆ ಪರ್ಚೇಸ್ ಮಾಡಿದೆ, ನನ್ನ ಕುಟುಂಬ ಜೀವನಕ್ಕೆ ಕಾಲಿಟ್ಟೆ. ಅಲ್ಲಿ ಕೂಡ ಏನೋ ಒಂದು ಸಮಸ್ಯೆ ಆಯಿತು, ಕಂಗಾಲಾಗಿ ಬಿಟ್ಟೆ. ಕೊನೆಗೆ ನನ್ನಲ್ಲಿ ಉಳಿದಿದ್ದು ಒಂದೇ ದಾರಿ, ಈ ಜೀವನವನ್ನೇ ಅಂತ್ಯ ಮಾಡುವುದಂತ. ಬಾವಿಯ ಕಟ್ಟೆ ಮೇಲೆ ನಿಂತು ಇನ್ನು ಕೆಲವೇ ಕ್ಷಣಗಳು ಆಯಿತು ಜೀವನ ಅಂತ ಹೇಳುವಾಗ ಯಾಕೋ ದೇವರು ನನ್ನ ಕೈ ಬಿಡಲಿಲ್ಲ, ಆ ಕಾರ್ಯ ಮಾಡಲಿಕ್ಕೂ ಬಿಡಲಿಲ್ಲ. ವಾಪಸ್ ಬಂದೆ. ನಮ್ಮ ಪವಿತ್ರ ಶಿಲುಬೆಯ ದೇವಾಲಯ ದ್ವಾರ ನೀವು ನೋಡಿದರೆ ಯಾವತ್ತಾದರೂ ಒಂದು ಸಲ ಹೋಗಿ ನೋಡಿ. ಆ ದೇವರ ಮೇಲೆ ಒಂದು ದ್ವಾರದ ಮೇಲೆ ಒಂದು ವಿಶೇಷ ಕೆತ್ತನೆಯನ್ನು ಮಾಡಿದ್ದಾರೆ, ಮರದಿಂದ ಮಾಡಿದ್ದು. ಆ ದೇವರ ಪಾದ ಹಿಡಿದು ಹೇಳಿದೆ, ನಾನು ಏನೋ ನೀನು ಕೊಟ್ಟ ಜೀವನ ತಪ್ಪಾಗಿ ಮಾಡಿಬಿಟ್ಟೆ, ಕ್ಷಮಿಸು, ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೋರಿಸಂತ. ಆ ದೇವರು ಇಮಿಡಿಯೇಟ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿದರು. ಇಮಿಡಿಯೇಟ್ಲಿ ನನಗೆ ಇಸ್ರಾಯೇಲಿಗೆ ಹೋಗುವ ಅವಕಾಶವನ್ನು ಮಾಡಿಕೊಟ್ರು. ಇಸ್ರಾಯೇಲಿಗೆ ಹೋಗಿ ಕಾಲಿಟ್ಟೆ. ಅದೇನೋ ದೇವರ ಆಶೀರ್ವಾದ ಅನುಗ್ರಹ ಗೊತ್ತಿಲ್ಲ. ನನಗೆ ಪ್ರಥಮವಾಗಿ ನಮ್ಮ ಅಲ್ಲಿನ ಒಂದು ಊರಿನ ಧರ್ಮಗುರುಗಳಿದ್ದಾರೆ, ಸಂತೋಷ್ ಲೋಬ ಅಂತವರ ಹೆಸರು. ನನಗೆ ಒಂದೊಳ್ಳೆ ಕೆಲಸ ಕೊಟ್ಟಿದ್ದರು. ಏನಂದರೆ ಧರ್ಮಗುರುಗಳ ಬಳಿ ನಿಂತು ನಾವು ಊರಲ್ಲಿ ವೇದಿಕೆ ಸೇವಕರು ಅಂತೇಳಿ, ಅಲ್ತಾರ್ ಬುರ್ಗು ನಮ್ಮ ಕೊಂಕಣಿಯಲ್ಲಿ ಅಲ್ತಾರ್ ಬುರ್ಗು ಹೇಳ್ತಾರೆ, ಅಲ್ಲಿ ನಮ್ಮ ಕನ್ನಡದಲ್ಲಿ ವೇದಿಕೆ ಸೇವಕ ಅಂತ ಹೇಳ್ತಾರೆ. ಆ ಕೆಲಸವನ್ನು ಕೊಟ್ಟರು. ಅಲ್ಲಿ ಏನಂದರೆ ವಿಶೇಷತೆ ಏನಂದರೆ, ಇಲ್ಲಿ ಊರಲ್ಲಿ ನಮ್ಮ ಅಲ್ತಾರ್ ಬುರ್ಗೆ ವಿಶೇಷ ಒಂದು ಸಮವಸ್ತ್ರ ಇದೆ. ಅಲ್ಲಿ ಏನಂದರೆ ಧರ್ಮಗುರುಗಳೀಗ ಏನು ಹಾಕಿದ್ದಾರೆ, ಆ ಲೋಬ್ ಏನು ವಸ್ತ್ರ ಇದೆ ಅದನ್ನೇ ನಾವು ಕೂಡ ಹಾಕೋದು. ಹಲವಾರು ಜನರು ಬಂದು ನನ್ನ ಹತ್ರ ಕೇಳ್ತಾರೆ, ಬೆಸ್ ಒಂದು ಫಾದರ್ ಅಂತ. ಅದು ಅವ್ರಿಗೆ ಗೊತ್ತಿಲ್ಲ, ಅವರು ಧರ್ಮಗುರುಗಳಂತ ನೆನೆಸಿದ್ದು ನನಗೆ. ಹಾಗೆ ನನ್ನ 9 ವರ್ಷ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸೇವೆಯನ್ನು ನಾನು ಮಾಡುವಾಗ ಹಲವಾರು ಜನರ ನನಗೆ ಪರಿಚಯ ಆಯಿತು. ಪರಿಚಯ ಆಗುವಾಗ ನನಗೆ ಎನಿಸಿತ್ತು, ನಾನು ಸ್ಟಾರ್ಟ್ ಮಾಡಿದ ಏನಾದರೂ ನಾನು ಮುಂಬೈಯಲ್ಲಿರುವಾಗ ಹಲವಾರು ಜನರಿಗೆ ಹೆಲ್ಪನ್ನು ಮಾಡಿದ್ದೆ, ಹಲವಾರು ಕಷ್ಟಗಳನ್ನು ನೋಡಿದ್ದೇನೆ. ಈ ಕಷ್ಟಗಳಲ್ಲಿಗೆ ಪರಿಹಾರ ಮಾಡಲಿಕ್ಕೋಸ್ಕರ ನನ್ನದೇ ಒಂದು ತಂಡ ಯಾಕೆ ರಚಿಸಬಾರದಂತ ನನ್ನ ಒಂದು ಆಲೋಚನೆ ನನಗೆ ತಲೆಗೆ ಬಂತು. ಆ ಆಲೋಚನೆಗೆ ನಾನು ಕಾಲಿಟ್ಟೆ ಮತ್ತು 8 ಜನರ ನಮ್ಮ ಆತ್ಮ ಮಿತ್ರರನ್ನು ಹೂಡಿಕೊಂಡು 8 ಜನರನ್ನು ತಗೊಂಡು ಒಂದು ತಂಡವನ್ನು ಸ್ಥಾಪನೆ ಮಾಡಿದೆ. ಈ ತಂಡಕ್ಕೆ ಏನು ಹೆಸರು ಇಡುವುದಂತ ನನಗೆ ಯೋಚನೆ ಬರುವಾಗ ನಾನು ಹೆಸರಿಟ್ಟಿದ್ದೆ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಅಂತ. ಯಾಕೆಂದರೆ ಇಸ್ರಾಯೇಲಲ್ಲಿ ಕೆಲಸ ಮಾಡುವರು. ಈಗ ಊರಲ್ಲಿ ಹೋಗುವಾಗ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಅಂತ ಹೇಳುವಾಗ ಆ ಅಕ್ಲೆಗೆ ದಾನೆ ಮಾರ ಇಸ್ರಾಯೇಲದ ಕಾಸು ಬರ್ಪುಣು ಅನ್ಪೇರು. ಇಲ್ಲ, ಖಂಡಿತವಾಗಿಯೂ ನಮಗೆ ಇಸ್ರಾಯೇಲಿಂದ ಹಣ ಬರುವುದಲ್ಲ, ಅದೊಂದು ನಮ್ಮ ಹೆಸರು ಮಾತ್ರ. ಹಾಗೆ ಆ ತಂಡವು ನಮ್ಮ ದಿನ ಹೋಗ್ತಾ ಇರುವಾಗ, ನಮ್ಮ ತಂಡದ ಕೆಲಸಗಳನ್ನು ಮಾಡುವಾಗ ಹಲವಾರು ಜನರು ನಮ್ಮ ಕಡೆ ಸೇರಿಕೊಂಡರು. ಈಗ ಸರಿ ಸುಮಾರು 28 ಮಂದಿ ನಾವು ಇದ್ದೇವೆ. 28 ಮಂದಿ ಕೂಡ ನಾವು ಎಲ್ಲ ಸೇವಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಮಗೆ ತಿಂಗಳಿಗೆ ಒಂದು ನಾವು ದುಡಿದ ಸಣ್ಣ ಅಮೌಂಟನ್ನು ತೆಗೆದು ಬದಿಗಿಟ್ಟು ಆ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ ಅವರು ಕೇಳಿದರು, ಮನೆಯಲ್ಲಿ ಬರುವಾಗ ಎಲ್ಲ ಮನೆ ನೋಡಿ ಆದಮೇಲೆ, ಸರ್ ನಾನು ಹಲವಾರು ಸಮಾಜ ಸೇವಕರನ್ನು ನೋಡಿದ್ದೇನೆ, ಅವರ ಮನೆಗೆ ಹೋಗುವಾಗ ಹಲವಾರು ಪ್ರಶಸ್ತಿ ಪತ್ರಗಳು, ಸನ್ಮಾನ ಪತ್ರಗಳು, ಏನೇನೋ ಮೊಮೆಂಟೋಗಳು ಸಿಗ್ತವೆ, ನಿಮ್ಮ ಮನೆಯಲ್ಲಿ ಯಾಕೆ ಇಲ್ಲ ಅಂತ. ನೀವು 9 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಯಾಕೆ ಇದೆಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ. ನಾನು ಹೇಳಿದೆ, ನನಗೂ ಕೂಡ ಹಲವಾರು ಸಮಾಜ ಸೇವೆ ಮಾಡಿದ್ದಕ್ಕೆ ಸನ್ಮಾನ ಪತ್ರಗಳು ಸಿಕ್ಕಿದೆ, ಸನ್ಮಾನವೂ ಆಗಿದೆ, ಎಲ್ಲವೂ ಆಗಿದೆ, ಆದರೆ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ, ಯಾಕೆ ಅಂತ ಕೇಳಿದರು. ಇದೆಲ್ಲ ಯಾವ ಅಂಗಡಿಯಿಂದ ಖರೀದಿಸಿದ ವಸ್ತುಗಳು ಅಲ್ಲ. ನಾವು ಸಮಾಜ ಸೇವೆ ಮಾಡುವಾಗ ನಿಸ್ವಾರ್ಥ ಕೆಲವು ಸಲ ನಾವು ತಪ್ಪಾಗಿ ಸಮಾಜ ಸೇವೆ ಅಂದರೆ ನಿಜವಾಗಿ ಅರ್ಥ ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜ ಸೇವೆಗೆ ಮಾಡುವುದು, ಆ ದೇವರಿಗೆ ಮೆಚ್ಚುವಂಥ ಕಾರ್ಯ ಮಾಡುವುದು. ಯಾವ ಸನ್ಮಾನ ಪತ್ರಿಕೆಗೆ ಸನ್ಮಾನಗಳಿಗೆ ಮಾಡುವ ಸೇವೆ ಅಲ್ಲ ಅದು. ಹಲವಾರು ಜನರಿಗೆ ನಾವು ಮನೆಗೆ ಹೋಗುವಾಗ, ನಾವು ಏನಾದರೂ ಅವರಿಗೆ ಸಹಾಯ ಮಾಡುವಾಗ ಅವರು ಹೇಳುವ ಒಂದು ದೊಡ್ಡ ಮಾತು ಎಂದರೆ, ದೇವರು ಈರೆಗೆ ಎಡ್ಡೆ ಮಲ್ಪಡು, ದೇವರು ನಿಮಗೆ ಒಳ್ಳೆಯದಾಗಲಿ. ಅದಕ್ಕಿಂತ ನಾನು ಎನಿಸ್ತೀನಿ ದೊಡ್ಡ ಸನ್ಮಾನ ಯಾವುದೂ ಇಲ್ಲ.
ಕೆಲವು ಸಲ ಅವರು ಹೇಳ್ತಾರೆ, ಹಿರಿಯವರು ಇದ್ದಾರೆ, ಹೇಳಿದೆ ನನ್ನ ಆಯುಷ್ಯನ ಹೀರೆಗೆ ತಿಕ್ಕಾಡೆ, ನನ್ನ ಆಯುಷ್ಯ ಕೂಡ ನಿಮಗೆ ಸಿಗಲಿ, ಏನೊಂದು ದೊಡ್ಡ ಮಾತುಗಳು. ನಾನು ಹೇಳ್ತೇನೆ, ಈ ಸನ್ಮಾನಕ್ಕಿಂತ ಆ ಸನ್ಮಾನ ಎಷ್ಟೋ ದೊಡ್ಡದು. ಕೆಲ ದಿನಗಳ ಹಿಂದೆ ನಡೆದ ಒಂದು ಸಣ್ಣ ಘಟನೆ ತಮ್ಮ ಮುಂದೆ ಇಡ್ತೇನೆ. ಒಂದು ಕುಟುಂಬದ ಮನೆಗೆ ನಾನು ಭೇಟಿ ನೀಡಿದ್ದೆ. ಆ ಭೇಟಿ ನೀಡುವಾಗ ನನಗೆ ಏನು ಹೇಳುವುದಂತ ಅರ್ಥ ಆಗುವುದಿಲ್ಲ. ನಮ್ಮ ಹಳೆಯ ಕೊಟ್ಟಿಗೆಗಿಂತ ಹಳೆತಾದ ಮನೆಯಲ್ಲಿ 4 ಜನರ ವಾಸ ಇದೆ. ಅದನ್ನು ನೋಡಿದೆ ತಕ್ಷಣ ಮೂಡುಬಿದ್ರೆಗೆ ಬಂದು ಕೆಲವು ಸಾಮಾನುಗಳನ್ನು, ದಿನಸಿ ಅವರಿಗೆ ಅಗತ್ಯ ಇರುವ ದಿನಸಿ ಸಾಮಗ್ರಿಗಳನ್ನು ತಗೊಂಡು ಅವರ ಮನೆಗೆ ಹೋಗಿ ಕೊಟ್ಟೆ. ಕೊಡುವಾಗ ಅವರು ಫಸ್ಟ್ ಹೇಳಿದ ಮಾತು, ಅವರ ತಾಯಿ, ದೈವ ರೂಪಡು ಈರೆನ್ನ ಇಲ್ಲ ಬತ್ತರಂತ ಕಾಲಿಡಿಲಿಕ್ಕೆ ಹೋದರು. ನಾನು ಹೇಳಿದೆ, ಆ ದೇವರ ಕಾಲದ ಬುಡದ ಧೂಳು ಕೂಡ ಅಲ್ಲ, ಇದು ದೇವರು ನಮ್ಮನ್ನು ಕಳಿಸಿದ್ದು, ಇಲ್ಲಿಗೆ ನಿಮ್ಗೆ ಕೊಟ್ಟಿದ್ದೆ ಅಷ್ಟೇ. ನೋಡಿ ಎಂಥ ಒಂದು ಮಾತುಗಳು. ನಾನು ಎನಿಸ್ತೇನೆ, ಇಂಥ ಮಾತುಗಳಿಗೆ ಈ ನಮ್ಮ ಸನ್ಮಾನಕ್ಕೆ, ಈ ಮಾತುಗಳಿಗೆ, ಈ ಸನ್ಮಾನಕ್ಕೆ ಯಾವ ಬೆಲೆ ಕಟ್ಟಲಾಗಲದು. ಯಾಕಂದರೆ ಅವರು ಅದೇ ನನಗೆ ಸನ್ಮಾನ ಮತ್ತು ಪುರಸ್ಕಾರ. ಮೂರನೇ ಪ್ರಶ್ನೆ, ನೀವು ಮೂಡುಬಿದ್ರೆ ಬಂದು ಇಸ್ರೇಲಲ್ಲಿ 9 ವರ್ಷಗಳಲ್ಲಿ ನೀವು ಇಸ್ರೇಲಲ್ಲಿ ದುಡಿದು ಈಗ ಮೂಡುಬಿದ್ರೆಯಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತೀರಿ, ಯಾಕೆ ಅಂತ. ನಾನು ನಿಜವಾಗಿ ಒಂದು ಆಟೋ ಚಾಲಕ, ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ. ಈ ಆಟೋದಿಂದ ಸಣ್ಣ ಕಥೆ ಇದೆ, ಉದ್ದಕ್ಕೆ ಹೋಗಿದ್ರೆ ಸಣ್ಣ ರೀತಿ ಇದರಲ್ಲಿ ನಿಮಗೆ ಹೇಳ್ತೀನಿ. ಒಂದು ದಿವಸ ನಾನು ಬೆಂಗಳೂರಿಗೆಯಿಂದ ವಾಪಸ್ ಬರುವಾಗ ಮೂಡುಬಿದ್ರೆಯಲ್ಲಿ ಹೋಟೆಲ್ ಒಂದರಲ್ಲಿ ಚಹಾ ಕುಡಿಯೋಕ್ಕೆ ಕೂತ್ಕೊಂಡು ಎದುರು ನೋಡುವಾಗ ಒಂದು ಅರೆಯದ ಹುಡುಗಿ, ಕಾಲೇಜ್ ಹುಡುಗಿ ಎದುರಿಗೆ ಕೂತ್ಕೊಂಡಿದ್ದಾಳೆ. ತುಂಬ ಭಾರವಾದ ಲಗೇಜ್ ಅವಳ ಹತ್ರ ಇದೆ. ನನಗೆ ಅವಳು ಹೋದರೆ ರಿಕ್ಷಾದವ್ರ ಹತ್ರ ಹೋಗಿ ಬಾಡಿಗೆ ಕೇಳಿದರು. ಅವ್ರು ರಿಕ್ಷಾದವರು ಎಷ್ಟು ಬಾಡಿಗೆ ಹೇಳಿದ್ರು ಗೊತ್ತಿಲ್ಲ. ಹಿಂದೆ ಸಣ್ಣ ಮುಖ ಮಾಡಿ ಹಿಂದೆ ಬಂದು ಕೂತ್ಕೊಂಡಿದ್ದ ಟೇಬಲಲ್ಲಿ, ಅದೇ ಟೇಬಲಲ್ಲಿ ನಾನು ಚಹಾ ಕುಡಿತಾ ಇದ್ದೇನೆ. ನಾನು ಹೇಳಿದೆ, ಏಕಮ್ಮ ಏನಾಯಿತು ಅಂತ ಕೇಳಿದೆ. ಇಲ್ಲ ಸರ್, ಏನಾಗಲಿಲ್ಲ, ಅವ್ರು ಬಾಡಿಗೆ ತುಂಬ ಹೇಳ್ತಾರೆ ಅಂತ. ಸಮಯ ನೋಡಿದೆ 4:15 ಗಂಟೆ. 4:15 ಗಂಟೆ ಅಂತ ಹೇಳುವಾಗ ರಾತ್ರಿ ನಿಮಗೆ ಗೊತ್ತಿರ್ಬೋದು 1.5 ಬಾಡಿಗೆ ಅಂತ ಹೇಳ್ತಾರೆ. ಏನು ಬಾಡಿಗೆ ನೀವು ಹಗಲಿಗೆ ಕೊಡ್ತೀರಿ, ಅದರ ಅರ್ಧ ಬಾಡಿಗೆ ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ನನಗೆ ಅರ್ಥ ಆಯಿತು ಅವಳು ಹೇಳಿದ್ದು, ಆಟೋದವರು ಏನು ಹೇಳಿದರು ಅದು ಅರ್ಥ ಆಯಿತು. ನಾನು ಚಹಾ ಕುಡಿದೆ. ಬಿಲ್ ಕೊಡಲಿಕ್ಕೆ ಒಳಗೆ ಬರುವಾಗ ಆ ಹುಡುಗಿ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದೆ ನಡ್ಕೊಂಡು. ಯಾಕೋ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು, ಇಷ್ಟು ಲಗೇಜ್ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ದಾಳೆ ಅಂತ. ನಾನು ಸೀದಾ ರಿಕ್ಷಾದವರ ಹತ್ರ ಹೋಗಿದೆ. ನನ್ನ ಹೋಗುವ ಜಾಗದ ವಿವರಗಳನ್ನು ಹೇಳಿದ್ದೀನಿ, ನಿಮಗೆ ಇಂಥ ಜಾಗಕ್ಕೆ ಮನೆಗೆ ಬಿಡ್ತೀರಾ ಅಂತ. ಅವರು ನನಗೆ ಬಾಡಿಗೆ ಹೇಳಿದರು, ಇಷ್ಟು ಬಾಡಿಗೆ ಆಗ್ತದೆ. ಆಯ್ತಮ್ಮ, ನಾನು ಎದುರುಗಡೆಗೆ ಹೋಗುವಾಗ ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ಇದೆ ಅಂತ ಹೇಳಿದೆ. ಆಯಿತು ಸರ್ ಅಂದಳು. ಅವರು ಈ ಕಡೆ, ಆದರೆ ಅವಳು ಕೇಳಿದ ಅದೇ ಆಟೋದವರನ್ನು. ಅವರು ಬೇರೆ ರೂಟಿಗೆ ಹೋಗೋದು, ನೀವು ಬೇರೆ ರೂಟಿಗೆ ಹೋಗೋದು. ನಾನು ಹೇಳಿ, ತೊಂದರೆ ಇಲ್ಲ, ಎಷ್ಟು ಬಾಡಿಗೆ ಆಗ್ತದೆ ನಾನು ಕೊಡ್ತೇನೆ ನಿಮಗೆ, ಅವರನ್ನು ಬಿಟ್ಟು ನಾವು ಮನೆಗೆ ಹೋಗುವ ಅಂತ. ಅವಳ ಹುಡುಗಿಗೆ ಹತ್ತಿರ ಅವ್ರಿಗೆ ಹೋಗುವಾಗ ಆಟೋದನ್ನು ನಿಲ್ಲಿಸಿದೆ. ಹುಡುಗಿಗೆ ಹೇಳಿದೆ, ನೀನು ಬಾ ಅಮ್ಮ, ನಿನಗೆ ನಾನು ಬಿಡ್ತೇನೆ. ಇಲ್ಲ ಬೇಡ ಸರ್, ನಿಮಗೆ ತಾಪತ್ರ ಬೇಡ, ನಾನು ನಡ್ಕೊಂಡು ಹೋಗ್ತೇನೆ ಅಂತ. ಇಲ್ಲಮ್ಮ, ಅದೇ ದಾರಿಯಲ್ಲಿ ನಾನು ಹೋಗುವನು, ಬಿಡ್ತೇನೆ ಅಂತ ಹೇಳಿ ಅವಳನ್ನು ಆಟೋವನ್ನು ಸೇರಿಸಿದೆ. ಕುತ್ಕೊಂಡು ಅವಳ ಹಾಸ್ಟೆಲಿಗೆ ಬಿಟ್ಟೆ. ಆ ಭಾರ ಅವಳಿಗೆ ಎತ್ತಲಿಕ್ಕೆ ಆಗ್ತಿರಲಿಲ್ಲ. ಅವಳ ಬಾಗಿಲು ಹಾಸ್ಟೆಲಿನ ಬಾಗಿಲಿಗೆ ಬಿಟ್ಟೆ. ಆ ಹುಡುಗಿಯ ಮುಖದಲ್ಲಿ ನಾನು ನೋಡುವಾಗ ಅವಳ ಹತ್ರ ಮಾತುಗಳು ಇರಲಿಲ್ಲ, ಖಾಲಿ ಕಣ್ಣೀರ ಧಾರೆ ಮಾತ್ರ ಹರಿತಿತ್ತು. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಯಿತು. ತಿಂತೂರಿಗೆ ಬಂದೆ. ನನ್ನ ಆಟೋದವರು ನನ್ನ ಮನೆ ಹತ್ರ ಬಿಟ್ಟರು. ನಾನು ಹೇಳಿದೆ ಬಾಡಿಗೆ ಎಷ್ಟಾಯ್ತಂತ. ಆ ಆಟೋದವರು ಪುಣ್ಯವಂತ ತೆಗೆದುಕೊಂಡಿದ್ದು ಕೇವಲ ನನ್ನ ಮನೆಯ ಬಾಡಿಗೆ ಮಾತ್ರ. ನಾನು ಹೇಳಿದೆ, ಯಾಕಪ್ಪ ಅಲ್ಲಿ ಹೋಗಿದೆಯಲ್ಲ? ಇಲ್ಲ ಸರ್, ನಿಮ್ಮ ಸೇವೆಯನ್ನು ನೋಡಿದೆ, ನನಗೆ ನೀವು ಯಾರಂತ ಗೊತ್ತಾಗಲಿಲ್ಲ, ಇದು ನಮ್ಮ ಸೇವೆ ಅಂತ. ನಿಜವಾಗಿಯೂ ತುಂಬ ಖುಷಿಯಾಯಿತು. ನಮ್ಮ ಸೇವೆ ನೋಡಿ ಒಂದು ಆಟೋ ಡ್ರೈವರ್ ಕೂಡ ನಮಗೆ ಒಂದು ಸಹಾಯ ನೀಡ್ತಾರೆ ಅಂದರೆ ನಾವು ಮಾಡುವ ಸೇವೆ ವ್ಯರ್ಥವಾಯಿತು ಅಂತ ನಮಗೆ ಒಂದು ತುಂಬ ಖುಷಿಯಾಯಿತು. ನಮಗೆ ಹಲವಾರು ಜನರು ಈ ಸಂದರ್ಭದಲ್ಲಿ ನಮಗೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಮಾಜ ಸೇವೆಗೆ ನಮಗೆ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಈಗ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನನ್ನ ಈ 2 ಮಾತುಗಳನ್ನು ನನಗೆ ನೀವು ಅತ್ಯಂತ ಸೂಕ್ಷ್ಮ ಆಲಿಸಿದ್ದೀರಾ. ಇಷ್ಟೊತ್ತು ನನ್ನ ಜೊತೆ ನಿಂತು ನನ್ನ ಮಾತುಗಳನ್ನು ಆಲಿಸಿದ್ದೀರಾ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ಸ್ ಲಿವ್ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್. ಮನುಷ್ಯತ್ವವೇ ಮಾನವ ಧರ್ಮ ಎಂಬ ಧ್ಯೇಯ ವಾಕ್ಯಕ್ಕೆ ಬದ್ಧವಾಗಿ ಈ ಯಶಸ್ವಿ ತಂಡವನ್ನು ಮುನ್ನಡೆಸಿ ಬಂದಿರುವ ತಂಡದ ಅಧ್ಯಕ್ಷರಾಗಿರುವ ಶ್ರೀ ಸುನಿಲ್ ಮೆಂಡೋನ್ಸಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ. ಮನಸ್ಸು ಯುವವಾಗಿದ್ದರೆ ಜೀವನವೇ ಹೊಸದು. ಇದಕ್ಕೆ ದಿಟ್ಟ ಸಾಕ್ಷಿ ಎಂಬಂತೆ ಇಂದು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಎವ್ಲಿನ್ ಗೋವಿಯಸ್ ಇವರು. ಪ್ರಸ್ತುತ 104 ವರ್ಷ ಇವರಿಗೆ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ತಾವೇ ಮಾಡಿಕೊಂಡು ಅತ್ಯಂತ ಅದ್ಭುತ ಕೂಡು ಕುಟುಂಬದಲ್ಲಿ
ಪ್ರೀತಿಯ ವ್ಯಕ್ತಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇದೀಗ ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ನೀಡೋಣ. ಅವರಿಗೊಂದು ಖುಷಿ, ಎಲ್ಲ ಜೊತೆ ಕೂತ್ಕೊಳ್ಬೇಕಂತ. ಇದೀಗ ಇವರನ್ನು ವೇದಿಕೆಗೆ ಪರಿಚಯಿಸಿ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ತಂಡದ ಕಾರ್ಯದರ್ಶಿಗಳಾದ ಶ್ರೀಮತಿ ಲತೀಶಿಯಾ ಗೋಮ್ಸ್ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಶ್ರೀಮತಿ ಎವ್ಲಿನ್ ಗೋವಿಯಸ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮೂಲತಃ ಪೆರಾರು ಗ್ರಾಮದ ಬ್ಯಾಪ್ಟಿಸ್ಟ್ ಗೋವಿಯಸ್ ಮತ್ತು ಮರಿಯಾ ಲೋಬೋ ಇವರ 4 ಮಕ್ಕಳಲ್ಲಿ ಪ್ರಥಮ ಮಗಳಾಗಿ ದಿನಾಂಕ 11/9/1922 ಜನಿಸಿದಿರಿ. ದಿನಾಂಕ 29/4/1940 ಚಾರ್ಲ್ಸ್ ಪಿಂಟೋ ಇವರನ್ನು ವಿವಾಹವಾಗಿ 5 ಜನ ಮಕ್ಕಳನ್ನು ಹೊಂದಿ ಸುಖಿ ಸಂಸಾರ ಜೀವನವನ್ನು ನಡೆಸುತ್ತಿದ್ದು, ತಮ್ಮ ಪತಿಯವರು ದಿನಾಂಕ 4/7/2004 ದೈವಾಧೀನರಾದ ನಂತರ ತಮ್ಮ ಸ್ವಂತ ಮನೆಯಲ್ಲಿ ಪುತ್ರರಾದ ಜೆರೋಮ್ ಪಿಂಟೋ ಇವರೊಂದಿಗೆ ಜೀವನ ನಡೆಸುತ್ತಿರುವಿರಿ. ಪ್ರಸ್ತುತ ತಮಗೆ 104 ವರ್ಷ. ತಮಗೆ ಶ್ರೀ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನಿತ್ತು ಹರಸಲೆಂದು ಬೇಡಿಕೊಳ್ಳುತ್ತಾ ಈ ಶುಭ ದಿನದಂದು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡದ ವತಿಯಿಂದ ಗಣ್ಯರ ಸಮ್ಮುಖದಲ್ಲಿ ಗೌರವಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ದಿನಾಂಕ 12/12/2025 ಸ್ಥಳ ಕಾರ್ಪಸ್ ಕ್ರಿಸ್ತಿ ಚರ್ಚ್ ಸಭಾಭವನ, ಮೂಡುಬಿದಿರೆ. ಇದೀಗ ವಯಸ್ಸನ್ನು ಮೀರಿ ನಮ್ಮೊಂದಿಗಿದ್ದಾರೆ 104 ವರ್ಷದ ಶ್ರೀಮತಿ ಎವ್ಲಿನ್ ಗೋವಿಯಸ್. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ನೀಡಿ ಇವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಕಷ್ಟು ಬಾರಿ ತರುಣ ವಯಸ್ಕರಾದ ನಾವು ನಮಗೆ ಈ ಕೆಲಸ ಮಾಡಲಾಗುವುದಿಲ್ಲ, ನನ್ನ ಕೈಯಿಂದ ಅಸಾಧ್ಯವಾದದ್ದು ಅಂತ ಹಲವಾರು ಕಾರಣಗಳನ್ನು ಕೊಡುತ್ತೇವೆ. ಆದರೆ 104 ವರ್ಷಕ್ಕೆ ಇಂದು ಕೂಡ ನಾನು ವೇದಿಕೆಗೆ ಬಂದೇ ನನ್ನ ಸನ್ಮಾನವನ್ನು ಸ್ವೀಕರಿಸುತ್ತೇನೆ ಎನ್ನುವುದು ಎಂಥ ದೃಢ ಸಂಕಲ್ಪ. ಇದರಿಂದ ನಾವು ಕಲಿಯಬೇಕಾಗಿರುವುದು ಇಷ್ಟೇ, ವಯಸ್ಸು ಮುಖ್ಯವಲ್ಲ, ಮನಸ್ಸು ಮುಖ್ಯ. 104 ವರ್ಷಗಳು ನಿಮಗೀಗ, ಇನ್ನೂ 100 ವರ್ಷಗಳು ನೀವು ನಮ್ಮೊಂದಿಗಿದ್ದು ಸಂತಸದ ದಿನಗಳನ್ನು ಮುಂದೂಡಿ ನಮ್ಮೆಲ್ಲರೊಂದಿಗೆ ಹೀಗೆ ಮುಂದೊಂದು ಮಗದೊಂದು ದಿನ ಮತ್ತೆ ಮತ್ತೆ ಸನ್ಮಾನವನ್ನು ಸ್ವೀಕರಿಸುವ ಸಂದರ್ಭ ನಿಮಗೊದಗಿ ಬರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹೇಳಿದಂತೆ ಸಾಧನೆಗೆ ವಯಸ್ಸಿಲ್ಲ, ಸಾಧನೆಗೆ ಮಾರ್ಗವೂ ಬೇಕಾಗಿಲ್ಲ, ಬೇಕಾಗಿರುವುದು ದೃಢ ನಂಬಿಕೆ ಒಂದೇ.
ಇದಕ್ಕೆ ತಕ್ಕಂತೆ ಇಂದು ನಮ್ಮೊಂದಿಗಿದ್ದಾರೆ ಇದೀಗ ಸನ್ಮಾನಗೊಳ್ಳಲಿರುವವರು ಕುಮಾರಿ ರೆಮೋನಾ ಇವೆಟ್ ಪಿರೇರಾ. ಇಡೀ ಮಂಗಳೂರಿನ ಹೆಮ್ಮೆ, ವಿಶ್ವ ದಾಖಲೆ ಬರೆದಂತಹ ಭರತನಾಟ್ಯ ಕಲಾವಿದೆ. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು ಇಲ್ಲಿನ ಕೀರ್ತಿ. ಇದೀಗ ತಾವು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವಿಶ್ವ ದಾಖಲೆ ಮೆರೆದ ನಮ್ಮ ಈ ಯುವತಿಗೆ ನಮ್ಮ ಪ್ರೀತಿಯ ಸ್ವಾಗತಗಳು. ಇದೀಗ ಇವರ ಪರಿಚಯವನ್ನು ಮಾಡಿಕೊಟ್ಟು ಇವರನ್ನು ಸಭೆಗೆ ಪರಿಚಯಿಸಬೇಕಾಗಿ ಶ್ರೀ ನಾರ್ಬರ್ಟ್ ಮಾರ್ಟಿಸ್ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಭರತನಾಟ್ಯದಲ್ಲಿ ವಿಶ್ವ ದಾಖಲೆಗಳನ್ನು ಮಾಡಿರುವ ರೆಮೋನಾ ಇವೆಟ್ ಪಿರೇರಾ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮಂಗಳೂರು ಮೂಲದ ಭರತನಾಟ್ಯ ಕಲಾವಿದೆಯಾಗಿರುವ ತಾವು ಮಿಸ್ ಗ್ಲಾಡಿಸ್ ಪಿರೇರಾ ಅವರ ಸುಪುತ್ರಿಯಾಗಿ ದಿನಾಂಕ 4 ನವೆಂಬರ್ 2005 ಜನಿಸಿದಿರಿ. ಮಂಗಳೂರಿನ ಸಂತ ಅಲೋಷಿಯಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾಗಿರುವ ತಾವು BA ಅಂತಿಮ ವರ್ಷದಲ್ಲಿ ವ್ಯಾಸಂಗ ಪಡೆಯುತ್ತಿರುವಿರಿ. ತಾವು ಕೇವಲ 2 ವರ್ಷ 6 ತಿಂಗಳ ವಯಸ್ಸಿನಲ್ಲೇ ನೃತ್ಯಾಭ್ಯಾಸ ಆರಂಭಿಸಿದ್ದು, ಕಳೆದ 17 ವರ್ಷಗಳಿಂದ ಭರತನಾಟ್ಯಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಡಾಕ್ಟರ್ ಶ್ರೀ ವಿದ್ಯಾ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿರುವಿರಿ. 2019ರಲ್ಲಿ ರಂಗಪ್ರವೇಶ ಮಾಡಿದ ತಾವು ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಗಳಲ್ಲಿ ಪ್ರಥಮ ಶ್ರೇಣಿ ಪಡೆದಿರುತ್ತೀರಿ. ಭರತನಾಟ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ತಾವು 2022ರಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಂದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪಡೆದು ಅವರೊಂದಿಗೆ ಮಾತನಾಡುವ ಅವಕಾಶವನ್ನು ಪಡೆದುಕೊಂಡಿರುವುದು ನಿಜಕ್ಕೂ ಅಭಿನಂದನಾರ್ಹ. ಸರ್ಕಾರದಿಂದ ಇನ್ನೂ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ತಾವು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಹೊಯ್ಸಳ ಕೆಳದಿ ಚೆನ್ನಮ್ಮ ಅಸಾಧಾರಣ ಪ್ರಶಸ್ತಿ, ರಾಜ್ಯ ಸರ್ಕಾರದಿಂದ ಬಾಲಗೌರವ ಪ್ರಶಸ್ತಿ ಪಡೆದುಕೊಂಡಿರುವಿರಿ. ವಿಭಿನ್ನ ಶೈಲಿಯ ನೃತ್ಯಪಟುವಾಗಿರುವ ತಾವು 2017ರಲ್ಲಿ 30ರಿಂದ 40 ವಸ್ತುಗಳನ್ನು ಬಳಸಿಕೊಂಡು 1 ಗಂಟೆಯ ಕಾಲ ನಿರಂತರ ನೃತ್ಯ ಮಾಡಿ ವರ್ಲ್ಡ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಪಡೆದುಕೊಂಡಿರುವಿರಿ. ಲಂಡನ್ ಮತ್ತು ಭಾರತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ವಿಶ್ವ ದಾಖಲೆ ಪಡೆದುಕೊಂಡಿರುವುದು ತಾವು ಸುಮಾರು 7 ದಿನ ಕಾಲ ಸತತ 170 ಗಂಟೆ ಭರತನಾಟ್ಯ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿರುವುದು ತಮ್ಮ ಸಾಧನೆಯ ಮುಕುಟಕ್ಕೆ ಚಿನ್ನದ ಗರಿ ತೊಡಿಸಿದಂತೆ. 18 ರಾಜ್ಯಗಳಲ್ಲಿ ತಮ್ಮ ಕಲೆ ಪ್ರದರ್ಶನಗಳನ್ನು ಮಾಡಿರುವ ತಾವು ಶಿಮ್ಲಾ, ವಾರಣಾಸಿ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿರುವಿರಿ. ಟೆಡೆಕ್ಸ್ ವೇದಿಕೆಯಲ್ಲಿಯೂ ತಮ್ಮ ಪ್ರೇರಣಾದಾಯಕ ಕಲಾ ಪಯಣವನ್ನು ಹಂಚಿಕೊಂಡಿದ್ದು, ರಾಜಸ್ಥಾನದ ಮೌಂಟ್ ಆಬುದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಸಮ್ಮುಖದಲ್ಲಿಯೂ ನೃತ್ಯ ಮಾಡಿ ಪ್ರಶಂಸೆಯನ್ನು ಪಡೆದುಕೊಂಡಿರುವಿರಿ. ವೇದಿಕೆ ಸಾಧನೆಗಳ ಹೊರತಾಗಿಯೂ ನೃತ್ಯವನ್ನು ಸಮಾಜದ ಸಬಲೀಕರಣದ ಸಾಧನವಾಗಿ ಬಳಸುತ್ತಿರುವ ತಾವು ವಿಶೇಷ ಮಕ್ಕಳಿಗೆ ಮತ್ತು ಟ್ರಾನ್ಸ್ಜೆಂಡರ್ ಸಮುದಾಯದ ಸದಸ್ಯರಿಗೆ ಭರತನಾಟ್ಯ ಕಲಿಸುತ್ತಿದ್ದು, ಕಲೆ ಮೂಲಕ ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತಿ ಬೆಳೆಸುತ್ತಿರುವಿರಿ. ತಾವು ಭವಿಷ್ಯದಲ್ಲಿ ಭರತನಾಟ್ಯದಲ್ಲಿ PhD ಮಾಡಬೇಕೆಂಬ ಆಸೆ ಹೊಂದಿದ್ದು, ಭಾರತದ ಶ್ರೇಷ್ಠ ಭರತನಾಟ್ಯ ಕಲೆಗಳನ್ನು ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಮ್ಮ ಕೊಡುಗೆಯನ್ನು ಮುಂದುವರಿಸಬೇಕೆಂಬ ಮಹದಾಸೆಯು ನನಸಾಗಲಿ. ಶ್ರೀದೇವರು ತಮಗೆ ನೃತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಆಶೀರ್ವದಿಸಲಿ. ನಿಮಗೆ ಉಜ್ವಲ ಭವಿಷ್ಯವನ್ನು ದಯಪಾಲಿಸಲಿ. ಉತ್ತಮ ಆರೋಗ್ಯ ಭಾಗ್ಯ, ಸಕಲ ಜ್ಞಾನ ಸಂಪತ್ತನ್ನು ನೀಡಿ ಸದಾ ಹರಸಲಿ ಎಂದು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ವತಿಯಿಂದ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್. ದಿನಾಂಕ 12/12/2025. ಸ್ಥಳ ಕಾರ್ಪಸ್ ಕ್ರಿಸ್ತಿ ಚರ್ಚ್ ಸಭಾಭವನ, ಮೂಡುಬಿದಿರೆ. ಧನ್ಯವಾದಗಳು. ಇದೀಗ ಎಲ್ಲ ಅತಿಥಿ ಗಣ್ಯರು ಸೇರಿ ವಿಶ್ವ ದಾಖಲೆ ಮೆರೆದ ಕುಮಾರಿ ರೆಮೋನಾ ಇವೆಟ್ ಪಿರೇರಾ ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮಾತ್ರ ಇಂದು ಅವರಿಗೆ ಸಲ್ಲತಕ್ಕದ್ದು.
ನೀವೆಲ್ಲರೂ ಒಂದು ಬಾರಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ಕುಮಾರಿ ರೆಮೋನಾ ಇವೆಟ್ ಪೆರೇರಾ ನೃತ್ಯ ಮಾಡಿದಂತಹ ವೇದಿಕೆಗೆ ರೆಮೋನಾ ವೇದಿಕೆ ಎಂಬ ಹೆಸರನ್ನು ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯವು ನೀಡಿದೆ. ಈ ಹೆಮ್ಮೆ ಇವರಿಗೆ ಮಾತ್ರವಲ್ಲ, ನಮ್ಮ ಎಲ್ಲ ಊರಿನ ಜನರಿಗೂ ಕೂಡ. ಕುಮಾರಿ ರೆಮೋನಾ ಇವೆಟ್ ಪೆರೇರಾ ಕೇವಲ ಭರತನಾಟ್ಯವಲ್ಲದೆ ವಿವಿಧ ನೃತ್ಯ ರೂಪಕಗಳಲ್ಲಿ ತಮ್ಮ ಹೆಸರು ಹಾಗೂ ಛಾಪನ್ನು ಮೂಡಿಸುತ್ತಾ ಬಂದಿದ್ದು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮುಂದೆ ಬರುವ ಎಲ್ಲ ದಿನಗಳು ಸುಖಕರವಾಗಿರಲಿ ಹಾಗೂ ನೃತ್ಯ ಅಧಿದೇವತೆ ಅವರಿಗೆ ಆಶೀರ್ವದಿಸಲಿ ಎಂದು ಸಂತೋಷದಿಂದ ಹೇಳುತ್ತೇನೆ. ಧನ್ಯವಾದಗಳು. ಇದೀಗ ನಮ್ಮೊಂದಿಗಿದ್ದಾರೆ ಇನ್ನೋರ್ವ ಸನ್ಮಾನಿತರು. ಅವರು ಶ್ರೀಯುತ ಧನಂಜಯ ಮೂಡಬಿದ್ರೆ, ಹಿರಿಯ ಪತ್ರಕರ್ತರು. ಇವರು ಪತ್ರಿಕೆ ಮಾಧ್ಯಮ ಪತ್ರಕರ್ತರೆಂದರೆ ಅಷ್ಟೊಂದು ಸುಲಭವಾದ ಮಾತಲ್ಲ. ಊಟ ನೀರು ನಿದ್ದೆ ಇವೆಲ್ಲವನ್ನು ಬಿಟ್ಟು ಊರೆಲ್ಲ ಏನಾಗುತ್ತಿದೆಯೋ ಏನೋ ಚಿಂತೆ ಎಂಬಂತೆ ಅವರ ಕಾರ್ಯಗಳು. ಇದೀಗ ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಇವರನ್ನು ಸಭೆಗೆ ಪರಿಚಯಿಸಬೇಕಾಗಿ ಶ್ರೀಮತಿ ಲತೀಶಿಯಾ ಗುಮ್ಸ್ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಶ್ರೀ ಧನಂಜಯ ಮೂಡುಬಿದಿರೆ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಪತ್ರಕರ್ತರಾಗಿ 37 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿರುವ ಇವರು ಹೊಸ ದಿಗಂತ, ಮುಂಗಾರು ಮುಂತಾದ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ ಮೂಡುಬಿದಿರೆಯ ಉದಯವಾಣಿ ಪತ್ರಿಕೆಯ ವರದಿಗಾರರಾಗಿದ್ದು ಮತ್ತು ದಿ ಹಿಂದೂ ಪತ್ರಿಕೆಯ ಜಾಹೀರಾತು ಸೇವೆಯ ಅಧಿಕೃತ ಪ್ರತಿನಿಧಿ ಆಗಿರುತ್ತಾರೆ. ವರದಿಗಾರರಾಗಿ ಹಲವು ಸಾಮಾಜಿಕ ಮತ್ತು ಆಡಳಿತ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಿ ಸೂಕ್ತ ಸ್ಪಂದನೆಯನ್ನು ಒದಗಿಸಿಕೊಡುವಲ್ಲಿ ಸಫಲರಾಗಿದ್ದಾರೆ. ಕೊಪ್ಪಳ ಮತ್ತು ಮಂಡ್ಯದಲ್ಲಿ ನಡೆದಿದ್ದ ಹಾಬಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಹೊಸ ದಿಗಂತದ ಪ್ರತಿನಿಧಿಯಾಗಿ, ಮೂಡುಬಿದಿರೆಯಲ್ಲಿ ನಡೆದಿದ್ದ 71ನೇ ಹಾಬಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಉದಯವಾಣಿ ವರದಿಗಾರನಾಗಿ ಸಮಗ್ರ ವರದಿಯನ್ನು ಮಾಡಿದ್ದಾರೆ. ರಂಗಭೂಮಿ, ಮುದ್ರಣ, ಛಾಯಾಗ್ರಹಣ, ಕೃಷಿ, ಪರಿಸರ ಪ್ರೀತಿಯ ಚಟುವಟಿಕೆ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಪತ್ರಿಕಾ ಸೇವೆಗಾಗಿ 2006ರಲ್ಲಿ ರಾಜ್ಯ ಮಟ್ಟದ ಹುಗಾರ್ ಮಾಧ್ಯಮ ಪ್ರಶಸ್ತಿ, ಮೂಡುಬಿದಿರೆ ತಾಲೂಕು ಕಸಾಪ ವತಿಯಿಂದ ಸನ್ಮಾನ ಮುಂತಾದ ಹಲವಾರು ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ರಂಗಭೂಮಿ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನುಪಮ ಸಾಧನೆಗಾಗಿ ಇಂದು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡದ ವತಿಯಿಂದ ಗಣ್ಯರ ಸಮ್ಮುಖದಲ್ಲಿ ಸಲ್ಲಿಸಿದ ಸನ್ಮಾನ ಪತ್ರ. ತಮ್ಮ ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಶಕ್ತಿಯನ್ನು ಶ್ರೀದೇವರು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್. ದಿನಾಂಕ 12/12/2025. ಸ್ಥಳ ಕಾರ್ಪಸ್ ಕ್ರಿಸ್ತಿ ಚರ್ಚ್ ಸಭಾಭವನ, ಮೂಡುಬಿದಿರೆ. ಧನ್ಯವಾದಗಳು. ಇದೀಗ ಇವರನ್ನು ಎಲ್ಲ ಅತಿಥಿ ಗಣ್ಯರು ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಓರ್ವ ಹಿರಿಯ ಪತ್ರಕರ್ತರಾಗಿ ಅದ್ಭುತ ಪ್ರತಿಭೆಯನ್ನು ಒಳಗೊಂಡು ಮಾಧ್ಯಮ ಮಿತ್ರರಾಗಿ ಜನಸ್ನೇಹಿಯಾಗಿ ಎಲ್ಲ ರೀತಿಯ ವಾರ್ತೆಗಳನ್ನು ನಮಗೆ ತಲುಪಿಸುವಲ್ಲಿ ಯಶಸ್ವಿ ಜೀವನದ ಮೆಟ್ಟಿಲೇರಿರುವಂತಹ ಶ್ರೀಯುತ ಧನಂಜಯ್ ಮೂಡಬಿದ್ರೆ ಇವರಿಗೆ ಎಲ್ಲ ರೀತಿಯಾದಂತಹ ಇವರ ಮಾಧ್ಯಮದ ಸೇವೆಯಲ್ಲಿ ಒಳಿತಾಗಲಿ, ಇನ್ನು ಮುಂದೆ ಇವರ ಜೀವನ ಹೀಗೆ ಸುಖಕರವಾಗಿರಲಿ ಎಂದು ಆಶಿಸುತ್ತಾ ಎಲ್ಲರೂ ಇವರಿಗೆ ಜೋರಾಗಿ ಮಗದೊಮ್ಮೆ ಚಪ್ಪಾಳೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಸನ್ಮಾನಿತರು ಶ್ರೀಯುತ ಮುನೀರ್ ನಡುಪಳ್ಳ ಇವರು. ಸಮಾಜ ಸೇವೆಯಲ್ಲಿ ಉತ್ತಮವಾಗಿ ಗುರುತಿಸಿಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಎಂಬ ತತ್ವ ಧ್ಯೇಯವನ್ನು ಪಾಲಿಸಿಕೊಂಡು ಇಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಇವರನ್ನು ಸಭೆಗೆ ಪರಿಚಯಿಸಿ ಇವರ ಪ್ರಮಾಣ ಪತ್ರವನ್ನು ವಾಚಿಸಬೇಕಾಗಿ ಶ್ರೀ ಸುನಿಲ್ ಮೆಂಡೋನ್ಸಾ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಶ್ರೀ ಮುನೀರ್ ನಡುಪಳ್ಳ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಕುಪ್ಪೆಪದವ್ ಕಿಲೆಂಜಾರು ಗ್ರಾಮದ ನಡುಪಳ್ಳ ಅಬ್ದುಲ್ ಖಾದರ್ ಹಾಗೂ ಬಿಪೂತಮ್ಮ ದಂಪತಿಗಳ ಪುತ್ರರಾಗಿರುವ ಇವರು ತನ್ನ ಮಡದಿ ಹಾಗೂ 3 ಮಕ್ಕಳೊಂದಿಗೆ ಕುಪ್ಪೆಪದವಿಯಲ್ಲಿ ಒಂದು ಸಣ್ಣ ದಿನಸಿ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಸಾಗಿಸುವುದರ ಜೊತೆಗೆ ಸಮಾಜಕ್ಕೆ ತನ್ನಿಂದ ಏನಾದರೂ ಸಹಾಯ ಮಾಡಬೇಕು ಎಂಬ ಕನಸಿನೊಂದಿಗೆ ನಿರಂತರವಾಗಿ ಕಳೆದ ಹಲವು ವರ್ಷಗಳಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಸ್ವತಃ ಬಡಜನರ ಸೇವಾ ಫ್ರೆಂಡ್ಸ್ ಹೆಲ್ಪ್ ಲೈನ್ ಕುಪ್ಪೆಪದವ್ ಎಂಬ ಸಂಸ್ಥೆಯ ಸಂಸ್ಥಾಪಕರಾಗಿ, ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಸಕ್ರಿಯ ಸದಸ್ಯರಾಗಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಕುಪ್ಪೆಪದವ್ ಪರಿಸರದಲ್ಲಿ ಚಿರಪರಿತರಾಗಿ ಎಲ್ಲರಿಗೂ ಆಪತ್ ಬಾಂಧವನಾಗಿ ಯಾವುದೇ ಪ್ರಚಾರ ಬಯಸದೆ ಜನರ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಇವರ ಈ ಅಪರಿಮಿತ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ವತಿಯಿಂದ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್, ದಿನಾಂಕ 12/12/2025, ಸ್ಥಳ ಕಾರ್ಪಸ್ ಕ್ರಿಸ್ತಿ ಚರ್ಚ್ ಸಭಾಭವನ, ಮೂಡಬಿದಿರೆ. ಧನ್ಯವಾದಗಳು. ಇದೀಗ ಇವರನ್ನು ಸನ್ಮಾನಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರ ಬಳಿ ಕೇಳಿಕೊಳ್ಳುತ್ತೇನೆ. ಒಬ್ಬ ಸಮಾಜ ಸೇವಕರಾಗಿ ಸಮಾಜದಲ್ಲಿ ಜನರಿಗೆ ಏನಾದರೂ ಕಷ್ಟಗಳು ಬಂದಾಗ ಹಿಂದು ಮುಂದೆ ನೋಡದೆ ತಮ್ಮೆಲ್ಲ ಕಷ್ಟಗಳನ್ನು ಬದಿಗಿಟ್ಟು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವ ಆ ಜೀವ ಶ್ರೀಯುತ ಮುನೀರ್ ನಡುಪಳ್ಳ ಇವರ ಈ ಸಮಾಜ ಸೇವೆಗೆ ನಮ್ಮದೊಂದು ಚಪ್ಪಾಳೆ ಸಲ್ಲಲೇಬೇಕು. ಇವರ ಮುಂದಿನ ಜೀವನದಲ್ಲಿ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿ ಆ ದೇವರು ನಿಮಗೆ ಕರುಣಿಸಲಿ. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರೆಯಲಿ. ಮುಂದೊಂದು ದಿನ ಇದರಿಂದ ಹೆಚ್ಚು ಸನ್ಮಾನ ನಿಮಗೆ ಲಭಿಸಲಿ ಎಂದು ಆಶಿಸುತ್ತಾ ನಿಮಗೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು.
ಇವಾಗಲೇ ನಮ್ಮ ಚರ್ಚಿನ ಧರ್ಮಗುರುಗಳು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಂಡದ ಸದಸ್ಯರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಸನ್ಮಾನಿತಗೊಂಡಂತಹ ಶ್ರೀಮತಿ ಎವ್ಲಿನ್ ಗೋವಿಯಸ್ ಹಾಗೂ ಕುಮಾರಿ ರೆಮೋನಾ ಎವೆಟ್ ಪೆರೇರಾ, ಶ್ರೀಯುತ ಧನಂಜಯ್ ಮೂಡಬಿದ್ರೆ ಹಾಗೂ ಶ್ರೀಯುತ ಮುನೀರ್ ನಡುಪಳ್ಳ ಇವರಿಗೆ ಮಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಅವರನ್ನು ಸನ್ಮಾನಿಸಿದ ಪ್ರತಿಯೊಬ್ಬ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಸಾಗುತ್ತಿದ್ದೇವೆ. ಇಂದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸ್ವಲ್ಪ ಕೊಂಚ ತಡವಾದರೂ ಕೂಡ ಬಹು ಪ್ರೀತಿಯಿಂದ ನಮ್ಮೊಂದಿಗಿದ್ದಾರೆ ಅತಿ ವಂದನೀಯ ಓನೆಲ್ ಡಿಸೋಜಾ, ಧರ್ಮಗುರುಗಳು, ಕಾರ್ಪಸ್ ಕ್ರಿಸ್ತಿ ದೇವಾಲಯ ಮೂಡುಬಿದ್ರೆ ಹಾಗೂ ಪ್ರಧಾನ ಧರ್ಮಗುರುಗಳು ಮೂಡುಬಿದ್ರೆ ವಲಯ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮಗದೊಮ್ಮೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ನಮ್ಮೊಂದಿಗಿದ್ದಾರೆ ರೋಟ್ರಿಯನ್ ಅಬುಲಾಲ್ ಪುತ್ತಿಗೆ ಇವರ ಈ ಆಗಮಿಸಿದ್ರಿಂದ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ಸಂತೋಷಭರಿತವಾಗಿದೆ. ಇದೀಗ ನೀವು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ನಮ್ಮೊಂದಿಗೆ ಈಗ ಸನ್ಮಾನಿತಗೊಂಡಂತಹ ಕುಮಾರಿ ರೆಮೋನಾ ಇವೆಟ್ ಪೆರೇರಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಹಾಗೂ ಕ್ರಿಸ್ಮಸ್ ಸೌಹಾರ್ದ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಸಮಾರಂಭದ ವೇದಿಕೆಯ ಮೇಲಿರುವ ಗೌರವಾನ್ವಿತ ಧರ್ಮಗುರುಗಳೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಪತ್ರಕರ್ತ ಮಿತ್ರರೇ ಹಾಗೂ ಎಲ್ಲ ಆತ್ಮೀಯ ಗಣ್ಯ ಮಿತ್ರರೇ, ಸಭಿಕರೇ ಹಾಗೂ ಸನ್ಮಾನಿತರೇ, ನನಗೆ ಕೆಲವು ದಿನಗಳ ಹಿಂದೆ ಸುನಿಲ್ ಮೆಂಡೆನ್ಸ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಫೋನ್ ಮಾಡಿದರು. ಫೋನ್ ಮಾಡಿದ ನಂತರ ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಹೇಳಿದ ಮೇಲೆ ಅವರು ಹೇಳಿದರು, ನಿಮಗೆ ಒಂದು ನಾವು ಸನ್ಮಾನ ಇಟ್ಕೊಂಡಿದ್ದೇವೆ ಅಂತ. ಆಗ ನಾನು ಹೇಳಿದೆ, ಇಲ್ಲ, ಸನ್ಮಾನ ನನಗೆ ಬೇಡ, ಈ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನನ್ನ ಜೀವನದಲ್ಲಿ ಒಂದು ಸನ್ಮಾನ ಅಂತ ನಾನು ಭಾವಿಸ್ತೇನೆ ಅಂತ. ನಿಜವಾಗಿಯೂ ಇವತ್ತಿನ ದಿನದಲ್ಲಿ ಎಲ್ಲ ಜನರು ಒಂದು ಸ್ವಾರ್ಥದ ಬದುಕನ್ನು ಬದುಕುತ್ತಿರುವ ಸಮಯದಲ್ಲಿ ಸುನಿಲ್ ಮೆಂಡನ್ಸರ್ನಂಥವರು ತಮ್ಮ ಜೀವನವನ್ನು ಇನ್ನೊಬ್ಬರಿಗಾಗಿ ಮುಡಿಪಾಗಿಟ್ಟು ಸೇವೆ ಮಾಡುವಂಥ ಒಂದು, ಅದು ಏನು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಲ್ಲ. ಅವರ ಸ್ಟೋರಿ ಈಗಾಗಲೇ ಅವರು ಹೇಳಿದರು. ನಾನೇನು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಲ್ಲ, ನಮ್ಮ ಸ್ನೇಹಿತರೊಂದಿಗೆ ಸೇರಿಕೊಂಡು ನನ್ನಲ್ಲಿರುವ ಒಂದು ಆ ಸೇವಾ ಮನೋಭಾವನೆಯನ್ನು ಹೊರಗೆ ತಂದು ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನಿಜವಾಗಿಯೂ
ಅರ್ಥಪೂರ್ಣ ಒಂದು ಸಮಾಜ ಸೇವೆ ಅಂತ ನಾನು ಹೇಳಲು ಬಯಸ್ತೇನೆ. ಅದೇ ರೀತಿ ನಮ್ಮ ಧರ್ಮ ಭಗಿನಿಯರು ಮಾಡುವ ಸೇವೆ ಕೂಡ ನಾನು ನನ್ನ ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ. ನನ್ನ ಆಸುಪಾಸಿನ ಮನೆಗಳಲ್ಲಿ ಆ ಸೈಕಲ್ಗಳಲ್ಲಿ ಬಂದು ತಮ್ಮ ಜೀವನವನ್ನು, ತಮ್ಮ ಮದುವೆ ಆಗದೆ ತಮ್ಮ ಜೀವನವನ್ನು ಇಡೀ ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಆ ಒಂದು ಕಳಕಳಿಯಿಂದ ಮಾಡುವ ಸೇವೆ ನಿಜವಾದ ಒಂದು ಸಮಾಜ ಸೇವೆ. ಅದೇ ರೀತಿ ನಮ್ಮ ಇಲ್ಲಿ ಸ್ಫೂರ್ತಿ ಸ್ಕೂಲ್ನ ಪ್ರಕಾಶ್ ಶೆಟ್ಟಿಗಾರ್ ಅವರಿದ್ದಾರೆ. ಇವರನ್ನು ನಾನು ಯಾವಾಗಲೂ ಒಂದು ಸಮಾಜ ಸೇವೆಗೆ ಉದಾಹರಣೆ ಕೊಡಲು ಬಯಸ್ತೇನೆ. ಯಾಕೆ ಹೇಳಿದರೆ 80 ಮಕ್ಕಳನ್ನು ಅಲ್ಲಿ ವಿಕಲಚೇತನ ಮಕ್ಕಳನ್ನು ಇಟ್ಟುಕೊಂಡು ಒಂದು ಮಗುವನ್ನು ನಾವು ಒಂದು ಮನೆಯಲ್ಲಿ ಸಾಕಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಆ ಪರಿಸ್ಥಿತಿಯ ಆ ಮಕ್ಕಳಿಗೆ ನಾವು ನಾರ್ಮಲ್ ನಮ್ಮ ಮಕ್ಕಳನ್ನೇ ನಾವು ಅವರು ಹೇಳಿದಾಗೆ ಕೇಳುವುದಿಲ್ಲ. ಮಕ್ಕಳು ಇಂಥ 80 ಮಕ್ಕಳನ್ನು ಇಟ್ಟು ಅವರಿಗೆ ಊಟೋಪಚಾರ ಕೊಟ್ಟು ಅವರಿಗೆ ಶಿಕ್ಷಣ ಕೊಟ್ಟು ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ ಮಾಡುವಂಥ ಸಮಾಜ ಸೇವೆ ನಿಜವಾಗಿಯೂ ಅವರು ಇವತ್ತು ಮಾಡುವ ಸೇವೆ ಅಂತ ನಾನು ಹೇಳಲು ಬಯಸ್ತೇನೆ. ಇಂಥ ಹೀರೋಗಳು ಇರುವಾಗ ನಾವು ಸನ್ಮಾನ ತಗೊಂಡ್ರೆ ಇದು ನಮಗೆ ನಾಚಿಕೆಗೇಡು ಅಂತ ನಾನು ಬಯಸ್ತೇನೆ. ಹಾಗೆ ಸೌಹಾರ್ದತೆ ಕೂಡ ಇಲ್ಲಿ 2 ವಿಷಯವನ್ನು ಇಟ್ಟಿದ್ದೀರಿ. ಮೂಡುಬಿದ್ರೆ ಒಂದು ದೊಡ್ಡ ಸೌಹಾರ್ದತೆಯ ಒಂದು ಸಂದೇಶ ಅಂತ ಹೇಳ್ಬೋದು. ಸೌಹಾರ್ದತೆಗೆ ಒಂದು ಉದಾಹರಣೆ ನಮ್ಮ ಮೂಡುಬಿದ್ರೆ ಊರು. ಇಲ್ಲಿರುವ ರಾಜಕೀಯ ವ್ಯಕ್ತಿಗಳಾಗಲಿ, ಬೇರೆ ಬೇರೆ ನಾಯಕರು, ಇಲ್ಲಿ ಬೇರೆ ಬೇರೆ ಜಾತಿಯವರು ಇದ್ದರೂ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಒಂದು ಒಟ್ಟಿಗೆ ಸೇರಿ ಮಾಡುವಂಥ ಕಾರ್ಯಕ್ರಮ. ಅದಕ್ಕೆ ದೊಡ್ಡ ನಮ್ಮ ಉದಾಹರಣೆ ನಮ್ಮ ಮೋಹನಾಳ್ವರು. ಅವರಿಂದಾಗಿ ಇಡೀ ಮೂಡುಬಿದ್ರೆಯಲ್ಲಿ ಒಂದು ದೊಡ್ಡ ಸೌಹಾರ್ದತೆಯ ಸಂದೇಶ. ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರು ಕ್ರಿಸ್ಮಸ್ ಆಗಲಿ, ರಂಜಾನ್ ಹಬ್ಬ ಆಗಲಿ, ದೀಪಾವಳಿ ಆಗಲಿ ಎಲ್ಲವನ್ನು ವಿಜೃಂಭಣೆಯಿಂದ ಎಲ್ಲರನ್ನು ಕೂಡಿಸಿ ನಡೆಸುವಂಥ ಒಂದು ಊರು ಮೂಡುಬಿದ್ರೆ. ಇಂಥ ಊರಲ್ಲಿ ನಾವು ಹುಟ್ಟಿ ಬೆಳೆದಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಯಾವಾಗಲೂ ನಾವು ಜಾತಿ ಅಂತ ನಾವು ಕಚ್ಚಾಡಿಕೊಳ್ತೇವೆ. ಸಣ್ಣ ವಿಷಯ, ಸಣ್ಣ ಜಗಳ ಬರುವಾಗ ಅವನ ಜಾತಿ ಯಾವುದಂತ ನೋಡ್ತೇವೆ. ಸುಮಾರು 2010ರಲ್ಲಿ ಒಂದು ಮಂಗಳೂರಲ್ಲಿ ಒಂದು ವಿಮಾನ ಕ್ರ್ಯಾಶ್ ಆಗ್ತದೆ. ಆ ವಿಮಾನದಲ್ಲಿ 150 ಜನ ಸಾಯ್ತಾರೆ, ಜೀವ ಕಳೆದುಕೊಳ್ತಾರೆ. 150 ಜನ ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್, ಹಿಂದೂ ಎಲ್ಲರೂ ಜಾತಿಯವರು ಇರ್ತಾರೆ. ಆ ವಿಮಾನದ ಆಕ್ಸಿಡೆಂಟ್ನ ತೀವ್ರತೆ ಎಷ್ಟು ಇತ್ತು ಹೇಳಿದರೆ, ಆ ಶವಗಳ ಗುರುತು ಯಾರ ಮನೆಯವರಿಗೂ ಅವರವರ ಮನೆಯ ಶವ ಯಾರ್ದು ಅಂತ ಗೊತ್ತಾಗದಷ್ಟು ತೀವ್ರತೆ ಇತ್ತು. ಸೊ ಸಿಕ್ಕಿದ ಶವವನ್ನು ಇದು ನಮ್ಮದೇ ಅಂತ ಹೇಳುವ ಶವವನ್ನು ತಗೊಂಡು ಮನೆಗೆ ಬಂದು ತಮ್ಮ ಕ್ರಿಯಾಕರ್ಮಗಳನ್ನು ಮಾಡಿರುತ್ತಾರೆ. ಅಲ್ಲಿ ಯಾವುದೇ ಜಾತಿ ಆ ಬ್ಲಾಸ್ಟ್ ಆಗುವಾಗ, ಆ ಒಂದು ಕರಗಿ ಬೆಂಕಿಯಲ್ಲಿ ಕರಗುವಾಗ ಅಲ್ಲಿ ಜಾತಿ ನೋಡಲಿಲ್ಲ. ಇದು ದೇವರು ನಮಗೆ ತೋರಿಸುವಂಥ ಒಂದು ನಿದರ್ಶನ ಅಂತ ನಾನು ಹೇಳ್ಬೋದು. ಅದೇ ರೀತಿ ಇದು ಮರಿಬಾರ್ದು ಹೇಳಿ ಇತ್ತೀಚೆಗೆ ಒಂದು ಅಹಮದಾಬಾದಲ್ಲಿ ಅದೇ ರೀತಿಯ ಇನ್ನೊಂದು ಘಟನೆ, ವಿಮಾನ ಬಿತ್ತು, ಒಂದು 250 ಜನ ಸತ್ತರು. ಅಲ್ಲಿ ಕೂಡ ಎಲ್ಲ ಜಾತಿಯವರು, ಅಲ್ಲಿ ಒಬ್ಬ ಉಳಿದಿದ್ದಾನೆ, ಆದರೂ 250 ಜನ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ತಮ್ಮ ಜೀವನದಲ್ಲಿ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟವರು ಅಲ್ಲಿ ಜೀವವನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಯಾವುದೇ ಜಾತಿಯನ್ನು ನೋಡಿ ದೇವರು ಜೀವ ತೆಗಿಲಿಲ್ಲ. ಎಲ್ಲ ಸತ್ತವರು ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಪ್ರಾಯದವರು, ಸಣ್ಣ ದೊಡ್ಡ ಪ್ರಾಯದವರು. ಸೊ ಇದನ್ನು ನೋಡಿ ನಾವು ನಮ್ಮ ಜೀವನದಲ್ಲಿ ಸೌಹಾರ್ದತೆಯನ್ನು ಅರ್ಥ ಮಾಡಿಕೊಳ್ಬೇಕು ಹೇಳುತ್ತಾ ಉದ್ದ ಮಾತನಾಡದೆ ನನಗೆ ಮಾತನಾಡುವ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟ ಸುನಿಲ್ ಮೆಂಡಿಸ್ನವರಿಗೆ ನಾವೆಲ್ಲರೂ ಕೈ ಜೋಡಿಸುವ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮ್ಮ ಸಾಮಾನ್ಯ ಮಾತುಗಳಿಂದ ತಂಡದ ಬಗ್ಗೆ ಎಲ್ಲರಿಗೂ ಸಂಕ್ಷಿಪ್ತವಾಗಿ ವಿವರಿಸಿ ಹಾಗೂ ತಂಡವನ್ನು ಪ್ರೋತ್ಸಾಹಿಸಿ ಮಾತುಗಳನ್ನಾಡಿದ ಸರ್, ನಿಮಗೆ ತಂಡದ ಪರವಾಗಿ ಧನ್ಯವಾದಗಳು. ಧೈರ್ಯ, ಶಿಸ್ತು, ತ್ಯಾಗ ಇವೆಲ್ಲ ಜೊತೆಗೆ ಕಾಣಸಿಗುವ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅದು ಪೊಲೀಸ್. ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಸಂದೇಶ್ PG. ಇವರ ಸೇವೆ ಅಮೂಲ್ಯವಾದದ್ದು. ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಮೂಡಬಿದ್ರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರಿ ಎಂಬ ಅಹಂ ಇಲ್ಲದೆ ಎಲ್ಲರಿಗೂ ತನ್ನ ಸೇವೆಯನ್ನು ನೀಡುತ್ತಾ ಜನಪ್ರಿಯರಾಗಿದ್ದಾರೆ. ಪೊಲೀಸ್ ಜನಸ್ನೇಹಿ ಆದಾಗ ಮಾತ್ರ ಆ ಭಾಗದ ಜನತೆ
ನೆಮ್ಮದಿ, ಶಾಂತಿಯನ್ನು ನೋಡುತ್ತದೆ. ನೆಮ್ಮದಿಯಾಗಿ ಬದುಕಬೇಕಾದರೆ ಒಂದು ಕಡೆ ಸೈನಿಕರು ಸುರಕ್ಷಿತರಾಗಿರಬೇಕು, ಇನ್ನೊಂದು ಕಡೆ ಪೊಲೀಸರು ನೆಮ್ಮದಿಯಿಂದಿರಬೇಕು. ತನ್ನ ಅತ್ಯುತ್ತಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಖಡಕ್ ಖಾಕಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಶ್ರೀಯುತ ಸಂದೇಶ್ PG ಅವರು ಮುಂಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ನೀಡುತ್ತಾ ಅವರ ಸೇವೆಗೆ ನಮ್ಮ ಈ ಕೊಡುಗೆಯನ್ನು ಸಲ್ಲಿಸಬೇಕು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿ ಇವರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೊಲೀಸ್ ಎಂದರೆ ಅವರ ಕುಟುಂಬ ಹಾಗೂ ಅವರ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿಕೊಂಡು ನಿಮ್ಮೆಲ್ಲರನ್ನು ರಕ್ಷಿಸುತ್ತಾ ಅವರ ಕುಟುಂಬವನ್ನು ಪ್ರೀತಿಸುತ್ತಾ ನಮ್ಮೊಂದಿಗಿರುವವರು. ಅವರ ತ್ಯಾಗ ಕೆಲವೊಂದು ಸಾರಿ ನಮಗೆ ಏನೋ ಸ್ವಲ್ಪ ಇವರು ಹಾಗಲ್ಲ ಹೀಗೆ ಎನಿಸಿಬಿಡುತ್ತದೆ. ಆದರೆ ನಿಜವಾದ ಅವರ ಕರ್ತವ್ಯ, ಸೇವೆ, ತ್ಯಾಗ ಈ ಎಲ್ಲ ಮನೋಭಾವಕ್ಕೆ ಇಂದು ನಮ್ಮ ಚಪ್ಪಾಳೆ ಸೀಮಿತವಾಗಿದೆ. ಅವರಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಸರ್, ನಿಮ್ಮ ಕರ್ತವ್ಯಕ್ಕೆ ನಮ್ಮದೊಂದು ಸಲಾಂ. ಧನ್ಯವಾದಗಳು. ಇದೀಗ ಸನ್ಮಾನಿತಗೊಂಡಂತಹ ಶ್ರೀಯುತ ಸಂದೇಶ್ PG ಇವರು ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಧರ್ಮಗುರುಗಳ ಆಶೀರ್ವಾದವನ್ನು ಬಿಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಧರ್ಮ ಭಗಿನಿಯರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ದಿನ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರು ಒಂದು ಕಾರ್ಯಕ್ರಮವನ್ನು ಸುನಿಲ್ ಮೆಂಡೋನ್ಸರ್ ಅವರ ನೇತೃತ್ವದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಅವರು ಬಂದು ಸುನಿಲ್ ನನ್ನ ಠಾಣೆಗೆ ಬಂದಿದ್ದರು. ನಿಜವಾಗಿಯೂ ಮೂಡುಬಿದ್ರೆಯಂತಹ ಒಂದು ಅತ್ಯುತ್ತಮ ಸೌಹಾರ್ದತೆಯನ್ನು ಕಾಪಾಡುವಂಥ ನಾನು ಬಂದು 2 ವರ್ಷಗಳಾಯಿತು. ಸೊ ನೋಡಿದಾಗ ಎಲ್ಲ ಧರ್ಮದವರು ಎಲ್ಲ ಧರ್ಮವನ್ನು ಮೀರಿ ಒಟ್ಟಿಗೆ ಸೇರಿ ಒಂದು ಎಲ್ಲ ಕಾರ್ಯಕ್ರಮ, ಇದು ಒಂದೇ ಕಾರ್ಯಕ್ರಮ ಅಲ್ಲ, ಎಲ್ಲ ಕಡೆಯನ್ನು ನಾನು ನೋಡ್ತಾ ಇದ್ದೇನೆ. ಸೊ ಇದು ಸಹ ಕ್ರೈಸ್ತರ ಒಂದು ಪವಿತ್ರವಾದ ಒಂದು ಸಡಗರದ ಹಬ್ಬವಾದ ತಿಂಗಳಿನಲ್ಲಿ ಒಂದು ಸೌಹಾರ್ದ ಕ್ರಿಸ್ಮಸ್ ಅಂತ ಹೇಳಿ ಆಚರಿಸಿರೋದು ನಿಜಕ್ಕೂ ಶ್ಲಾಘನೀಯ. ಅದೇ ರೀತಿ ನಾನು ಅವರ ಇವತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಅವ್ರದ್ದು ಇಸ್ರೇಲ್ ಅವ್ರದ್ದು ಪ್ರೋಗ್ರಾಮ್ ಚಾರ್ಟನ್ನು ನೋಡಿದೆ. ಭಾಳಷ್ಟು ಅವರು ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸೊ ಅವರ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರಿಯಲಿ. ಅವರಿಗೆಲ್ಲ ಬೆಂಬಲ ಇರ್ತದೆ, ಸುನಿಲ್ ಮೆಂಡೋನ್ಸ ಮತ್ತು ಅವರ ತಂಡದವರಿಗೆ. ಸೊ ಇವರ ಕಾರ್ಯಕ್ರಮ ಮುಂದುವರಿಲಿ ಮತ್ತು ಸೌಹಾರ್ದತೆಯಿಂದ ಒಂದು ನಾಡನ್ನು ಕಟ್ಟೋಣ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಅವಕಾಶ ನೀಡಿದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ನಮ್ಮೊಂದಿಗೆ ಇದ್ದಾರೆ ವಂದನೀಯ ಗ್ರೆಗರಿ ಡಿಸೋಜಾ, ಧರ್ಮಗುರುಗಳು, ಪವಿತ್ರ ಶಿಲುಬೆಯ ದೇವಾಲಯ ಹೊಸಬೆಟ್ಟು. ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಶುಭ ಹಾರೈಕೆಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದರೊಂದಿಗೆ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ಇದ್ದು ಕಾರ್ಯಕ್ರಮವನ್ನು ಆಧರಿಸಿ ಸುಧಾರಿಸಿದ ರೋಟರಿಯನ್ ಅಬುಲಾಲ್ ಪುತ್ತಿಗೆ ಹಾಗೂ ರೋಟರಿಯನ್ CH ಅಬ್ದುಲ್ ಗಫೂರ್ ಹಾಗೂ ಶ್ರೀಯುತ ಸಂದೇಶ್ PG ಸರ್, ನಿಮಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ ಫಾದರ್ ವೇದಿಕೆ ನಿಮಗಾಗಿ. ವೇದಿಕೆಯ ಮೇಲಿರುವ ಗೌರವಾನ್ವಿತ ಶ್ರೇಷ್ಠ ಗುರುಗಳಾದಂಥ ಒನಿಲ್ ಡಿಸೋಜರವರೇ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆಯ ಕೆಳಗಿರುವ
ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಸಹೃದಯಿ ದಯಾಮಯಿ ಬಂಧುಗಳೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಒಂದು ಆಚರಣೆಯಲ್ಲ, ಬದಲಾಗಿ ಅದು ಪ್ರೀತಿಯನ್ನು ಹಂಚಿಕೊಳ್ಳುವ ಹಬ್ಬ, ಭರವಸೆಯನ್ನು ಬೆಳಗಿಸುವ ಹಬ್ಬ ಹಾಗೂ ಕಷ್ಟ ಸಂಕಷ್ಟದಲ್ಲಿದ್ದವರಲ್ಲಿ ಕ್ರಿಸ್ತನನ್ನು ಕಾಣುವ ಹಬ್ಬವೇ ನಿಜವಾದ ಕ್ರಿಸ್ಮಸ್ ಹಬ್ಬ. ಇಂದು ನಾವೆಲ್ಲರೂ ಇಲ್ಲಿ ಒಂದು ಉದ್ದೇಶಕ್ಕಾಗಿ ಸೇರಿದ್ದೇವೆ. ಅನೇಕ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಅವರ ಸಂಕಷ್ಟದಲ್ಲಿ ನೆರವಾಗುವ ಉದ್ದೇಶದಿಂದ ಹಾಗೂ ಈ ಕ್ರಿಸ್ಮಸ್ ಹಬ್ಬವನ್ನು ಅವರು ಕೂಡ ಸಂತೋಷದಿಂದ ಆಚರಿಸುವ ಒಂದು ಸನ್ನಿವೇಶವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಯೇಸು ಕ್ರಿಸ್ತರು ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಆದ್ದರಿಂದ ಸರಳತೆ ಹಾಗೂ ಬಡತನ ಯೇಸು ಕ್ರಿಸ್ತರು, ನಮ್ಮ ರಕ್ಷಕ ಯೇಸು ಕ್ರಿಸ್ತರು ನಮಗೆ ಕೊಟ್ಟಂತಹ ಒಂದು ಅತ್ಯಂತ ಧ್ಯೇಯವಾಗಿದೆ. ಯೇಸು ಕ್ರಿಸ್ತರು ತಾವು ಜನಿಸಿದಾಗ ನಮಗೊಂದು ಪಾಠವನ್ನು ಕೊಟ್ಟಿದ್ದಾರೆ. ಅದುವೇ ಬಡವರಲ್ಲಿ ನನ್ನನ್ನು ಕಾಣಿ ಎಂಬುದಾಗಿ. ಅದೇ ಉದ್ದೇಶದಿಂದ ಪ್ರತಿ ವರ್ಷ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಹಾಗೂ ಗುಡ್ ಸಮ್ಯಾರಿಟನ್ ಸಿಂಗಾಪುರ ಇವರ ಸಹಾಯ ಹಸ್ತದಿಂದ ಅನೇಕ ಬಡವರಿಗೆ ಈ ಕ್ರಿಸ್ಮಸ್ ಹಬ್ಬದಂದು ಸಂತೋಷವನ್ನುಂಟು ಮಾಡುವ ಒಂದು ಅವಕಾಶವನ್ನು ಈ ಎರಡು ತಂಡಗಳು ಮಾಡ್ತಾ ಇವೆ. ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತಲಿನಲ್ಲಿ ನಾವೆಷ್ಟೋ ಕುಟುಂಬಗಳನ್ನು ನೋಡುತ್ತೇವೆ. ಕೆಲವರು ಮಕ್ಕಳಿಗೆ ಊಟ ಕೊಡಲು ತಾವೇ ಉಪವಾಸ ಮಾಡುವ ಹೆತ್ತವರಿದ್ದಾರೆ. ಇನ್ನು ಕೆಲವರಿಗೆ ಇನ್ನೊಬ್ಬರ ಸಾಂಗತ್ಯವಿಲ್ಲ ಮತ್ತು ಕೆಲವು ಮಕ್ಕಳು ಇತರರಿಗೆ ಸಾಮಾನ್ಯವಾದ ಒಂದೇ ಒಂದು ಸಣ್ಣ ಉಡುಗೊರೆಯ ಕನಸನ್ನು ಕೂಡ ಕಾಣುವವರು ಇದ್ದಾರೆ. ಇದು ಈ ಪ್ರಪಂಚದ ವಾಸ್ತವ್ಯ. ಯೇಸು ಹೇಳಿದ್ದಾರೆ, ನೀವು ನನ್ನ ಅಲ್ಪ ಸಹೋದರ ಸಹೋದರಿಗೆ ಏನನ್ನು ಮಾಡುವಿರೋ ಅದು ನನಗೆ ಮಾಡಿದಂತೆ ಎಂಬುದಾಗಿ. ಇಂದು ನಾವು ಬಡಬಗ್ಗರಿಗೆ ಸಹಾಯ ಮಾಡುತ್ತಿರುವುದು ಯೇಸುವಿನ ಮಾತಿನಿಂದ ಪ್ರಭಾವಿತರಾಗಿ. ಆದ್ದರಿಂದ ಹೆಲ್ಪಿಂಗ್ ಫ್ರೆಂಡ್ಸ್ ಇನ್ ಇಸ್ರಾಯೇಲ್ ಮತ್ತು ಗುಡ್ ಸಮ್ಯಾರಿಟನ್ ಸಿಂಗಾಪುರ ಇವರು ಬಹಳ ಒಂದು ಅರ್ಥಗರ್ಭಿತವಾಗಿ ಈ ಒಂದು ಪ್ರತಿ ವರ್ಷ ಸೌಹಾರ್ದ ಕ್ರಿಸ್ಮಸ್ ಆಚರಣೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಇದರ ಅಧ್ಯಕ್ಷರಾದಂಥ ಸುನಿಲ್ ಮೆಂಡೋನ್ ಸರ್ ಅವರು ನಮ್ಮ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ.
ಈ ಸಂದರ್ಭದಲ್ಲಿ ಕಡೆಯದಾಗಿ ನಾವು ಹೇಳುವುದೇನೆಂತ ಹೇಳಿದರೆ, ನಾವೇ ಇನ್ನೊಬ್ಬರಿಗೆ ಕ್ರಿಸ್ಮಸ್ ಆಗೋಣ. ಕತ್ತಲೆಯನ್ನು ನಾವು ದೂರ ಮಾಡುವ ನಕ್ಷತ್ರವಾಗೋಣ. ಉತ್ತಮ ಸುದ್ದಿಯನ್ನು ತರುವಂತಹ ದೂತರಾಗೋಣ. ಆತ್ಮೀಯತೆಯನ್ನು ತೋರಿಸುವ ಕುರಿಗಾಯಿಗಳಾಗೋಣ. ಕೊಡುಗೆಯನ್ನು ತರುವಂಥ ಜ್ಞಾನಿಗಳಾಗೋಣ. ಹಾಗೂ ಪ್ರೀತಿಯನ್ನು ಹಂಚುವಂಥ ಗೂಡುಗಳಾಗೋಣ ಎಂಬುದಾಗಿ ಆಶಿಸಿ ಪ್ರಾರ್ಥಿಸಿ ಮಗದೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸರಳ ಹಾಗೂ ಪ್ರೀತಿಯ ಮಾತುಗಳಿಂದ ಪ್ರೀತಿಯನ್ನು ನಿಮಗೆಲ್ಲರಿಗೂ ಹಂಚಿದ ಫಾದರ್ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ನಮ್ಮೊಂದಿಗಿದ್ದಾರೆ ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗಾರ್, ಸಂಸ್ಥಾಪಕರು ಸ್ಫೂರ್ತಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆ ಬೆಳವಾಯಿ ಮೂಡಬಿದ್ರೆ. ಇವರು ಮುಂಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇವತ್ತು ಈ ವೇದಿಕೆಯಲ್ಲಿ ಸೌಹಾರ್ದ ಕ್ರಿಸ್ಮಸ್ ನಡೆಯುವಂಥ ಈ ಸುಸಂದರ್ಭದಲ್ಲಿ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಅದರ ರೂವಾರಿ ಸುನಿಲ್ ಮೆಂಡೋಸ್ ಅವರ ಬಗ್ಗೆ ಮೊದಲೇ ಹೇಳಬೇಕು. ಯಾಕಂದರೆ ಅವ್ರು ಮೊದಲೇ ಹೇಳಿದ್ರಲ್ಲ ಅವರ ಬಗ್ಗೆ. ಆದರೆ ವಿಶೇಷವಾಗಿ ಏನಂತ ಹೇಳಿದ್ರೆ, ಅವರು ಆಗಲೇ ಹೇಳಿದಾಗೆ ಬಡ ಕುಟುಂಬದಿಂದ ಬಂದವರು ಅಂತೇಳಿ. ಬಡ ಕುಟುಂಬದಿಂದ ಬಂದರು. ಒಂದು ಕಡೆ ಸುನಿಲ್ ಮೆಂಡೋಸ್ ಇದ್ದರೆ ಅವರ ಅಣ್ಣ ಕೂಡ ಇದ್ದಾರೆ, ಏನೊಬ್ಬರು ಅನಿಲ್ ಅಂತೇಳಿ. ಇಬ್ಬರು ಈ ಸಮಾಜ ಸೇವೆಯಲ್ಲಿ ಎರಡು ಮುಖ ಅಂತೇಳಿ. ಒಂದು ಕಡೆ ಇವರು ಹೆಲ್ಪಿಂಗ್ ಫ್ರೆಂಡ್ಸ್ ಆದರೆ, ಆ ಕಡೆಯಿಂದ ಇನ್ನೊಬ್ಬರು ಇವರು ಅಣ್ಣ ಅನಿಲ್ ಮೆಂಡೋಸ್ ಅಂತೇಳಿ. ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವರ ಏನು ಸೇವೆ ಇದೆ ಇವರ ತಂದೆ ತಾಯಿ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಅಂಥ ಮಕ್ಕಳನ್ನ ಹೆತ್ತಂತ ಅವರ ತಂದೆ ತಾಯಿಗೆ ನಾವು ಜೋರಾದ ಚಪ್ಪಾಳೆ ಕೊಡಬೇಕು. ಅವರಾಗಲೇ ಹೇಳಿದರು, ನಾನು ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ, ಯಾಕೆ ದುಡಿತಾ ಇದ್ದೇನೆ ಅಂತೇಳಿ. ನಾನು ನೋಡಿದ್ದೇನೆ ಕೆಲವು ಸಲ ನಾನು ಬೆಳಿಗ್ಗೆ ಬೇಗ 4 ಗಂಟೆಗೆ ಮೂಡಿಬಿದ್ರೆ ಬರ್ತೇನೆ. 4 ನನ್ನ ಕೆಲಸದಲ್ಲಿ ಬರುವಾಗ ಮೂಡಿಬಿದ್ರಲ್ಲಿ ಕಾಯ್ತಾ ಇರ್ತಾರೆ. ನಾನು ಕೂಡ ಕೆಲವು ಸಲ ಅವ್ರು ಕ್ವಶನ್ ಮಾಡಿದ್ದೇನೆ. ಆದರೆ ಆಗ ಹೇಳಿದಾಗ ಅವರ ಮಾತು ಒಂದೇ ಇತ್ತು. ನಾನು ಕೂಡ ಇದನ್ನು ಕಣ್ಣಾರೆ ನೋಡಿದ್ದೇನೆ. ಕೆಲವರು ಬೆಳಿಗ್ಗೆ ಹೊರಗಡೆಯಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಬಂದಾಗ ಏನೋ ರಿಕ್ಷಾದ ಹಣ ಇರ್ತದೆ, ಆದರೆ ಇಲ್ಲಿ ಬಂದಾಗ ರಿಕ್ಷಾದವರು ಮಾಡುವಂಥ ಕೆಲವು ಅವರನ್ನು ದೋಚುವಂಥ ಪರಿಸ್ಥಿತಿ ನೋಡೋ ನಮಗೆ ಬೇಜಾರಾಗ್ತದೆ. ಇದನ್ನು ನಾನು ಕೂಡ ನೋಡಿದ್ದೇನೆ ಕೆಲವು ಸಲ. ಯಾಕೆಂದರೆ ನನಗೆ ಇಲ್ಲಿಂದ ಮೂಡಿಬಿಂದ ಕೇವಲ 1 ಟಿಕೆಟ್ ಹೋಗಲಿಕ್ಕೆ ಕೇವಲ ಒಂದು 2 ಕಿಲೋಮೀಟ್ರ್. ಆದರೆ ನಾನು ಬ್ಯಾಂಗ್ಳೂರಿಗೆಲ್ಲ ಹೋದಾಗ ಹಿಂದೆ ಬರಬೇಕಾದ್ರೆ 1 ಟಿಕೆಟ್ 150 ರೂಪಾಯಿ ತಗೊಳ್ತಾರೆ. ಯೋಚನೆ ಮಾಡಬೇಕಾದ್ದೆ. ಹಾಗೆ ನಾನು ಇವ್ರ ಹತ್ರ ಸುಮಾರು ಸಲ ಮಾತಾಡೋರು ಹೇಳಿದ್ದೆ, ಅಂದರೆ ಅವರ ಲಗೇಜ್ ಎಲ್ಲ ಇರ್ತದೆ, ಅದನ್ನೆಲ್ಲ ಈ ರಿಕ್ಷಾದವರು ಕೊಂಡೋಗ್ದಿಲ್ಲ, ಅದಕ್ಕಾಗಿ ನಮಗೆ ಪಾಪ ಕಾಣ್ತದೆ ಅಂತೇಳಿ. ಇದು ನಿಜವಾಗಿ ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ಮುಖಾಂತರ ಈಗಾಗಲೇ ಹಲವಾರು ಸೇವೆಗಳನ್ನು ಮಾಡಿದೆ. ಇದರಲ್ಲಿ ನಮ್ಮದು ಕೂಡ ಏನಂದರೆ ಅವರ ಮೇಲೆ ಒತ್ತಡ ಇದೆ. ಹೇಗೆ ಒತ್ತಡ ಅಂತ ಹೇಳಿದ್ರೆ, ನಮಗೂ ಕೂಡ ಅವರ ಅವಶ್ಯಕತೆ ಬೀಳ್ತಾ ಇರ್ತದೆ ತುಂಬ ಸಲ. ನನಗೆ ಅಂದರೆ ನನ್ನ ವೈಯಕ್ತಿಕವಾಗಿ ಅಲ್ಲ, ನಮಗೆ ನಮ್ಮ ಶಾಲೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಾವು ಕೂಡ ಬೇರೆ ಕಡೆ ಯಾರು ಪಾಪದ ಅವರನ್ನು ಹುಡುಕ್ತಾ ಇರ್ತೇವೆ. ನಮಗೆ ಕೂಡ ಕೆಲವು ಮನವಿಗಳ ಬಗ್ಗೆ ಅಥವಾ ನಮಗೆ ಕೂಡ ಕೆಲವು ಕುಟುಂಬಗಳನ್ನು ನೋಡುವಾಗ ನಮಗೆ ಬೇಜಾರಾಗ್ತದೆ. ಆಗ ಪಕ್ಕ ನೆನಪಾಗೋದು ಸುನಿಲ್ ಮೆಂಡೋಸ್. ಇನ್ನೊಬ್ಬರು ಆಗ ಬಂದಿದ್ದು ಅರ್ಜುನ್, ಸೇವ್ ಲೈಫ್ ಅರ್ಜುನ್ ಭಂಡಾರ್ಕರ್. ಪಕ್ಕನೇ ನೆನಪಾಗೋದು ನಮಗೆ ಫಸ್ಟಿಗೆ ಅರ್ಜುನ್ ಭಂಡಾರ್ಕರ್ ನೆನಪಾದರೆ, ಸೆಕೆಂಡಲ್ಲಿ ಹತ್ತಿರದಲ್ಲಿದ್ದಾಗ ಯಾರಿಗೆ ಊಟ ಅಥವಾ ಬೇರೆ ಬೇರೆ ಪರಿಸ್ಥಿತಿ ಆದಾಗ ಪಕ್ಕ ನೆನಪಾಗೋದು ಸುನಿಲ್. ರಪ್ಪ ಫೋನ್ ಮಾಡಿ, ಸುನಿಲಣ್ಣ ಒಂದು ಹೀಗೆ ಉಂಟು, ಏನು ಮಾಡೋದು ಕೂಡಲೇ. ಯಾಕಂದರೆ ಹೋದ ವರ್ಷ ಒಂದು ಪಾಲಕದಲ್ಲಿ ಹಾಗೆ ಆಯಿತು. ಅಲ್ಲಿಂದ ಒಂದು ಫೋನ್ ಬಂತು, ಒಂದು ಕ್ರಿಶ್ಚಿಯನ್ ಒಬ್ಬರು, ಅವರಿಗೆ ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ, ಒಬ್ಬರೇ ಏಜ್ಡ್, ಅವ್ರಿಗೆ ಯಾರಿಲ್ಲ, ಹಿಂದೆ ಮುಂದೆ ಯಾರಿಲ್ಲ. ಅಲ್ಲಿಂದ ಫೋನ್ ಬಂದು ನಾನು ಮನೆಗೆ ಹೋಗಿ ನೋಡಿದಾಗ ಬೀಳುವಂಥ ಪರಿಸ್ಥಿತಿ, ಮನೆ ಊಟಕ್ಕೆ ಗತಿ ಇಲ್ಲ, ಅವರಿಗೆ ಅಡುಗೆ ಮಾಡಲಿಕ್ಕೆ ಯಾರು ಇಲ್ಲ, ಅಂಥ ಪರಿಸ್ಥಿತಿ. ಆಗ ಕೂಡಲೇ ನಾನು ಸುನಿಲ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಹೀಗೆ ಉಂಟು, ನಾವು ಹೋಗುವ. ಕೂಡಲೇ ನಾವು ಹೋದು ಮನೆ ನೋಡಿದರು. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರಿಗೆ ಅಡುಗೆ ಮಾಡಲಿಕ್ಕೆ ಜನ ಇಲ್ಲ, ಏನಿಲ್ಲ. ಆದರೆ ಪಕ್ಕದೊಂದು ಮನೆ ಇತ್ತು, ಪಕ್ಕದ ಮನೆ ನಮಗೊಂದು ಪರಿಚಯದ ಮನೆ ಇದ್ದರು. ಹಾಗೆ ಅವರ ಹತ್ರ ಮಾತಾಡಿದ, ಹೀಗೆ ನಾವು ದಿನಸಿ ಸಾಮಗ್ರಿ ಕೊಟ್ಟರೆ ನೀವು ಅವರಿಗೆ ಅಡುಗೆ ಮಾಡಿ ಕೊಡ್ತೀರಾ ಅಂತೇಳಿ. ಆಯಿತು ಅಂತೇಳಿ. ಇಂದಿಗೆ ಸುಮಾರು 1 ವರ್ಷ ಆಯಿತು. ನಿರಂತರವಾಗಿ ಅವರ ಸಂಪೂರ್ಣ ಖರ್ಚನ್ನು ಇವರು ನೋಡ್ತಾ ಇದ್ದಾರೆ.
ಈ ಮಾತನ್ನು ಯಾಕೆ ಹೇಳ್ತೇನೆ, ಈ ಮನುಷ್ಯ ಹೇಗೆ ಬದುಕಿದ ಅನ್ನೋದು ಭಾಳ ಮುಖ್ಯ. ಜೀವನದಲ್ಲಿ ಎಷ್ಟು ದಿನ ಬದುಕಿದೆ ಅನ್ನೋದು ಮುಖ್ಯ ಅಲ್ಲ, ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕಬೇಕು. ಎಷ್ಟು ದಿನ ಬದುಕಿದೆ ಅನ್ನೋದಲ್ಲ, ಯಾವ ರೀತಿ ಬದುಕ್ತೇವೆ ಅನ್ನೋದು ಇನ್ನೊಬ್ಬರು ಮಾದರಿ ಆಗಬೇಕು. ಹಾಗೆ ಇವರು ಬದುಕ್ತಾ ಇದ್ದಾರೆ. ಹೀಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಕೂಡ ಹಾಗೆ. ನಮಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗಬೇಕು ಅಥವಾ ಏನಾದರೂ ಅಗತ್ಯ ಬಿದ್ದಾಗ ಪಕ್ಕ ನೆನಪಾಗೋದು ಸುನಿಲ್ ಅಣ್ಣ. ಪಕ್ಕ ಫೋನ್ ಸುನಿಲ್ ಒಂದು ಹೀಗೆ ನಮ್ಮ ಕಾರ್ಯಕ್ರಮ ಉಂಟು, ನಮ್ಮ ಕಾರ್ಯಕ್ರಮಕ್ಕೆ ನೀವೊಂದು ಇಂಥದ್ದನ್ನು ಕೊಡಬೇಕು ಅಂತೇಳಿ. ನೀವು ಕೊಡ್ತೀರಾ ಕೇಳಿದಲ್ಲ, ನೀವು ಕೊಡಬೇಕಾದ್ರೆ ನಾವು ಆರ್ಡ್ರ್ ಮಾಡಿದೆ ಅವರಿಗೆ. ಯಾಕಂದರೆ ಅಷ್ಟು ಆತ್ಮೀಯರು. ಆದರೆ ನಾವು ಕೇಳಿದಾಗ ಅವರು ಇಲ್ಲ ಅಂತ ಹೇಳಲಿಲ್ಲ. ಇವತ್ತು ಕೂಡ ಇಲ್ಲಿ ಹಲವಾರು ಕುಟುಂಬಗಳಿಗೆ ಏನು ದಿನಸಿ ಸಾಮಗ್ರಿ ನೀಡ್ತಾಯಿದ್ರೆ ಅದರಲ್ಲಿ ನಂದು ಕೂಡ ಕೆಲವು ಕುಟುಂಬಗಳಲ್ಲಿ ಇದೆ, ನನ್ನ ಕ್ಯಾರಫಲ್ಲಿ ಕೂಡ. ಯಾಕೆಂದರೆ ಇವತ್ತು ಇದೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ನಾವು ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ, ಅದೇ ನಮಗೆ ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೆ ನಮಗೆ ಎಷ್ಟು ಆಸಕ್ತಿ ಇದೆ, ನಾವು ಎಷ್ಟು ಅದನ್ನು ಕೊಡ್ಬೋದು ಅನ್ನೋದು ಮುಖ್ಯ. ಯಾವತ್ತು ನಾವು ದುಡ್ದು ಮನೇಲಿಟ್ಟರೆ ಅದರಲ್ಲಿ ಎಷ್ಟು ಹೈಟ್ ಆಗ್ತದೆ ಅದು ಮುಖ್ಯ ಅಲ್ಲ, ನಾವು ಸಮಸ್ಯೆ ಮಾಡಿ ನಾಳೆ ನಮ್ಮ ಜೀವನದಲ್ಲಿ ನಾವು ಏನು ಗಳಿಸೋದು ನಮಗೆ ಮೇಲೆ ಹೋದಾಗ ಅಲ್ಲಿ ನಮ್ಮ ಲೆಕ್ಕ ಸಿಗಬೇಕು ಅನ್ನೋದೊಂದು ನನ್ನ ದೇಹ ಕೂಡ ಹಾಗೆ ಸುನಿಲ್ ಅಣ್ಣ ಕೂಡ ಅದೇ ರೀತಿ ನಡೆದಿದ್ದಾರೆ. ಹಾಗೆ ಇವತ್ತು ಇಲ್ಲಿ ಬಂದು ಏನು ಈ ಕಿಟ್ಗಳ ಸ್ವೀಕಾರ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಹಾಗೂ ಗುಡ್ ಸಮರ್ ತಂಡ ಕೂಡ ಒಳ್ಳೆಯದಾಗಲಿ. ಹಾಗೆ ತಮ್ಮ ತಂಡದಿಂದ ಇನ್ನೂ ಹೆಚ್ಚಿನ ಸಹಾಯ ಅಸಹಕಾರ ದೊರೆಯುವಂತಾಗಲಿ ಅಂತ ಹೇಳುತ್ತಾ, ತಮಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬೇಡುತ್ತಾ, ಹಾಗೂ ಇವತ್ತು ಸನ್ಮಾನಿತರಾದಂಥ ಎಲ್ಲರೂ, ಯಾಕಂದರೆ ಈಗ ಮುನೀರ್ ನಡುಪಳ್ಳಿ ಇರ್ಬೋದು, ಧನಂಜಯ ಮೂಡುಬಿದಿರೆ ಇರ್ಬೋದು, ಇವರೆಲ್ಲ ತಮ್ಮದೇ ಆದಂಥ ವಿಶೇಷವಾದ ಸಮಾಜಕ್ಕೆ ಕೊಡುಗೆಗಳನ್ನು ಬಂದಂಥವರು. ಅವರಿಗೂ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ಲಯನ್ ಅಮಿತ್ ಡಿ ಸಿಲ್ವಾ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಅಲಂಗಾರು, ಇವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಧರ್ಮಗುರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಧರ್ಮ ಭಗಿನಿ ಹತ್ರ ಆಶೀರ್ವಾದ ಬೇಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಇವತ್ತು ತುಂಬ ಸಂತೋಷ ಆಗ್ತಿದೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಒಂದು ಸೌಹಾರ್ದ ಕ್ರಿಸ್ಮಸ್ ಆಚರಿಸುತ್ತಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಈಗಾಗಲೇ ನಾವು ನೋಡ್ತಿದ್ದೇವೆ, ವೇದಿಕೆ ಮುಂಭಾಗದಲ್ಲಿ ಇಷ್ಟು ದಿನಸಿ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಕಳೆದ 10 ವರ್ಷಗಳಿಂದ ಹಲವಾರು ಸೇವಾ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದೆ. ನನಗೆ ಲಯನ್ ಸುನಿಲ್ ಮೆನನ್ ಅವರದ್ದು ಪರಿಚಯವಾದದ್ದು 2 ವರ್ಷದ ಮೊದಲು. ಹೋದ ವರ್ಷ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಲಯನ್ ಸುನಿಲ್ ಮೆನನ್ ಸರ್ ಅವರ ಬಗ್ಗೆ 2 ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ನನಗೆ ಅವರದ್ದು ಪರಿಚಯ ಆದ ಮೇಲೆ ನಮಗೆ ಬಂದ ಮನವಿ, ನಮ್ಮ ಕ್ಲಬ್ಬಿಗೆ ಬಂದಾಗಬಹುದು, ನನಗೆ ವೈಯಕ್ತಿಕ ಬಂದ ಮನವಿಯನ್ನು ಕೆಲವು ಸರಿ ನಮಗೆ ಅದನ್ನು ಪೂರೈಸಲು ಸಾಧ್ಯವಾಗದಾಗ ನಾನು ಸುನೀಲ್ ಅವರ ಹತ್ರ ಕೇಳಿದ್ದೆ. ನಾವು ಎಂತ ಕೇಳಿದ್ದೇವೆ ಮನವಿ, ಎಲ್ಲದಕ್ಕೆ ಅವರು ಸ್ಪಂದಿಸಿದ್ದಾರೆ. ಕಳೆದ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಮುಖಾಂತರ ಸುಮಾರು 25 ಲಕ್ಷದ ದೇಣಿಗೆಯನ್ನು ಅವರು ಬಡವರಿಗೆ ಅಗತ್ಯವಿದ್ದವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲು ನಾನು ಇಲ್ಲಿ ಇಚ್ಛಿಸುತ್ತಿದ್ದೇನೆ. ಹಾಗೆ ಒಂದು ಮಾತನ್ನು ಹೇಳಲು ಬಯಸುತ್ತಿದ್ದೇನೆ. ಹೋದ ವರ್ಷ ನಮಗೆ ಒಂದು ಮನವಿ ಬಂದಿತ್ತು. ಕುಮಾರಿ ಅಕ್ಷಿತಾ ಕಲ್ಲಮ್ಮನ್ಕೊಂಡು ಅವರು ಮಧುಮೇಹದಿಂದ ಸುಮಾರು 10 ವರ್ಷದಿಂದ ಬಳಲುತ್ತಿದ್ದಾರೆ. ಅವರ ಮದ್ದಿನ ಖರ್ಚಿಗಾಗಿ ನನಗೆ ಮನವಿ ಬಂದಿತ್ತು. ಆಗ ನಾನು ಸುನೀಲ್ ಹತ್ರ ಮಾತಾಡಿದೆ, ಒಂದು ಮನವಿ ಬಂದಿದೆ, ಎಂತ ಮಾಡುವ. ಅವರು ನನ್ನೊಟ್ಟಿಗೆ ಬಂದರು. ಫಸ್ಟ್ ನಾವು ಅವರಿಗೆ ಒಂದು ಇನ್ಸುಲಿನನ್ನು ಕೊಟ್ಟಿದ್ದೇವೆ. ನನ್ನ ಒಟ್ಟಿಗೆ ಬಂದ ಸುನೀಲ್ ಅವರು ಅಲ್ಲೇ ನನಗೆ ಮಾತು ಕೊಟ್ಟರು, ಇವಳಿಗೆ 1 ವರ್ಷದ ಮಟ್ಟಿಗೆ ಎಂಥ ಔಷಧ ಉಂಟು ಅದು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಮುಖಾಂತರ ನಾವು ಕೊಡುತ್ತೇವೆ ಅಂತ. ಆ ಕೊಟ್ಟ ಮಾತನ್ನು ಅವರು ಪೂರೈಸಿದ್ದಾರೆ. ಕಳೆದ ಬಾರಿ ಅವರು ಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ದಾನಿಗಳ ಸಹಾಯದಿಂದ ಸುಮಾರು 15,000 ಮದ್ದನ್ನು ನಾವು ಲಯನ್ಸ್ ಕ್ಲಬ್ ಮುಖಾಂತರ ಕೊಟ್ಟಿದ್ದೇವೆ. ಮೊನ್ನೆ ತಾನೇ ಅವ್ರದ್ದು ಕಾಲ್ ಬಂತು, ಮದ್ದು ಮುಗಿಯಿತು. ನಾನು ಯೋಚನೆ ಮಾಡಿದ, ಈಗ ಸುನೀಲ್ ಹತ್ರ ಕೇಳುವುದು ಬೇಡ, ಯಾಕೆ ಇಲ್ಲಿ ಕ್ರಿಸ್ಮಸ್ ದೊಡ್ಡ ಪ್ರೋಗ್ರಾಮ್ ಉಂಟು. ನಾವು ಮೊನ್ನೆ ನಮ್ಮ ಲಯನ್ಸ್ ಮೀಟಿಂಗಲ್ಲಿ ಪ್ರಸ್ತಾವ ಮಾಡಿದೆ, ಹೀಗೆ ಮನವಿ ಉಂಟು, ಅವ್ರದ್ದು ಮದ್ದು ಬೇಕು. ಸುನೀಲ್ ಅವರು ಅಲ್ಲಿ ಎದ್ದು ಹೇಳಿದರು, ಇಲ್ಲ ನಾನು ಮಾತು ಕೊಟ್ಟಿದ್ದೇನೆ, ಅದು ನಾನು ಕಂಟಿನ್ಯೂ ಮಾಡ್ತೇನೆ. ಅಂಥ ಒಳ್ಳೆಯ ಕೆಲಸ ಮಾಡುವ ಒಬ್ಬ ಸದಸ್ಯ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಇದ್ದಾರೆ ಅಂತ ಹೇಳಲಿದ್ರೆ ನಮಗೆ ಹೆಮ್ಮೆಯ ವಿಷಯ. ಇನ್ನು ಮುಂದೆ ಸಹ ಈ ಹೆಲ್ಪಿಂಗ್ ಫ್ರೆಂಡ್ಸ್ ಮುಖಾಂತರ ಸಮಾಜಕ್ಕೆ
ಒಳ್ಳೆಯ ಕೆಲಸಗಳನ್ನು ಆಗಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು. ನಾನು ಸ್ವಲ್ಪ ಹೊತ್ತಿನ ಮುಂಚಿತವಾಗಿ ಹೇಳಿದೆ, ಸಾಧನೆಗೆ ವಯಸ್ಸಿಲ್ಲ. ಹಿರಿಯರು, ಯುವ ಜನತೆ, ಹೀಗೆ ಹಲವಾರು ಜನರನ್ನು ನಾವು ನೋಡಿದ್ದೇವೆ. ಮಂಗಳೂರಿನ ಚಿರಪರಿಚಿತರೆಲ್ಲರೂ ಜಿಗಿ ಬಿಗಿ ತಾರಾ ಎಂಬ ಕಾರ್ಯಕ್ರಮದ ಬಗ್ಗೆ ಖಂಡಿತವಾಗಿಯೂ ಕೇಳಿರುತ್ತೀರಿ. ದೈಚಿ ವರ್ಲ್ಡ್ ಮಾಧ್ಯಮದ ಮೂಲಕ ಪರಿಚಯವಾದ ಈ ಕಾರ್ಯಕ್ರಮದ ಸೀಸನ್ 2ರ ಅದ್ಭುತ ಪ್ರತಿಭೆಗಳು ಕುಮಾರಿ ಅಲಿಶಾ ಸಂತ್ ಮಯೂರ್ ಹಾಗೂ ಕುಮಾರಿ ಅನೋರಾ ಮೆಂಡೋನ್ಸಾ ಇವರು ನಮ್ಮೊಂದಿಗಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಿಗಿಬಿಗಿ ತಾರಾ ಸೀಸನ್ 2ರ ಪ್ರಥಮ ವಿನ್ನರ್ ಕುಮಾರಿ ಅಲಿಶಾ ಸಂತ್ ಮಯೂರ್ ಹಾಗೂ ದ್ವಿತೀಯ ವಿನ್ನರ್ ಕುಮಾರಿ ಅನೋರಾ ಮೆಂಡೋನ್ಸಾ ಇವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಇಂದು ಸನ್ಮಾನಿತಗೊಳ್ಳುತ್ತಿದ್ದಾರೆ. ಇವರ ಈ ಸನ್ಮಾನಕ್ಕೆ ಪೋಷಕರಾಗಿ ಕೃಷ್ಣಕುಮಾರ್ ಜೈ ಕನ್ನಡಮ್ಮ ಸಂಪಾದಕರು ಮತ್ತು ಶ್ರೀಪತಿ ಭಟ್ ಹಿರಿಯ ಉದ್ಯಮಿ ಮೂಡುಬಿದ್ರೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಇಬ್ಬರು ಅದ್ಭುತ ಸಾಧನೆಗೈದ ಜಿಗಿ ಬಿಗಿ ತಾರಾ ಎಂಬ ಅತ್ಯಂತ ಅದ್ಭುತವಾದ ಈ ಕಾರ್ಯಕ್ರಮದ ಮುಂಚೂಣಿಯಾದ ಪ್ರಥಮ ವಿನ್ನರ್ ಕುಮಾರಿ ಅಲಿಶಾ ಸಂತ್ ಮಯೂರ್ ಹಾಗೂ ದ್ವಿತೀಯ ವಿನ್ನರ್ ಕುಮಾರಿ ಅನೋರಾ ಮೆಂಡೋನ್ಸಾ ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಳಿತಿರುವ ತಾವೆಲ್ಲರೂ ಈ ಪುಟ್ಟ ಪ್ರತಿಭೆಗಳಿಗೆ ದೊಡ್ಡ ಚಪ್ಪಾಳೆಯನ್ನು ನೀಡುತ್ತಾ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಷ್ಟು ಸಣ್ಣ ವಯಸ್ಸಿಗೆ ಶಾಲೆಯ ಚಟುವಟಿಕೆಗಳು ಜೊತೆಗೆ ಇಂತಹ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುತ್ತಾ ಬಂದು ಇಷ್ಟು ಮುಂದೆ ಸಾಗುವುದು ಸುಲಭದ ಮಾತಲ್ಲ. ಒಂದು ಕಡೆ ಶಿಕ್ಷಣ, ಮತ್ತೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇಂತಹ ಕಾರ್ಯಕ್ರಮಗಳನ್ನು ನೀಡಿ ನಮ್ಮ ಈ ಇಡೀ ಮಂಗಳೂರಿನ ಹೆಮ್ಮೆ ಇಂದು ನಮ್ಮೊಂದಿಗಿದ್ದಾರೆ. ನಾವು ಇಂದು ಅವರಿಗೆ ಕೇವಲ ಶುಭಾಶಯಗಳನ್ನು ಹಾಗೂ ನಮ್ಮ ಚಪ್ಪಾಳೆಗಳನ್ನು ಮಾತ್ರ ಕೊಡಲು ಸಾಧ್ಯವಿದೆ. ಅದರಿಂದ ಅವರ ಜೀವನ ಇನ್ನೂ ಮುಂದೆ ಎತ್ತರಕ್ಕೆ ಸಾಗಲಿ. ಜಿಗಿಬಿಗಿ ತಾರಾ ಇಂತಹ ಹಲವಾರು ಕಾರ್ಯಕ್ರಮಗಳು ಅವರಿಗೆ ದೊರಕಲಿ ಎಂದು ಆಶಿಸುತ್ತಾ ಮಗದೊಮ್ಮೆ ನಾವೆಲ್ಲರೂ ಚಪ್ಪಾಳೆಯನ್ನು ನೀಡಿ ಅವರಿಗೆ ಶುಭಾಶಯವನ್ನು ತಿಳಿಸೋಣ. ಸನ್ಮಾನಿತಗೊಂಡಂತಹ ಕುಮಾರಿ ಅಲಿಶಾ ಸಂತ್ ಮಯೂರ್ ಹಾಗೂ ಕುಮಾರಿ ಅನೋರಾ ಮೆಂಡೋನ್ಸಾ ಇವರಿಗೆ ನಮ್ಮ ತಂಡದ ಪರವಾಗಿ ಮಗದೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೂ ಇವರನ್ನು ಸನ್ಮಾನಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಮಗದೊಮ್ಮೆ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮ ಆರಂಭವಾದಾಗಿಂದ ಇಲ್ಲಿಯವರೆಗೂ ಕೂಡ ಜೊತೆಯಾಗ್ತಾ ಇದ್ದಾರೆ ಶ್ರೀಯುತ ಎಂ ಬಾಹುಬಲಿ ಪ್ರಸಾದ್, ಹಿರಿಯ ವಕೀಲರು ಮೂಡಬಿದ್ರೆ. ಇದೀಗ ತಾವು ಮುಂಬಂದು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ದಶಮಾನೋತ್ಸವ ಪ್ರಯುಕ್ತ ಆಯೋಜಿಸಲಾದ ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿಕೊಂಡಿರುವ
ನನ್ನ ಮಾರ್ಗದರ್ಶಕರು ಆದ ಅತಿ ವಂದನೀಯ ಅನಿಲ್ ಡಿಸೋಜರವರೇ ಹಾಗೂ ವಂದನೀಯ ಗ್ರೆಗೋರಿ ಡಿಸೋಜರವರೇ ಇಬ್ಬರು ಧರ್ಮಗುರುಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಅದರ ತಂಡದ ಅಧ್ಯಕ್ಷರಾದ ಸುನಿಲ್ ಮೆಂಡೋನ್ಸ್ ಅವರೇ, ಪ್ರಶಾಂತ್ ಡಿಸೋಜ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿರುವ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಭಾಳ ಅರ್ಥಪೂರ್ಣದ ಕಾರ್ಯಕ್ರಮ. ಜೀಸಸ್ ಕ್ರೈಸ್ತರ ಸಂದೇಶ ಸರ್ವಕಾಲಿಕ. ಬಹುಶಃ ಇದು ಪ್ರಪಂಚಕ್ಕೆ ಬೇಕಾದ ಸಂದೇಶ ಜೀಸಸ್ ಕ್ರೈಸ್ತರ ಸಂದೇಶ. ಇವತ್ತು ಪ್ರೀತಿ ಇರ್ಬೋದು, ಶ್ರಮೆ ಇರ್ಬೋದು, ಉತ್ತಮ ಬಾಂಧವ್ಯ ಇರ್ಬೋದು, ಇದನ್ನೆಲ್ಲ ಪ್ರಪಂಚಕ್ಕೆ ಕೊಟ್ಟವರ ಒಂದು ಕೀರ್ತಿ ಇದ್ದರೆ ಜೀಸಸ್ ಕ್ರೈಸ್ಟ್. ನಾವು ಕ್ರೈಸ್ತ ಸಮುದಾಯ ನೆನಪಿಸ್ಕೊಳ್ಬೇಕು. ಇವತ್ತು ಮಂಗಳೂರಿನ LOCS ಕಾಲೇಜ್ ಇರ್ಬೋದು, ಇವತ್ತು ಫಾದರ್ಸ್ ಮುಲ್ಲಾಸ್ ಹಾಸ್ಪಿಟಲ್ ಇರ್ಬೋದು, ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟ ಸಮುದಾಯ ಇದ್ದರೆ ಅದು ಕ್ರೈಸ್ತ ಸಮುದಾಯ. ಅತ್ಯಂತ ಶಾಂತಿ ಮತ್ತು ಪ್ರೀತಿಯಿಂದ ಇವತ್ತೇನಾದರೂ ಪ್ರಪಂಚ ಉಳಿದಿದ್ರೆ ಬಹುಶಃ ಅದು ಕ್ರೈಸ್ತ ಸಮುದಾಯ ಅಂತ ಹೇಳಿಕೆ ನಾನು ಸಂತೋಷಪಡ್ತಿದ್ದೇನೆ. ಎಲ್ಲಿಯೂ ಘರ್ಷಣೆಗೆ ಅವರು ಹೋಗೋದಿಲ್ಲ. ಅವರ ಶಾಂತಿ ಮತ್ತು ಸಹೋದರತೆ, ಪ್ರೀತಿ. ವಿಶೇಷವಾಗಿ ನನಗೆ ಭಾಳ ಸಂತೋಷದ ವಿಷಯ, ನಾನು ಒಪ್ಪಿಕೊಳ್ಳುವಂಥ ವಿಷಯ ಅಂದರೆ ಶ್ರಮೆ. ಆ ಶ್ರಮೆ ಉಂಟಲ್ಲ, ಅದು ನಮ್ಮ ಜೀವನದ ಭಾಳ ದೊಡ್ಡ ಅಸ್ತ್ರ. ಎಲ್ಲಿ ಶ್ರಮೆ ಉಂಟು ಅಲ್ಲಿ ಜೀವನ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೀತದೆ. ನಾನು ವಿಶೇಷವಾಗಿ ಇವತ್ತು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಅವರು ಸನ್ಮಾನ ಮಾಡಿದರು, ಹಿರಿಯರನ್ನು ಸನ್ಮಾನ ಮಾಡಿದರು. ಇವತ್ತು ಭರತನಾಟ್ಯದಲ್ಲಿ ರಾಷ್ಟ್ರಮಟ್ಟ ಮತ್ತು ಪ್ರಪಂಚದಲ್ಲಿ ಗುರುತಿಸೋನು ಸನ್ಮಾನ ಮಾಡಿದರು. ಪತ್ರಕರ್ತರನ್ನು ಸನ್ಮಾನ ಮಾಡಿದರು. ಹಾಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸುವವರನ್ನು ಸನ್ಮಾನ ಮಾಡಿದರು. ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದರು. ನಾನು ವಿಶೇಷವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಘಟನೆಯನ್ನು ವಿವರಿಸಿ ನನ್ನ ಭಾಷಣವನ್ನು ನಾನು ಮುಗಿಸ್ತೇನೆ. ಇದು ಇಂಗ್ಲೆಂಡ್ನಲ್ಲಿ ನಡೆದ ಒಂದು ಘಟನೆ, ಒಂದು ಶತಮಾನದ ಹಿಂದೆ. ಅಲ್ಲಿ ಒಬ್ಬ ಬಡ ರೈತ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತೆ. ಆವಾಗ ಅವರಿಗೆ ಒಂದು ಬೊಬ್ಬೆ ಕೇಳಿತಂತೆ, ಕಾಪಾಡಿ 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 ಅಂತ. ಆ ರೈತ ತಕ್ಷಣ ಹೋಗ್ತಾನೆ ಅಲ್ಲಿಗೆ. ಆವಾಗ ಒಬ್ಬ ಹುಡುಗ ಕೆಸರಿನಲ್ಲಿ ಕೆಳಗೆ ಹೋಗ್ತಾ ಇದ್ದಾನೆ. ಅವನನ್ನು ಹೋಗಿ ಅವನು ಕಾಪಾಡಿ ಅವನ ಮನೆಗೆ ಮುಟ್ಟಿಸ್ತಾನೆ. ಮಾರನೇ ದಿವಸ ಅವ್ರು ಹೇಳ್ತಾನೆ ತಂದೆ ತಾಯಿ ಹತ್ರ, ಹೀಗೆ ನನ್ನ ರೈತನನ್ನು ಕಾಪಾಡಿದೆ, ಇಲ್ಲ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಾರನೇ ದಿವಸ ರೈತನ ಮನೆ ಎದುರು ಕುದುರೆ ಸಾರೋಟ್ನಲ್ಲಿ ಬಂದು ಇಳಿತಾರೆ ಆ ಮಗ ಮತ್ತು ಇನ್ನೊಬ್ಬ ಯಾರಂದರೆ ಆ ದೇಶದ ರಾಜ. ಅವನನ್ನು ವಿಚಾರಿಸ್ತಾನೆ, ನೀನು ಮಗನನ್ನು ಬದುಕಿಸಿದಿ, ನಿನಗೆ ಎಷ್ಟು ಹಣ ಬೇಕು ಅಂತ. ಆವಾಗ ಬಡ ರೈತ ಹೇಳ್ತಾನೆ, ನನಗೆ ಹಣದ ಅವಶ್ಯಕತೆ ಇಲ್ಲ, ನಾನು ಮಾನವೀಯತೆಯ ದೃಷ್ಟಿಯಿಂದ ಈ ಒಂದು ನಿಮ್ಮ ಮಗನನ್ನು ಬದುಕಿಸ್ತೇನೆ ಅಂತ. ಆದರೂ ಒತ್ತಾಯ ಮಾಡ್ತಾನೆ ಎಷ್ಟು ಹಣ ಬೇಕು ಅಂತ. ಅವ ಹಣ ತಗೊಳ್ಳಿಕ್ಕೆ ಒಪ್ಪೋದಿಲ್ಲ. ಆವಾಗ ರಾಜ ಹೇಳ್ತಾನೆ, ನಿನ್ನ ಮಗ ಬುದ್ಧಿವಂತನಾಗಿ ಕಾಣ್ತೇನೆ, ನನ್ನ ಜೊತೆ ಅವನ ಬಿಡ್ತೀಯಾ ಅಂತ. ಕಡೆಗೆ ಹೇಳ್ತಾನೆ, ಅವನ ಜೊತೆಯಲ್ಲಿ ಬಿಡ್ತಾನೆ. ಅವನಿಗೆ ವಿದ್ಯಾಭ್ಯಾಸ ಕೊಡ್ತಾನೆ. ಅವ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾನೆ, ಪದವೀಧರ ಆಗ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಆಗ್ತಾನೆ. ಆಮೇಲೆ ಆ ವೈದ್ಯಕೀಯ ಶಿಕ್ಷಣದಲ್ಲಿ ತರಬೇತಿ ಪಡೆದು ಪೆನ್ಸಿಲಿನ್ ಎಂಬ ಔಷಧಿಯನ್ನು ಸಂಶೋಧನೆ ಮಾಡ್ತಾನೆ. ಕೆಲವು ದಶಕಗಳ ನಂತರ ಆ ರಾಜನ ಮಗನಿಗೆ ನ್ಯೂಮೋನಿಯಾ ಅಟ್ಯಾಕ್ ಆಗ್ತದೆ. ಆ ನ್ಯೂಮೋನಿಯಾಕ್ಕೆ ಮದ್ದು ಆವಾಗ ಪೆನ್ಸಿಲಿನೇ. ಆ ಪೆನ್ಸಿಲಿನ್ ಅವನ ಜೀವವನ್ನು ಕಾಪಾಡ್ತದೆ. ಅವನೇ ಆ ರಾಜನ ಮಗ ಮುಂದಿನ ದಿನದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಆಗ್ತಾನೆ. ಹಾಗೆ ಆ ಇನ್ಸುಲಿನ್ ಹುಡುಕಿದವನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಭಾಳ ದೊಡ್ಡ ವ್ಯಕ್ತಿ. ನಾನು ಈ ಘಟನೆಯನ್ನು ನಮ್ಮ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ನವರಿಗೆ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡಬೇಕು. ಎಲ್ಲ ಸಹಾಯಗಳನ್ನು ಬೆಲೆ ಕಟ್ಟ ಹಣದಿಂದ ತೀರಿಸಲಾಗುವುದಿಲ್ಲ. ಸಹಾಯ ಪಡೆದ ವ್ಯಕ್ತಿ ಮುಂದೆ ಎಷ್ಟು ಎತ್ತರಕ್ಕೆ ಇರುತ್ತಾನೆ, ಹೇಗೆ ಪ್ರತಿ ಸಹಾಯ ಮಾಡುತ್ತಾನೆ ಎಂಬುದನ್ನು ಹೇಳಲಿಗೂ ಯಾರಿಗೂ ಸಾಧ್ಯ ಇದೆ. ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಆರೋಗ್ಯ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡ್ತಿದ್ದಾರೆ. ಹೀಗೆ ಹಲವಾರು ವಿಷಯದಲ್ಲಿ ಇವತ್ತು ಸಹಾಯ ಮಾಡ್ತಿದ್ದಾರೆ. ಬಹುಶಃ ಇಸ್ರೇಲ್ ಅಂತ ಹೇಳಿದ ಕೂಡಲೇ ನಮಗೆ ಭಾಳ ಚಿಕ್ಕ ರಾಷ್ಟ್ರ.
ನನ್ನ ಹತ್ರ ಭಾಳಷ್ಟು ಜನ ಬರ್ತಾರೆ ಇಸ್ರೇಲ್ನವರು, ಅಫಿಡವಿಟ್ ನೋಟ್ರಿ ಅಫಿಡವಿಟ್ ಮಾಡ್ಕೊಂಡು ಹೋಗ್ತಾರೆ. ಇತ್ತೀಚೆಗೆ 1 ತಿಂಗಳ ಹಿಂದೆ ಒಬ್ಬ ಬಂದಿದ್ದರು, ನಾನು ಇಸ್ರೇಲ್ಗೆ ಹೋಗ್ತೇನೆ ಸರ್, ನನಗೊಂದು ಸೇಲ್ ಡೀಡ್ ಹಾಕ್ಲಿಕ್ಕೊಂಡು ನಾನು ಇಲ್ಲಿ ಸ್ಥಳ ಪರ್ಚೇಸ್ ಮಾಡ್ತೇನೆ ಅಂತ. ಆವಾಗ ನಾನು ಕೇಳಿದೆ, ಅಲ್ಲಿ ಗಲಾಟೆ ಆಗ್ತಾ ಉಂಟು, ಹೇಗೆ ನೀನು ಜೀವನ ನಡೆಸಿ ಅಂತ. ಅಲ್ಲಿಯ ಜೀವನ ಬಹುಶಃ ಇಸ್ರೇಲ್ ಇದ್ದವರಿಗೆ ಗೊತ್ತು. ಬಹುಶಃ ಒಂದು ಅಂಡರ್ಗ್ರೌಂಡಲ್ಲಿ ಅವ್ರಿಗೆ ಇರ್ತದೆ, ಯಾರಾದರೂ ಸೈರನ್ ಬಂದ ಕೂಡಲೇ ಎಲ್ಲ ಅಂಡರ್ಗ್ರೌಂಡಿಗೆ ಹೋಗಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ಸಣ್ಣ ರಾಷ್ಟ್ರ, ಸುತ್ತಮುತ್ತಲಿರುವ ರಾಷ್ಟ್ರ ನಿಮಗೆಲ್ಲ ಗೊತ್ತಿದೆ. ಇಂಥ ಇಸ್ರೇಲ್ನವರು ಮೂಡಬಿದಿರೆಯಲ್ಲಿ ಒಂದು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಅಂತ ಮಾಡಿದಾರಲ್ಲ, ನಾನು ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತೇನೆ. ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಖಂಡಿತವಾಗಿದ್ದೇವೆ. ನಮ್ಮ ಇಬ್ಬರು ಧರ್ಮಗುರುಗಳು ನಮ್ಮ ಜೊತೆ ಇದ್ದಾರೆ, ಅವರ ಆಶೀರ್ವಾದ ವಿಶೇಷವಾಗಿ ಇವತ್ತು ಸೌಹಾರ್ದ ಕ್ರಿಸ್ಮಸ್ ದಿವಸವೇ ಭಾಳಷ್ಟು ಜನರಿಗೆ ನೀವು ಉಪಕಾರ ಮಾಡಿದ್ದೀರಿ. ಇದು ಸೂರ್ಯ ಚಂದ್ರ ಇರುವಷ್ಟು ಕಾಲ ನಡೀಲಿ ಅಂತ ಆಶಿಸಿ ನನ್ನ ಮಾತಿಗೆ ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ಶ್ರೀಯುತ LN ಶಿವಪ್ರಸಾದ್ ಹೆಗ್ಡೆ ಕಣಜಾರ್ MJF ಇವರು ಸಭೆಗೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರ್ತಕ್ಕಂತಹ ಧರ್ಮಗುರುಗಳ ಪಾದಾರವಿಂದಮಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ತಾಳ್ಮೆಯ ಜನರೇ, ಯಾಕಂದರೆ ಬಹುಶಃ 2 ಗಂಟೆಯ ಕಾರ್ಯಕ್ರಮ ನೀವೆಲ್ಲ ಕೂತಿದ್ದೀರಂದರೆ ತಾಳ್ಮೆಯ ಜನರೇ ಅಂತ ಹೇಳಿದ್ದೇನೆ ನಾನು. ನಿಮಗೆ ಟೆನ್ಷನ್ ಆಗಿರ್ಬೋದು, ನಾನೇನು 5 ನಿಮಿಷ ಮಾತನಾಡೋದಿಲ್ಲ. ಕೆಳಗಡೆ ಇರತಕ್ಕಂಥ ಐಟಮ್ಗಳು ಮಾತಾಡ್ತವೆ, ಹಾಗಾಗಿ ನಾನು ಮಾತನಾಡುವುದಿಲ್ಲ. ನಾನು ಹೇಳೋದು ಇಷ್ಟೇ, ಸಿಂಪತಿ ಮತ್ತು ಎಂಪತಿ 2 ಡಿಫ್ರೆನ್ಸ್ ಏನು ಅಂತ. ಇಂಗ್ಲೀಷ್ ಶಬ್ದದಲ್ಲಿ ಸಿಂಪತಿ ಅಂತ ಹೇಳಿದರೆ, ಅಯ್ಯೋ ಪಾಪ ನಿನಗೇನಾಯಿತು ಅಂತ ಕೇಳುವುದು ಸಿಂಪತಿ. ಎಂಪತಿ ಅಂತ ಹೇಳಿದರೆ, ಅಯ್ಯೋ ಪಾಪ ನಿನಗೇನಾಯಿತು, ನಿನ್ನೊಂದಿಗೆ ನಾನಿದ್ದೇನೆ ಎನ್ನುವಂಥ ಮಾತು ಹೇಳಿ ಅವರೊಂದಿಗೆ ಸಹಕಾರವನ್ನು ಕೊಡುವಂಥದ್ದು ಎಂಪತಿ. ನಾನಿವತ್ತು ಸುನೀಲ್ ಮೆಂಡೋನ್ ಸರ್ ಅವರಿಗೆ ಹೇಳ್ತೇನೆ, ಅವರು ಸಿಂಪತಿಯಲ್ಲಿ ಬದುಕಿದವರಲ್ಲ, ಎಂಪತಿಯಲ್ಲಿ ಬದುಕಿದವರು. ಇನ್ನಷ್ಟು ಜನರಿಗೆ ಅವರ ಸೇವೆ ಸಿಗುವಂತಾಗಲಿ ಅಂತ ಹೇಳಿ ಆಶಿಸಿ, ನನ್ನ ಈ ಸಂಘಟನೆ ಇನ್ನಷ್ಟು ಮುಂದುವರಿಯಲಿ. ತುಂಬ ಜನರನ್ನು ಒಟ್ಟು ಹಾಕಿಕೊಂಡು ನೋಡಿ, ಸಮಾಜದಲ್ಲಿ ತುಂಬ ರೀತಿಯ ಜನ ಇರ್ತಾರೆ. ಒಂದು ಸಿಂಪತಿ ಆಯಿತು, ಒಂದು ಎಂಪತಿ ಆಯಿತು, ಇನ್ನೊಂದು ನಾನು ಮಾಡಿದ ದುಡ್ಡು ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಸೇರಿಸಿಕೊಳ್ಳೋರು, ಇನ್ನೊಂದು ದೇವರು ಕೊಟ್ಟ ದುಡ್ಡು ಸಮಾಜಕ್ಕೆ ಅದರಲ್ಲಿ ಪಾಲು ಕೊಡ್ತೇನೆ ಅನ್ನುವಂಥವ್ರು. ಅದಕ್ಕೆ ಇವತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಏನೋ ಒಂದು 28 ಜನರನ್ನು ಸೇರಿಸ್ಕೊಂಡು ಸುನಿಲ್ ಮೆಂಡೋನ್ಸ್ ಅವರ ನಾಯಕತ್ವದಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಕೆಲಸಗಳು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದು ಬೆಳೆಯಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಕೆಲಸ ಕಾರ್ಯಗಳು ಮಾತಾಡಲಿ, ನಾನು ಮಾತನಾಡೋದನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದೀಗ ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇಂದು ನಮ್ಮೊಂದಿಗಿದ್ದಾರೆ ಅತಿ ವಂದನೀಯ ಓನೆಲ್ ಡಿಸೋಜಾ ಧರ್ಮಗುರುಗಳು, ಕಾರ್ಪಸ್ ಕ್ರಿಸ್ತಿ ದೇವಾಲಯ ಮೂಡಬಿದ್ರೆ ಹಾಗೂ ಪ್ರಧಾನ ಧರ್ಮಗುರುಗಳು ಮೂಡಬಿದ್ರೆ ವಲಯ. ಇವರು ಇದೀಗ ಮುಂಬಂದು ವೇದಿಕೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರ ವತಿಯಿಂದ ಈ ಕ್ರಿಸ್ಮಸ್ ಸೌಹಾರ್ದ ಕಾರ್ಯಕ್ರಮ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸನರಾಗಿರುವಂತಹ ಗಣ್ಯರಿಗೂ ಹಾಗೂ ನಿಮಗೆಲ್ಲರೂ ಕೂಡ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ, ಈಗ ತಾನೇ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಲಯನ್ ಶಿವಪ್ರಸಾದ್ ಹೆಗ್ಡೆ ಕಣಜಾರ್ ಇವರನ್ನು ಅನುಕರಣೆ ಮಾಡಲಿಕ್ಕೆ ಬಯಸ್ತೇನೆ. ಫಾದರ್ ನನ್ನ ಹತ್ರ ಕೇಳಿದರು, ನೀವು ಸ್ಪೀಚ್ ಕೊಡ್ತೀರಾ ಅಂತ. ಅದಕ್ಕೆ ನಾನು ಹೇಳಿದ್ದೆ ಕೊಡುವುದಿಲ್ಲ, ಯಾಕಂತ ಹೇಳಿದ್ರೆ ಇಷ್ಟರ ತನಕ ನಾವು ಸಂದೇಶವನ್ನು ಕೇಳಿದ್ದೇವೆ. ಅದಕ್ಕಾಗಿ ಜಾಸ್ತಿ ನಾನು ಮಾತಾಡಲ್ಲ. ಈಗ ತಾನೇ ನಮ್ಮ ಶಿವಪ್ರಸಾದ್ ಹೆಗ್ಡೆ ಅವರು ಮಾಡಿದಾಗೆ ನಾನು ಕೂಡ 2 ಮಾತುಗಳನ್ನು ಆಡಿ ಈ ನನ್ನ ಮಾತುಗಳನ್ನು ಕೊನೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಯೇಸು ಸ್ವಾಮಿ ದೇವರ ಕುಮಾರ ಅವರು ಮನುಷ್ಯರಾಗಿ ಈ ಭೂಲೋಕಕ್ಕೆ ಬಂದಂಥ ಹಬ್ಬ ಕ್ರಿಸ್ಮಸ್. ದೇವರು ಮನುಷ್ಯರ ಹತ್ರ ಬೆರೆತರು.
ದೇವರು ಅವರನ್ನು ನಮ್ಮ ಹತ್ರ ಹಂಚಿಕೊಂಡರು. ಇದು ಕ್ರಿಸ್ಮಸ್. ಇಲ್ಲಿ ನಾವು ಏನು ನೋಡ್ತೇವೆ ಅದು ಇರ್ಬೋದು ಇಸ್ರಾಯೇಲ್ನಲ್ಲಿನ ಜನರು ಅಥವಾ ಗುಡ್ ಸ್ಯಾಮರಿಟನ್ ಸಿಂಗಾಪುರ, ಇವರು ಇದನ್ನು ಕೊಟ್ಟಿದ್ದಾರೆ ಇನ್ನೊಬ್ಬರ ಹತ್ರ ಹಂಚಿಕೊಳ್ಳಿಕ್ಕೆ. ದೇವರು ಯಾವ ರೀತಿ ಮನುಷ್ಯರ ಹತ್ರ ತನ್ನ ಜೀವನವನ್ನು ಹಂಚಿಕೊಂಡರು, ಅದೇ ಪ್ರಕಾರ ಕೆಲವರು ಉದಾರ ಮನಸ್ಸಿನವರು ಈ ಹಬ್ಬದ ಸಂದರ್ಭದಲ್ಲಿ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಆರ್ಗನೈಸ್ ಮಾಡಿದವರು ನಮ್ಮ ಸುನಿಲ್ ಮೆಂಡೋನ್ಸರವರು. ಅವರ ಬಗ್ಗೆ ಇದಕ್ಕಿಂತ ಮುಂಚೆ ಮಾತನಾಡಿದಂಥ ವ್ಯಕ್ತಿಗಳು ಇಲ್ಲಿ ಈಗಾಗಲೇ ಅವರ ಸೇವೆಯನ್ನು ನಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸುನಿಲ್ ಮೆಂಡೋನ್ಸರವರು ಕಳೆದ ವರ್ಷಗಳಲ್ಲಿ ಇದನ್ನು ಮಾಡ್ತಾ ಬಂದಿದ್ದಾರೆ. ದಶಮಾನೋತ್ಸವ ಈ ರೀತಿಯಲ್ಲಿ ಇದು ಇನ್ನೂ ಕೂಡ ಮುಂದುವರಿತಾ ಹೋಗಲಿ, ಅನೇಕ ಮಂದಿಗೆ ಸಹಾಯ ಮಾಡಲಿಕ್ಕೆ ಈ ಒಂದು ವೇದಿಕೆ ಸಹಾಯಕವಾಗಲಿ, ಅನೇಕ ಮಂದಿಗೆ ಇದು ಉಪಯೋಗವನ್ನು ಪಡೆಯುವಂಥ ವೇದಿಕೆ ಆಗಲಿ. ನನ್ನ ಮಿತ್ರರೊಬ್ಬರು ಯಾವಾಗಲೂ ಹೇಳ್ತಾರೆ, ನಮ್ಮ ಪ್ರಪಂಚ ಭೂಗೋಳ ರೌಂಡ್ ಉಂಟಂತ ಹೇಳಿಕೊಂಡು. ಅರ್ಥ ಏನಂತ ಹೇಳಿದರೆ, ನಾವು ಏನನ್ನು ಕೊಡುತ್ತೇವೆ ಮತ್ತು ತಿರುಗಿ ನಮ್ಮಲ್ಲಿಗೆ ಪುನಃ ಬರ್ತದೆ ವಾಪಸ್. ಅದಕ್ಕಾಗಿ ನಾವೇನಾದರೂ ಸಹಾಯವನ್ನು ಕೊಟ್ಟರೆ ಅದು ನಮಗೆ ಲಾಸ್ ಆಗ್ತದಂತ ನಾವು ಏನೋ ಭಯಪಡಬೇಕಾಗಿಲ್ಲ. ಇನ್ನೊಂದು ರೀತಿಯಲ್ಲಿ ದೇವರು ನಮಗೆ ವಾಪಸ್ ಅದನ್ನು ತರ್ತಾರೆ, ಇನ್ನೂ ಕೂಡ ಜಾಸ್ತಿ ಮಾಪನದಲ್ಲಿ. ಈಗ ತಾನೇ ಇಲ್ಲಿ ಬರುವುದಕ್ಕಿಂತ ಮುಂಚೆ ಒಬ್ಬರು ನನಗೆ ಸಿಕ್ಕಿದರು. ಅವರ ಮಗನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ. ಅವರು ಹೇಳಿದರು, ಆಫ್ರಿಕಾದಿಂದ ಅವರು ಹೇಳಿದರು, ನಮ್ಮ ಹಿರಿಯರು ಏನು ಒಳ್ಳೆಯದನ್ನು ಮಾಡಿದ್ದಾರೆ ಅದರ ಪುಣ್ಯ ನಮಗೆ ಸಿಗ್ತದೆ ಎಂಬುದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಿಕೊಂಡು. ಅದಕ್ಕಾಗಿ ಯಾರೆಲ್ಲರೂ ಕೂಡ ಈ ದಾನವನ್ನು ನೀಡಿದ್ದಾರೆ, ದೇವರವರಿಗೆ ಇನ್ನೂ ಕೂಡ ಜಾಸ್ತಿಯಾಗಿ ಆಶೀರ್ವದಿಸಲಿ. ಅದೇ ಪ್ರಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸುನಿಲ್ ಮೆಂಡೋನ್ಸ ಹಾಗೂ ಅವರ ಜೊತೆಯಾಗಿ ಯಾರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ. ನಿಮಗೆಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಹಾಗೂ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ನಾನು ದೇವರ ಅನಂತ ಆಶೀರ್ವಾದ, ಆರೋಗ್ಯದ ಭಾಗ್ಯ ಹಾಗೂ ನೆಮ್ಮದಿಯ ಭಾಗ್ಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲರೂ ಕೂಡ ಧನ್ಯವಾದ. ಸರಳ ಮಾತಿನ ಮೂಲಕ ಸಭೆಯನ್ನು ಉದ್ದೇಶಿಸಿ ಶುಭ ಹಾರೈಸಿದ ಫಾದರ್ ನಿಮಗೆ ಧನ್ಯವಾದಗಳು. ದಯೆಯೇ ಧರ್ಮದ ಮೂಲ, ಸೇವೆಯೇ ಅದಕ್ಕೆ ಸಂಪನ್ಮೂಲ. ಇದೀಗ ಒಂದು ಪುಟ್ಟ ಹಾಗೂ ಅರ್ಥಪೂರ್ಣ ಕಾರ್ಯ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಅರ್ಥ ನೀಡಲಿದೆ. ಇದನ್ನು ನೆರವೇರಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಗಣ್ಯರ ಬಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗಿದ್ದು ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಸುಧಾರಿಸಿದ ಶ್ರೀಯುತ ಎಂ ಬಾಹುಬಲಿ ಪ್ರಸಾದ್ ಹಿರಿಯ ವಕೀಲರು ಹಾಗೂ ಶ್ರೀಯುತ ಲಯನ್ ಶಿವಪ್ರಸಾದ್ ಹೆಗ್ಡೆ ಕಣಜಾರ್ MJF ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದರೊಂದಿಗೆ ಇಬ್ಬರು ಧರ್ಮಗುರುಗಳು ನಮ್ಮೊಂದಿಗಿದ್ದು ನಿಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಮಗದೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇದೀಗ ಸೇವಾ ಕಾರ್ಯಕ್ರಮ ನಡೆಯಲಿದ್ದು ಮೊದಲನೆಯದಾಗಿ ಕಾರುಣ್ಯ ವಿಶೇಷ ಶಾಲೆ. ಪ್ರಸ್ತುತ 45 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು 13 ಶಿಕ್ಷಕೇತರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣದ ಜೊತೆಗೆ ವೈದ್ಯಕೀಯ ತರಬೇತಿ, ಕರಕುಶಲ ವಸ್ತುಗಳ ತರಬೇತಿ, ಕಂಪ್ಯೂಟರ್, ಟೈಲರಿಂಗ್ ತರಬೇತಿ ಹೀಗೆ ಹಲವಾರು ತರಬೇತಿಗಳನ್ನು ನೀಡುತ್ತಾರೆ. ಉತ್ತಮ ಸಾಧನೆಗೈದ ಮಕ್ಕಳಿದ್ದು ಇದೀಗಷ್ಟೇ ಸರ್ಕಾರದ ಅನುದಾನ ಪಡೆಯುತ್ತಿದ್ದು ಖರ್ಚು ಭರಿಸಲು ಅಸಾಧ್ಯವಾಗದೆ ದಾನಿಗಳಿಂದಲೇ ಮುಂದೆ ಸಾಗಿ ನಮ್ಮ ತಂಡದಿಂದ ಕೂಡ ಪ್ರೋತ್ಸಾಹ ದೊರಕುತ್ತಿದೆ. ಇದೀಗ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ವತಿಯಿಂದ ಇವರ ಸಂಸ್ಥೆಗೆ 10,000 ರೂಪಾಯಿಯ ನಗದು ಸಹಾಯ ನೀಡಲಾಗುತ್ತಿದ್ದು ಇದನ್ನು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರುಣ್ಯ ವಿಶೇಷ ಶಾಲೆ ಇದರ ಸೇವೆ ಅಮೂಲ್ಯವಾದದು. ಆದ್ದರಿಂದ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ನೀಡಿ ಶುಭಾಶಯಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು. ಕುಮಾರಿ ಅಕ್ಷಿತಾ 14 ವರ್ಷದ ಬಾಲಕಿ. ಹುಟ್ಟಿದ 2 ವರ್ಷಗಳಲ್ಲಿ ಸಕ್ಕರೆ ಕಾಯಿಲೆ ಇರುವುದು ಪತ್ತೆಯಾಗಿ ದಿನಕ್ಕೆ 4 ಬಾರಿ ಇನ್ಸುಲಿನ್ ಅನ್ನು ಪಡೆದುಕೊಳ್ಳುತ್ತಾರೆ. ತಪ್ಪಿದ್ದಲ್ಲಿ ಜೀವಕ್ಕೆ ಅಪಾಯವಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಅಸಹಾಯಕ ಪರಿಸ್ಥಿತಿಯ ಈ ಕುಟುಂಬಕ್ಕೆ 3 ತಿಂಗಳಿಗೊಮ್ಮೆ ರೂಪಾಯಿ 4,685 ಅಗತ್ಯವಿದ್ದು, ಇದಕ್ಕೆ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡ ಸಹಾಯ ನೀಡುತ್ತಾ ಬಂದಿರುತ್ತದೆ. ಇದೀಗ ನಮ್ಮ ಈ ದಿನದ ಸೇವಾ ಕಾರ್ಯಕ್ರಮದ ಅಂಗವಾಗಿ ಇವರಿಗೆ ರೂಪಾಯಿ 5,000 ಇವರ ಕುಟುಂಬದವರಿಗೆ ತಂಡದ ಪರವಾಗಿ ನೀಡಲಾಗುತ್ತಿದ್ದು, ಇದನ್ನು ಮುಂಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಂಡದಿಂದ ಸಹಾಯವನ್ನು ಸ್ವೀಕರಿಸಿದ ನಂತರ ತಂಡದ ಮೇಲೆ ಇವರಿಟ್ಟಿರುವ ನಂಬಿಕೆ ಹಾಗೂ ಪ್ರೀತಿ ಅಪಾರವಾದದ್ದು. ಖಂಡಿತವಾಗಿಯೂ ಕೂಡ ಇವರಿಗೆ ದೇವರು ಆರೋಗ್ಯವನ್ನು ನೀಡಿ ಇವರನ್ನು ಚೆನ್ನಾಗಿಡಲಿ ಎಂದು ಆಶಿಸುತ್ತಾ ಅವರಿಗೂ ನಮ್ಮ ಚಪ್ಪಾಳೆಗಳ ಮೂಲಕ ಶುಭಾಶಯವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಮತಿ ಮರಿಯಾ ಸಿಕ್ವೇರಾ ಇವರು ತಮ್ಮ ಮಗಳೊಂದಿಗೆ ವಾಸವಿದ್ದು ಯಾವುದೇ ರೀತಿಯ ಆರ್ಥಿಕ ಸಹಾಯ ಆದಾಯವಿಲ್ಲದ ಕಾರಣ ಅವರ ಮಗಳು ವಿದ್ಯಾಭ್ಯಾಸವನ್ನು ಮುಂದೂಡಲಾಗದೆ ಮೂಡಬಿದ್ರೆಯ ಒಂದು ಹೂವಿನ ಅಂಗಡಿ ಒಂದರಲ್ಲಿ ಕೆಲಸ ಮಾಡಿ ಜೀವನವನ್ನು ಮುಂದೆ ಸಾಗಿಸುತ್ತಿದ್ದಾರೆ. ಅವರಿಗೆ ಸ್ವಂತ ಮನೆ ಇದ್ದಿರಲಿಲ್ಲ. ಆದ್ದರಿಂದ ಹೊಸಬೆಟ್ಟು ಚರ್ಚ್ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಇನ್ನಿತರ ದಾನಿಗಳ ಸಹಾಯದಿಂದ ಪುಟ್ಟ ಮನೆಯನ್ನು ನಮ್ಮ ತಂಡದ ವತಿಯಿಂದ ಕಟ್ಟಿಕೊಡಲಾಗಿದೆ. ನಂತರ ಮರಿಯಾ ಸಿಕ್ವೇರಾ ಇವರ ಆರೋಗ್ಯದಲ್ಲಿ ಏರುಪೇರಾಗಿ ಇವರಿಗೆ ಮೂಗಿನ ಆಪರೇಷನ್ ಅನ್ನು ಮಾಡಲಾಗಿತ್ತು. ಇದಕ್ಕೆ ಸುಮಾರು 40,000ಗಳಷ್ಟು ಖರ್ಚಾಗಿದೆ. ಮತ್ತೆ ಆರೋಗ್ಯಕವಾಗಿ ಮನೆಗೆ ಮರಳಿ ಬಂದ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅಸ್ವಸ್ಥರಾಗಿ ಇದೀಗ ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಆರ್ಥಿಕ ಸಹಾಯದ ಅಗತ್ಯವಿದ್ದು ತಂಡದ ವತಿಯಿಂದ 5,000 ರೂಪಾಯಿ ಧನ ಸಹಾಯ ನೀಡಲಾಗುತ್ತದೆ. ಅವರು ಮುಂಬಂದು ಈ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಅಲಗಾರಿನ ಕೋಶಾಧಿಕಾರಿದ ರಾಕಿ ಮಸ್ಕನೆಸ್ನವರು ಇಲ್ಲಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಈ ನಗದು ಖಂಡಿತವಾಗಿಯೂ ಅವರ ಆರೋಗ್ಯ ಸುಧಾರಣೆಗಾಗಿ ಅವರಿಗೆ ದೇವರು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಸರ್. ಹಾಗೂ ಇದನ್ನು ನೆರವೇರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಂದು ನಾವೆಲ್ಲ ಇಲ್ಲಿ ಸೇರಿರುವ ಪ್ರಮುಖ ಉದ್ದೇಶ ಸೌಹಾರ್ದ ಕ್ರಿಸ್ಮಸ್ ಆಚರಣೆ. ಹಬ್ಬ ಎಂದರೆ ಎಲ್ಲರಿಗೂ ಸಂತೋಷವೇ ಎಂದರ್ಥವಲ್ಲ. ಕೆಲವು ಕುಟುಂಬಗಳಿಗೆ ಅದು ಹೊರೆ. ಆದರೆ ಕ್ರಿಸ್ಮಸ್ ಎಂಬುದು ಶಾಂತಿ, ಸಂತಸ, ಸಹಬಾಳ್ವೆಯ ಸಂಕೇತ. ಎಲ್ಲರಿಗೂ ಇದರ ಆಚರಣೆ ಸಲ್ಲಬೇಕು ಮತ್ತು ಸಾಧ್ಯವಾಗಬೇಕು. ಆದ್ದರಿಂದ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ವತಿಯಿಂದ ಕ್ರಿಸ್ಮಸ್ ಕಾಣಿಕೆಗಳನ್ನು ನೀಡಲಾಗುತ್ತಿದ್ದು, ಇದನ್ನು ನೆರವೇರಿಸಬೇಕಾಗಿ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರ ಬಳಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಕ್ರಿಸ್ಮಸ್ ಅಂದರೆ ಸಂತೋಷದ ಒಂದು ವಾತಾವರಣ. ಈ ವಾತಾವರಣ ಸೃಷ್ಟಿಸಬೇಕು ಎಂಬ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಕಳೆದ 4 ವರ್ಷಗಳಿಂದ ನಾವು ಒಂದು ಸೌಹಾರ್ದ ಕ್ರಿಸ್ಮಸನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ಕ್ರಿಸ್ಮಸ್ ಅಂದರೆ ನಮಗೆ ಕ್ರಿಶ್ಚಿಯನರಿಗೆ ಮಾತ್ರವಲ್ಲ, ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಎರಡು ಒಟ್ಟೊಟ್ಟಿಗೆ ಬರುವಾಗ ಈ ಸಂಭ್ರಮವನ್ನು ಯಾರು ಸಂಭ್ರಮಿಸಲು ಸಾಧ್ಯವಿಲ್ಲ ಅಂಥವರಿಗಾಗಿ ಸಂಭ್ರಮಿಸಲು ನಾವು ಈ ಕಿಟ್ಟನ್ನು ನೀಡುತ್ತಾ ಇದ್ದೇವೆ. ಇವತ್ತು ಯಾರೆಲ್ಲ ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ನಾನು ಇಲ್ಲಿ ಕರೀತೇನೆ, ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಈ ಕೊಡುವಾಗ ಇವರಿಗೆ 2-3 ಸಂಗತಿಗಳನ್ನು ಕೊಡ್ತಾ ಇದ್ದೇವೆ. ಒಂದಂತೂ ಕಿಟ್ಟು ಸಿಗ್ತದೆ, ಒಂದು ಅಂತಲ್ಲಿ ಕುಸ್ವಾರ್ ಸಿಗ್ತದೆ, ಒಂದೊಂದು ಕವರ್ ಸಿಗ್ತದೆ. ಈಗ ನೀವು ಎನಿಸ್ಬೋದು ಈ ಕವರ್ ಯಾಕೆ ಕೊಡ್ತೇವೆ ಅಂತ. ನಾನು ಪ್ರತಿ ಸಲ ಉಲ್ಲೇಖ ಮಾಡಿದೆ, ಈ ಕವರ್ ಯಾಕೆ ಕೊಡೋದಂದರೆ ಇವತ್ತು ಮಾಂಸ ಕೊಡಲಿಕ್ಕೆ ಆಗೋದಿಲ್ಲ.
ಅದು ಹಾಳಾಗ್ತದೆ ಕ್ರಿಸ್ಮಸ್ ತನಕ. ಅದಕ್ಕಾಗಿ ಅದರಲ್ಲಿ ಹಣ ಹಾಕಿ ಕೊಡ್ತಾ ಇದ್ದೇವೆ. ಆ ದಿನ ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ ಆ ದಿನ ನೀವೊಂದು ನಿಮಗೆ ಇಷ್ಟವಾದ ಒಂದು ಮಾಂಸವನ್ನು ತಂದು ಒಳ್ಳೆ ಅಡಿಗೆ ಮಾಡಿ ನಮ್ಮ ಹೆಸರನ್ನು ಹೇಳಿ ಒಟ್ಟಿಗೆ ಊಟ ಮಾಡಿ ಅಂತ ಅಷ್ಟೇ. ಅದಕ್ಕಾಗಿ ಇವತ್ತು ಈ ಕಿಟ್ಟನ್ನು ನಾವು ಕೊಡ್ತಾ ಇದ್ದೇವೆ. ನಾವೀಗ ಹೆಸರುಗಳನ್ನು ಹೇಳ್ತೇವೆ, ದಯಮಾಡಿ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇವೆ. ಮೊದಲಿಗೆ ಹೊಸಬೆಟ್ಟು SVP ಸಂಘಟನೆಯ ಅಧ್ಯಕ್ಷರಾದ ಶ್ರೀಮತಿ ಲವಿನಾ ಪಿಂಟೋ ಇವರು ಈ ಸಭೆಯಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಕೊಟ್ಟ ಹೆಸರು ಜೆಸಿಂತಾ ಲೋಬೋ, ಮೋಲಿ ಲೋಬೋ, ಜುಲಿಯಾನಾ ಲೋಬೋ, ಕಾರ್ಮೆನ್ ಡಿಸೋಜಾ, ಮೇರಿ ಸಿಕ್ವೇರಾ, ಪ್ಯಾಟ್ರಿಕ್ ಡಿಸೋಜಾ, ಜೆರೋಮ್ ಡಿಸೋಜಾ ಇವರು ಇಲ್ಲಿ ಸಭೆಯಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಇವರಿಗೆ ಪೋಷಕರಾಗಿ ಇವರಿಗೆ ಈ ಕಿಟ್ಟನ್ನು ಕೊಡಲಿಕ್ಕೆ ಪೋಷಕರಾಗಿ ನಿಂತಿದ್ದಾರೆ ರೋಷನ್ ಟೆಲ್ಲಿಸ್ ಮತ್ತು ಕುಟುಂಬಸ್ಥರು ಮತ್ತು ರೊನಾಲ್ಡ್ ಮೆಂಡೋನ್ಸಾ ಕುಟುಂಬಸ್ಥರು, ಸ್ಟೀವನ್ ಪ್ರಿಯಾಂಕಾ ಡಿಸೋಜಾ ಕುಟುಂಬಸ್ಥರು. ಸಭೆಯಲ್ಲಿ ಅವರು ಇದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ರೋಷನ್ ಟೆಲ್ಲಿಸ್ ಅವರು ಇದ್ದಾರೆ, ದಯಮಾಡಿ ತಾವು ವೇದಿಕೆಗೆ ಬರಬೇಕು. ನಮ್ಮೊಂದು ಸೇವಾ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ. ತುಂಬ ಸಂತೋಷದ ವಿಷಯ. ಹೊಸಬೆಟ್ಟುನವರು ಆಗಿ ನಮ್ಮ ಹೊಸಬೆಟ್ಟುನವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸರ್, ತಮಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಅತಿಥಿ ಗಣ್ಯರು ಇವರನ್ನು ಹಸ್ತಾಂತರಿಸಬೇಕಂತ ಕೇಳಿಕೊಳ್ತೇನೆ. ಅವರ ಕೈಯಲ್ಲಿ 2 ವಸ್ತುಗಳು ಮಾತ್ರ ಬಂದೆವು. ಈಗ 3ನೇ ವಸ್ತು ಕೆಳಗಡೆ, ಅದು ಅವರಿಗೆ ಭಾರವಿದೆ, ಅದು ಎತ್ತಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವರು ಹೋಗುವಾಗ ಅದನ್ನು ತಗೊಂಡು ಹೋಗುವುದು. ಧನ್ಯವಾದಗಳು. ಎರಡನೇದ್ದು ಅಲಂಗಾರ್ SVPಯ ಸಂಘಟನೆಯಾದ ಅಧ್ಯಕ್ಷರು ವಲೇರಿಯನ್ ರೊಡ್ರಿಗಸ್ ಇವರಿದ್ದರೆ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಅಲಂಗಾರಿನ ವಲೇರಿಯನ್ ರೊಡ್ರಿಗಸ್ SVP ಸಂಘಟನೆಯವರು. ಅಲಂಗಾರಿನವರು ಅವರಿಂದ ಬಂದ ಹೆಸರುಗಳು ಜ್ಯೋತಿ ಡಿಸೋಜಾ, ನವೀನ್ ಡಿಸೋಜಾ, ಜೋಸೆಫ್ ಡಿಸೋಜಾ, ಹೆಲೆನ್ ರೊಡ್ರಿಗೆಸ್, ಸಿಲ್ವೆಸ್ಟರ್ ಕೊರೆಯಾ, ವಲೇರಿಯನ್ ಕುಟಿನ್ನ ಇವರು ಇಲ್ಲಿದ್ದಾರೆ, ಸಭೆಯಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಇವರಿಗೆ ಪೋಷಕರಾಗಿ ನಿಂತಿದ್ದಾರೆ ಲ್ಯಾನ್ಸಿ ಸರಿತಾ ಡಿಸೋಜಾ ಕುಟುಂಬಸ್ಥರು, ಇಸ್ರಾಯೇಲ್. ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ತಾಕೋಡೆ SVP ಸಂಘಟನೆಯ ಅಧ್ಯಕ್ಷರಾದ ಪೌಲ್ ಡಿಸೋಜಾ ಇವರಿಂದ ಬಂದ ಹೆಸರುಗಳು. ದಯಮಾಡಿ ಪೌಲ್ ಡಿಸೋಜರ್ ಅವರು ಇಲ್ಲಿದ್ದರೆ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ.
SVP ಸಂಘಟನೆಯ ಪೌಲ್ ಡಿಸೋಜ ಮತ್ತು ಯಾರ ಸದಸ್ಯರು ಬಂದರೆ ದಯಮಾಡಿ ಮೇಲೆ ಬರಬೇಕಂತ ಕೇಳಿಕೊಳ್ತೇನೆ. ಅವರಿಂದ ಬಂದ ಹೆಸರುಗಳು ಲಿಲಿ ಡಿಸೋಜ, ಜೆರೋಮ್ ಡಿಸೋಜ, ರಿಚರ್ಡ್ ಡಿಸೋಜ, ರಾಬರ್ಟ್ ಸೆವೆರಿನ್ ಡಿಸೋಜ, ಬೆನೆಡಿಕ್ಟ ಲೋಬೋ. ತಾವಿಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಇಲ್ಲ. ಗಂಟಲ್ಕಟ್ಟೆ SVPಯ ಅಧ್ಯಕ್ಷರಾದ ರೆಕ್ಸನ್ ಮಿರಂದ ಇವರು ಇಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಇವರಿಂದ ಬಂದ ಹೆಸರುಗಳು ಚಾರ್ಲಿ ಪ್ಯಾರಿಸ್, ಫ್ರಾನ್ಸಿಸ್ ಡಿಸೋಜ, ಚಾರ್ಲಿ ಡಿಕೊನ್ನ, ಸೆಲಿನ್ ಡಿಸೋಜ, ಪ್ಯಾಟ್ರಿಕ್ ಮಿರಂದ, ಬೊನಾ ಪ್ಯಾರಿಸ್, ಬೊನಾ ಪ್ಯಾರಿಸ್. ಇವರಿಗೆ ಪೋಷಕರಾಗಿ ನಿಂತಿದ್ದಾರೆ ರಾಕಿ ಪಿಂಟೋ ಮತ್ತು ಕುಟುಂಬಸ್ಥರು ಗಂಟಲಗಟ್ಟೆ. ಅವರು ಇಲ್ಲಿ ಇದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ವಿಲ್ಸನ್ ಕೊರೆಯ ಮತ್ತು ಕುಟುಂಬಸ್ಥರು ಹೊಸಬೆಟ್ಟು, ಅವರು ಕೂಡ ಇಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ರಾಕಿ ಪಿಂಟೋ ಮತ್ತು ಕುಟುಂಬಸ್ಥರು ಇವರಿಗೆ ಪೋಷಕರಾಗಿ ನಿಂತಿದ್ದಾರೆ, ಹಾಗೂ ವಿಲ್ಸನ್ ಕೊರೆಯ ಮತ್ತು ಕುಟುಂಬಸ್ಥರು ಇವರಿಗೆ ಪೋಷಕರಾಗಿ ನಿಂತಿದ್ದಾರೆ. ಅವರಿಗೆ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪಾಲಡ್ಕ SVP ಸಂಘಟನೆಗೆ ಅಧ್ಯಕ್ಷರಾದ ಯೂಜಿನ್ ಇವರು ಇಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಲಯನ್ ಅಮಿತ್ ಡಿಸಿಲ್ವಾ ಇವರಿಂದ ಬಂದ ಹೆಸರುಗಳು ಪಾಲಡ್ಕದಿಂದ ಗ್ರೇಟಾ ಡಿಸೋಜ, ಸೀಮಾ ರೇಗೋ, ಕ್ರಿಸ್ಟಿನ್ ಪಿಂಟೋ, ಗ್ರೇಟಾ ಸಂತ್ಮೊಯರ್, ರುಡಾಲ್ಫ್, ವಿಜಯ ಡಿಸೋಜ, ಲಿಯೋ ಪಿಂಟೋ, ಜಾನ್ ಫೆರ್ನಾಂಡಿಸ್, ಪ್ರಮೀಳಾ ರೇಗೋ ಸಿದ್ದಗಟ್ಟೆ, ಅಬುಬಕ್ಕರ್ ಬೆಳುವಾಯ್. ಇವರಿದ್ದರೆ ಎಲ್ಲರೂ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಇವರೆಲ್ಲರಿಗೂ ಒಬ್ಬ ಧರ್ಮಗುರುಗಳು ಪೋಷಕರಾಗಿ ನಿಂತಿದ್ದಾರೆ. ಅವರ ಹೆಸರನ್ನು ಇಲ್ಲಿ ಉಲ್ಲೇಖಿಸುವುದಿಲ್ಲ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸ್ಫೂರ್ತಿ ಶಾಲೆಯ ಮಕ್ಕಳು ಬೆಳಗಿನಿಂದ ಪಾಪ ಕೂತ್ಕೊಂಡಿದ್ದಾರೆ. ನಿಮಗೆ ನಾನು ಆಗಲೇ ಹೇಳಿದೆ ಸರ್ ಹತ್ರ, ಊಟ ಅಲ್ಲಿ ತಯಾರಿದ್ದೆ, ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇಷ್ಟೊತ್ತಿಂದ ಕೂತಿದ್ದೀರಿ ನೀವು ಒಳ್ಳೆಯ ಒಂದು ನೃತ್ಯವನ್ನು, ಸ್ವಾಗತ ನೃತ್ಯವನ್ನು ಇಲ್ಲಿ ಮಾಡಿದರೆ ನಿಮಗೆ ಧನ್ಯವಾದಗಳು. ದಯಮಾಡಿ ತಾವು ಕೂತ್ಕೊಳ್ಳಿಕ್ಕೆ ಆದರೆ ಒಳ್ಳೆಯದು, ಆಗದಿದ್ದರೆ ತಾವು ಊಟಕ್ಕೆ ಹೋಗ್ಬೋದು. ಶ್ರೀಯುತ ಪ್ರಕಾಶ್ ಶೆಟ್ಟಿಗಾರ್ ಇವರಿಂದ ಬಂದ ಹೆಸರುಗಳು ವಾಮೋ ಮೀಜಾರ್, ಪ್ರೇಮ ಮರ್ನಾಡ್, ಅವ್ವಮ್ಮ ಕುಕ್ಕಟ್ಟೆ, ಆಸಿಫ್ ಮೂಡಬಿದ್ರಿ, ಬಾಲಕೃಷ್ಣ ಕಡಂದಲೆ, ಬೇಬಿ ಪುತ್ತಿಗೆ, ವೇದ ಸಂತೋಷ್ ಮೂಡಬಿದ್ರಿ.
ಇವರು ಇಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಎರಡು ಜನ ಅಲ್ಲ ಬೈರ. ನಮ್ಮ ತಂಡಕ್ಕೆ ಬಂದ ಹೆಸರುಗಳು ಸಂತೋಷ್ ಕಿರಣ್ ರೊಡ್ರಿಗೆಸ್, ಲಾರೆನ್ಸ್ ಮೆಂಡೋನ್ಸಾ, ಲಿಲ್ಲಿ ಡಿಸೋಜಾ ಮೂಡಬಿದ್ರಿ. ಇವರು ದಯಮಾಡಿ ವೇದಿಕೆಗೆ ಬರಬಂತ ಕೇಳ್ಕೊಳ್ತೇನೆ. ಸಭೆಯಲ್ಲಿ ಇದ್ದರೆ ಸಂತೋಷ್ ಕಿರಣ್ ಸಿಕ್ವೇರಾ, ಲಾರೆನ್ಸ್ ಮೆಂಡೋನ್ಸಾ, ಲಿಲ್ಲಿ ಡಿಸೋಜಾ ಮೂಡಬಿದ್ರಿ. ಇವರಿಗೆ ಪೋಷಕರಾಗಿ ಬೆನ್ನ ಡಿಸೋಜಾ ಕುಟುಂಬಸ್ಥರು ಇಸ್ರಾಯೇಲ್, ಎಂಟ್ರಿ ಪ್ರಮಿಲಾ ಡಿಸೋಜಾ ಕುಟುಂಬಸ್ಥರು ಇಸ್ರಾಯೇಲ್ ಇವರು ನಿಂತಿದ್ದಾರೆ. ಅವರಿಗೆ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಲವಾರು ಹೋಟೆಲ್ ಕಾರ್ಮಿಕರು ತಮ್ಮಲ್ಲಿ ಕೇಳಿಕೊಳ್ಳುವಾಗ ನಾವು ಅವರಿಗೆ ಸಂತೋಷದಿಂದ ಒಪ್ಪಿಕೊಂಡು ಅವರನ್ನು ಈ ಸಭೆಗೆ ಕರೆದಿದ್ದೇವೆ. ಅವರ ಹೆಸರುಗಳು ಹೇಳುವಾಗ ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಆಶಾ ಮಾರೂರ್, ಸವಿತಾ ಕಡಪಳ್ಳ, ಶಾಲಿನಿ ವಾಲ್ಪಾಡಿ, ವಿನಯ ಮರ್ಯಾಡಿ, ಯಶೋಧ ವಾಲ್ಪಾಡಿ, ವಿಶಾಲ ಪೆರಾಡಿ, ರೇಖಾ ಇರುವೈಲು, ಚಿತ್ರ ಅಶ್ವತ್ಥಪುರ. ಅವರು ಸಭೆಯಲ್ಲಿ ಇಲ್ಲ ಅಂತ ಕಾಣುತ್ತೆ. ಇದ್ದಾರಾ? ಇದ್ದಾರೆ, ಬನ್ನಿ. ಧನ್ಯವಾದಗಳು. ಈ ಕ್ರಿಸ್ಮಸ್ ಕಾಣಿಕೆ ಈ ಸಮಾರಂಭವನ್ನು ನೆರವೇರಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಮಗದೊಮ್ಮೆ ಧನ್ಯವಾದಗಳು. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಇದರ ದಶಮಾನೋತ್ಸವದ ಪ್ರಯುಕ್ತ ಆಯ್ದ ಅಸಹಾಯಕ ಬಡ ಕುಟುಂಬಗಳಿಗೆ ನೆರವು ನೀಡುವ ಸೇವಾ ಯೋಜನೆಯ
ಸಹಾಯಾರ್ಥಕವಾಗಿ ಲಕ್ಕಿ ಡಿಪ್ ಅನ್ನು ಸಿದ್ಧಪಡಿಸಲಾಗಿತ್ತು. ಇದನ್ನು ಹಲವಾರು ಜನರು ಪಡೆದುಕೊಂಡು ಇದೀಗ ಹಲವಾರು ಜನರ ಪಾಲಿಗೆ ದಾರಿದೀಪವಾಗಲಿದೆ. ಇದೀಗ ಈ ಲಕ್ಕಿ ಡಿಪ್ಗಳ ಡ್ರಾ ನಡೆಯಲಿದ್ದು ಇದನ್ನು ನೆರವೇರಿಸಬೇಕಾಗಿ ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಹಾಗೂ ಎಲ್ಲ ಅತಿಥಿ ಗಣ್ಯರ ಬಳಿ ಕೇಳಿಕೊಳ್ಳುತ್ತೇನೆ. ಸೇವಾ ಸಂಸ್ಥೆಗಳ ಮುಖಂಡರು ಸಚಿನ್ ಸುವರ್ಣ ಮತ್ತು ದಿನೇಶ್ ರಾಯ್ ದಯಮಾಡಿ ತಾವು ಮೇಲೆ ಬರಬೇಕು. ಈ ಲಕ್ಕಿ ಡಿಪ್ ಡ್ರಾನ ನಡೆಸಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಈಗ ಪ್ರಥಮ ಬಹುಮಾನ ನಂಬರ್ ತೆಗೆದಲ್ಲಿ ಬರ್ಕೊಳ್ಳಿ ದಯವಿಟ್ಟು. ಅಮಿತ್ ಸರ್ ಅಂತ ತೆಗಿರಿ. ತ್ರೀ 8 8 3 3883 ಪ್ರಥಮ ಬಹುಮಾನ 3883. ಹಾಗೀಗ ದ್ವಿತೀಯ ಬಹುಮಾನ ಸರ್ ಒಂದು 3 5 4 1354. ದ್ವಿತೀಯ ಬಹುಮಾನ 1354. ಈಗ ತೃತೀಯ ಬಹುಮಾನ 3 0 6 7 3067 3067 ತೃತೀಯ ಬಹುಮಾನ. ಅಲ್ಲಿಗೆ ಲಕ್ಕಿ ಡಿಪ್ ಡ್ರಾ ಮುಕ್ತಾಯ ಆಯಿತು. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಇದರ ದಶಮಾನೋತ್ಸವದ ಪ್ರಯುಕ್ತ ಆಯ್ದ ಅಸಹಾಯಕ ಬಡ ಕುಟುಂಬಗಳಿಗೆ ನೆರವು ನೀಡುವ ಯೋಜನೆಯಡಿ ಮಾಡಲಾಗಿದ್ದ ಲಕ್ಕಿ ಡಿಪ್ ಡ್ರಾನ ಫಲಿತಾಂಶ ಹೀಗಿದೆ. ಪ್ರಥಮ ಲಕ್ಕಿ ಡಿಪ್ ಡ್ರಾನ ಸಂಖ್ಯೆ 3883. ದ್ವಿತೀಯ ಲಕ್ಕಿ ಡಿಪ್ ಡ್ರಾನ ಪ್ರಥಮ ಇವರಿಗೆ ಬಹುಮಾನ ರೂಪಾಯಿ 5555 ರೂಪಾಯಿಗಳು. ದ್ವಿತೀಯ ಲಕ್ಕಿ ಡಿಪ್ ಡ್ರಾನ ಬಹುಮಾನ ಸಂಖ್ಯೆ 1354 1354. ಇವರ ಬಹುಮಾನ ರೂಪಾಯಿ 3333. ತೃತೀಯ ಲಕ್ಕಿ ಡಿಪ್ ಡ್ರಾನ ಸಂಖ್ಯೆ 3067 3067. ಇವರಿಗೆ ಬಹುಮಾನ 2222 ರೂಪಾಯಿ. ಈ ಫಲಿತಾಂಶವನ್ನು 14/12/2025 ಅಂದರೆ ನಾಳಿನ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಿಸಲಾಗುವುದು. ಇದನ್ನು ನೆರವೇರಿಸಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು.
ನಾವೀಗ ಈ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇಂದು ಈ ಕಾರ್ಯಕ್ರಮ ನೆರವೇರಬೇಕಾದರೆ ಇಲ್ಲಿ ಒಂದು ಗಣ್ಯ ವ್ಯಕ್ತಿಯ ಪರಿಚಯ ನಿಮಗಾಗಬೇಕಾಗಿದೆ. ಅವರು ಬೇರ್ಯಾರೂ ಅಲ್ಲ, ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ಈ ತಂಡದ ಸಂಸ್ಥಾಪಕರು ಶ್ರೀ ಸುನಿಲ್ ಮೆಂಡೋನ್ಸಾ ಇವರು. ಯಾತ್ರಿಕನನ್ನು ದಡ ಸೇರಿಸುವವನು ನಾವಿಕ. ಬದುಕಿನಲ್ಲಿ ಸಂಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಅವರ ಕಣ್ಣಂಚಿನ ಕಣ್ಣೀರನ್ನು ಒರೆಸಿ ಅವರ ಬದುಕಿಗೆ ಸ್ಫೂರ್ತಿಯ ನೆಲೆಯಾಗಿ ಅವರ ಬದುಕನ್ನು ಯಾನಕ್ಕೆ ತನ್ನ ಹೆಲ್ಪಿಂಗ್ ಫ್ರೆಂಡ್ಸ್ ಸಂಸ್ಥೆಯ ಮೂಲಕ ದಡ ಸೇರಲು ನಾವಿಕನಾಗಿ ನೆಲೆಸಿದ್ದು ಕೂಡ ಹೌದು. ಅವರೇ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಸುನಿಲ್ ಮೆಂಡೋನ್ಸಾ ಇವರು. ತನ್ನಲ್ಲಿರುವ ಸಂಪತ್ತಿನಿಂದ ಕಷ್ಟಪಟ್ಟವರಿಗೆ ಅದನ್ನು ನೀಡುವುದು ದೊಡ್ಡ ಕೆಲಸವೇನೂ ಅಲ್ಲ. ಆದರೆ 10 ಜನ ದಾನಿಗಳಿಂದ ಅದನ್ನು ಸಂಗ್ರಹಿಸಿ ಕೊಡುವುದು ಖಂಡಿತವಾಗಿಯೂ ಸುಲಭದ ಸಂಗತಿಯಲ್ಲ. ಫಲಾನುಭವಿಗಳನ್ನು ಗುರುತಿಸಿ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ಯಾವುದೇ ಲೋಪದೋಷಗಳು ಬಾರದಂತೆ ದಾನಿಗಳು ನೀಡಿದ ಪ್ರತಿಯೊಂದು ರೂಪಾಯಿಗಳನ್ನು ಕೂಡ ದಾನ ಧರ್ಮ ಪ್ರಾಮಾಣಿಕವಾಗಿ ಯಾವುದೇ ಕಷ್ಟಗಳು ಇಲ್ಲದೆ ಪ್ರಚಾರದ ಹಂಗಿಲ್ಲದೆ ಯಾವುದೇ ರೀತಿಯಾದಂತಹ ಭೇದ ಭಾವ ಒತ್ತಡಗಳಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಕಳೆದ 10 ವರುಷಗಳಿಂದ ನೀಡುತ್ತಾ ಬಂದಿರುತ್ತಾರೆ. ಸಮರ್ಥ ನಾಯಕತ್ವ ನಾಯಕನೆನ್ನಿಸಿಕೊಂಡು ಸಮಾಜದಲ್ಲಿ ಸುಮಾರು 30 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಅಧಿಕ ಮೊತ್ತವನ್ನು ಸಮಾಜಕ್ಕೆ ಸಮಾಜ ಸೇವೆಗೆ ಅರ್ಪಿಸಿದ ಸೇವಾ ಸಾಧಕ, ಸೇವಾ ನಾಯಕ ಹಾಗೂ ಸೇವಾ ಮಾಣಿಕ್ಯ ಇವರಿಗೆ ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಅವಕಾಶ ಭಗವಂತ ಕರುಣಿಸಲಿ ಹಾಗೂ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತಾ ಇದೀಗ ತಾವು ಮುಂಬಂದು ನೆರೆದಿರುವ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತೆರೆಗಳ ಬಡ ಆತನಂದು ಗೊತ್ತುಂಡು, ನನಗೆ ಕೇವಲ ಒಂದೇ ಪುರ್ತು. ಎಲ್ಲರಿಗೆ ಹಸಿವೆ ಆಗಿದೆ. ಹೋಟೆಲ್ ಕಾರ್ಮಿಕರು ಕಾಯ್ತಾ ಇದ್ದಾರೆ, ನಮ್ಮ ಮಾಲೀಕರು ಯಾವ ಬೆಸ್ಟ್ ಸಲ ಫೋನ್ ಮಾಡ್ತಾರಂತ. ಇನ್ನು ಕೆಲವೇ ಸಮಯ ನಿಮಗೆ ಲಾಸ್ಟಿಗೆ ಬರುವುದು ನಾವು ಧನ್ಯವಾದ ಸಮರ್ಪಣೆಗೆ. ಇವತ್ತು ವಿಶೇಷವಾಗಿ ನಾನು ಧನ್ಯದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಈ ಒಂದು ಉತ್ತಮ ಅವಕಾಶವನ್ನು ದೇವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ನನ್ನ ಕನಸನ್ನು ನನಸು ಮಾಡಲು ಆ ಶ್ರೀದೇವರು ನನಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಗುರುವರು ಹಿರಿಯರ ಆಶೀರ್ವಾದ, ವಿಶೇಷವಾಗಿ ನಮ್ಮ 104ರ ಅಜ್ಜಿಯ ಆಶೀರ್ವಾದ, ಅವರೆಲ್ಲ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಯಾವುದೇ ಅಡಚಣೆಗಳೇ ಇಲ್ಲದೆ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇನೆ. ಇವತ್ತು ನಾನು ಆ ದೇವರನ್ನು ನೆನೆಸಿಕೊಳ್ಳುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಸಮಯದ ಅಭಾವವಿದ್ದಂತೆ ಎಲ್ಲ ಹೊರಟು ಹೋದರು. ಈಗ 2 ಅತಿಥಿ ಗಣ್ಯರು ಮಾತ್ರ ಉಳಿದಿದ್ದಾರೆ. ಒಬ್ಬರು ಯಾವ ಕಾರ್ಯದಲ್ಲಿ ಕೂಡ ಲಾಸ್ಟಿಗೆ ಉಳಿಯುವವರು. ಯಾಕಂತ ನೀವು ಕೇಳಿದರೆ ಹಲವರಿಗೆ ಗೊತ್ತಿರ್ಬೋದು, ನಾನು ಹೇಳೋದಿಲ್ಲ. ಲಾಸ್ಟ್ ಉಳಿಯುವರು ಅವಳು ಮಾತ್ರ. ಇವತ್ತು ಕೂಡ ಅವರು ಲಾಸ್ಟಿಗೆ ಇದ್ದಾರೆ. ಇನ್ನವರು ನಮ್ಮ ಆಪ್ತ ಮಿತ್ರರು, ನಮ್ಮ ಎಲ್ಲ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡುವವರು. ಇವತ್ತು ಅವರು ಕೂಡ ನನ್ನ ಜೊತೆ ಲಾಸ್ಟ್ ತನಕ ಕೇಳಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ 9 ವರ್ಷದ ಈ ಪ್ರಯಾಣದಲ್ಲಿ ನನಗೆ ಜಾಸ್ತಿಯಾಗಿ ಸಹಾಯ ಹಸ್ತವನ್ನು ನೀಡಿದವರು ನಮ್ಮ ತಂಡದ ಸದಸ್ಯರು. ಯಾವುದೇ ಕ್ವಶನ್, ತಂಡ ಅಂತ ಹೇಳುವಾಗ ಎಲ್ಲ ಮುಖಗಳು ಒಂದೇ ರೀತಿ ಇರುವುದಿಲ್ಲ. ಏನಾದರೂ ಸಮಸ್ಯೆ ಬರುವಾಗ, ವಿಶೇಷವಾಗಿ ಹಣದ ಸಮಸ್ಯೆ ಬರುವಾಗ ಕ್ವಶನ್ ಕೇಳೋದು ಸಹಜ, ಅವು ಹೆಂಚಿನ ಕಾಸು ಅಂತ. ಆದರೆ 9 ವರ್ಷಗಳಿಂದ ಯಾವುದೇ ಮುಲಾಜಿಲ್ಲದೆ ನಾವು ಕೊಟ್ಟ ಹಣ ನೀವು ಏನು ಮಾಡಿದಿರಿ ಅಂತ ಕ್ವಶನ್ ಕೇಳದೆ 9 ವರ್ಷಗಳಿಂದ ನನ್ನ ತಂಡದ ನಾಯಕನಾಗಿ ಆರಿಸಿಕೊಂಡು ನನ್ನ ತಂಡಕ್ಕೆ ಸಹಕಾರವನ್ನು ನೀಡಿದ ತಂಡದ ಎಲ್ಲ ಸದಸ್ಯರಿಗೆ ನಾನು ಚಿರಋಣಿಯಾಗಿದ್ದೇನೆ. ವಿಶೇಷವಾಗಿ ಇಸ್ರಾಯೇಲಲ್ಲಿ ದುಡಿಯುತ್ತಿರುವ ಎಲ್ಲ ನನ್ನ ಆತ್ಮೀಯರಾಗಿ ನಾನು ಋಣಿಯಾಗಿದ್ದೇನೆ. ನಮ್ಮ ಎಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಪತ್ರಕರ್ತ ಮಾಧ್ಯಮದವರು ಇದ್ದರು ಇಲ್ಲಿ, ಅವರಿಗೆ ಬೇರೆ ಕಾರ್ಯ ಇದ್ದರಿಂದ ಅವರು ಹೊರಟೋದ್ರು. ನಾನು ಅವರ ಹತ್ರ ಕೇಳುವಾಗ, ನಾನು ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಾಧ್ಯಮದವರನ್ನು ನಾನು ಮುಂದೆ ಕರೆಯುವುದಿಲ್ಲ, ಯಾಕಂದರೆ ಪ್ರಚಾರದ ಹಂಗು ನಮಗೆ ಇಲ್ಲ. ಆದರೆ ಹಲವಾರು ಸದಸ್ಯರು ಹೇಳಿದರು, ಸೇವೆ ಮಾಡುವಾಗ
ನಮ್ಮ ಧರ್ಮದ ಗ್ರಂಥದಲ್ಲಿ ಹೇಳಿದೆ, ಒಂದು ಕೈಯಲ್ಲಿ ಕೊಡುವಾಗ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ. ಅದು ಗೊತ್ತಾಗದೇ ಇರದಿದ್ದರೆ ನಮಗೆ ಸಮಾಜದ ಸಹಕಾರ ಸಿಗೋದಿಲ್ಲ. ಇದು ನಾವು ಮಾಡಬೇಕಾಗ್ತದೆ. ಹಾಗಂತ ನಾವು ಈಗ ತಾನೇ ಕೆಲವು ವರ್ಷಗಳ ಹಿಂದೆ ಅಷ್ಟೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಎಲ್ಲ ಸೇವಾ ಕ್ರಮಗಳನ್ನು ನಾವು ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಿದ್ದೆ. ಅದಕ್ಕೂ ಕೂಡ ಕೆಲವು ಆಕ್ಷೇಪಗಳು ಬಂದಿದ್ದೆವು. ವಿದ್ಯಾರ್ಥಿಗಳ ನಾವು ಹಣ ಕೊಡುವಾಗ ಅವರ ಮುಖವನ್ನು ನೀವು ಹಾಕ್ತಿದ್ದೀರಿ, ಅದು ಸರಿಯಲ್ಲ ಅಂತ. ಆದರೆ ಹಾಕಬೇಕದು, ಯಾಕಂದರೆ ಈಗಿನ ಕಾಲದಲ್ಲಿ ಡೋಂಗಿ ಮಾಡುವವರೇನು ಕಮ್ಮಿ ಇಲ್ಲ. ಎಲ್ಲ ದಾಖಲೆಗಳನ್ನು ನೀಡ್ತಾರೆ, ಆ ದಾಖಲೆಗಳು ಯಾವುದು ಒರಿಜಿನಲ್ ಇರುವುದಿಲ್ಲ. ಅದು ಒಂದು ದಾಖಲೆಯನ್ನು ಹಲವಾರು ಸಂಘ ಸಂಸ್ಥೆಗಳಿಗೆ ನೀಡ್ತಾರೆ, ಅವರಿಂದ ಹಣವನ್ನು ತೆಗೆದುಕೊಳ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅವರ ಡಿಟೇಲನ್ನು ಹಾಕುತ್ತೇವೆ. ಹಾಗೂ ನಮ್ಮ ಸಂಘ ಸಂಸ್ಥೆಗಳ ಒಂದು ಯೂನಿಯನ್ ಇದೆ, ಅದರಲ್ಲಿ ಕೂಡ ನಾವು ಹಾಕ್ತೇವೆ. ಯಾಕಂದರೆ ಬೇರೆ ಸಂಘ ಸಂಸ್ಥೆಯವರು ಅವರಿಗೆ ಅರಿಬೇಕು ಇಂಥ ಒಂದು ಕುಟುಂಬಕ್ಕೆ ನಾವು ಸಹಾಯ ಹಸ್ತವನ್ನು ನೀಡಿದ್ದೇವೆ ಅಂತ. ಈ ಸಂದರ್ಭದಲ್ಲಿ ಈ ಒಂದು ಮಾತು ನಾನು ಹೇಳಲಿಕ್ಕೆ ಬಿಡ್ತೇನೆ, ಯಾಕಂದರೆ ಯಾವುದೇ ಇದು ಬೇರೆ ಉದ್ದೇಶ ಇಲ್ಲದೆ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವನ್ನು ನಾವು ಹಾಕ್ತೇವೆ. ಅದಕ್ಕಾಗಿ ಇವತ್ತು ನಾವು ಪತ್ರಕರ್ತ ಮಾಧ್ಯಮ ತಂಡದ ಸದಸ್ಯರು ಹೇಳಿದರು, ಪತ್ರಕರ್ತ ಮಾಧ್ಯಮದವರನ್ನು ಕರೀರಿ, ಈ ಸಂದೇಶ ಹೊರಗೆ ಕೂಡ ಹೋಗಲಿ ಅಂತ. ಅದಕ್ಕಾಗಿ ಇವತ್ತು ಅವರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಲೈವ್ ಮುಖಾಂತರ ನಾವು ಕಾರ್ಯಕ್ರಮ ಪ್ರಸಾರಿಸ್ತಾ ಇದ್ದೇವೆ. ಹಲವಾರು ಜನರು ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನೀವು ಸ್ಟೇಜನ್ನು ನೋಡ್ತೀರಿ, ಈ ಉತ್ತಮವಾದ ಸ್ಟೇಜನ್ನು ಸುಂದರವಾಗಿ ಅಲಂಕರಿಸಿದ್ದಾರೆ ಹೊಸಬೆಟ್ಟಿನ ನನ್ನ ಆತ್ಮೀಯ ಮಿತ್ರರಾದ ಹಾಗೂ ಲಯನ್ಸ್ ಸದಸ್ಯರಾದ ಮನೋಹರ್ ಕುಟಿನರವು. ಮನು ಡೆಕೋರೇಟರ್ಸ್ ಅಂತ ಯಾರಿಗೂ ಕೂಡ ಕೇಳಿದರೆ ಗೊತ್ತಾಗ್ತದೆ. ಹಲವರು ನಮ್ಮ ಎಲ್ಲ ಸೇವಾ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಅವರು ಈ ವೇದಿಕೆಯನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ತಂಡದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಫೋಟೋಗ್ರಫಿ, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಫೋಟೋಗ್ರಫಿಯನ್ನು ಮಾಡ್ತಿದ್ದಾರೆ ನಮ್ಮ ಆತ್ಮೀಯ ಮಿತ್ರರು. ಅವರು ಕೂಡ ಒಬ್ಬ ಲಯನ್ಸ್ ಸದಸ್ಯರು ಮೂಡಿದ್ರಿಯ. ಹಾಗೂ ನಮ್ಮ ಹೊಸಬೆಟ್ಟಿನವರೇ ಆಕೃತಿ ಸ್ಟುಡಿಯೋ ಮಾಲಕರು ವಿಲ್ಫ್ರೆಡ್ ಮೆಂಡೋನ್ ಸರ್ ಅವರು ಎಲ್ಲ ನಮ್ಮ ಸೇವಾ ಕಾರ್ಯಕ್ರಮ ಉಚಿತವಾಗಿ ನಮ್ಮ ಫೋಟೋಗ್ರಫಿಯನ್ನು ನೀಡುತ್ತಾ ಬಂದಿದ್ದಾರೆ. ಸರ್, ತಮಗೂ ಕೂಡ ಈ ಸಂದರ್ಭದಲ್ಲಿ ತಂಡದ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಗೆ ಇವತ್ತಿನ ಸೌಂಡ್ ಸಿಸ್ಟಮನ್ನು ನೀಡಿದ್ದಾರೆ ನಿತ್ಯಾದರ್ ಸೌಂಡ್ ಸಚ್ಚಿರೇಪೇಟೆ, ಇದರ ಮಾಲಕರಾದ ಮೈಕಲ್ ಸಿಕ್ವೇರರವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ರುಚಿಕರವಾದ ಊಟವನ್ನು ತಯಾರು ಮಾಡಿದರೆ ಅನ್ವಲ್ ಕೇಟರರ್ಸ್ ಮೂಡಬಿದ್ರಿ, ಇದರ ಮಾಲೀಕರಾದ ಅರುಣ್ ಡಿಸೋಜರ್ ಅವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉತ್ತಮವಾದ ಒಂದು ಕಾರ್ಯ ಅಂತ ಹೇಳುವಾಗ ಕಾರ್ಯನಿರ್ವಾಹಕರು ಅದರಲ್ಲಿ ಉತ್ತಮವಾಗಿರಬೇಕು, ಇದರಲ್ಲಿ ಕಾರ್ಯಕ್ರಮಕ್ಕೆ ಅದು ಮೆರುಗು ಬರುವುದಿಲ್ಲ. ನಾನು ಎನಿಸಿರಲು ಇರಲಿಲ್ಲ, ವಿಯೋಲರವರು ನಮ್ಮ ಇವತ್ತಿನ ಕಾರ್ಯನಿರ್ವಾಹಕರು. ನಾನು ಮೊದಲು ಹೇಳಿದೆ ನಿಮಗೆ, ನಮ್ಮ ತಂಡದ ಫಲಾನುಭವಿಗಳು ಹಾಗೂ ಒಂದು ಉತ್ತಮ ಸ್ಟೂಡೆಂಟ್. ಆ ಕಾರ್ಯಕ್ರಮವನ್ನು ನಾನು ಎನಿಸಿದ್ದಕ್ಕಿಂತ ಎಷ್ಟೋ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ತಂಡದ ಪರವಾಗಿ ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವ. ನಿಮ್ಮ ಮುಂದಿನ ಜೀವನ ಉಜ್ವಲವಾಗಲಿ. ಮತ್ತು ಆಲ್ರೆಡಿ ಅವರಿಗೆ ನಾನು ಹೇಳಿದ್ದೇನೆ, ಇನ್ನು ಮುಂದೆಯೂ ಅವರಿಗೆ ಯಾವತ್ತೂ ಅಗತ್ಯ ಇರುವಾಗ ನನ್ನ ಅಣ್ಣ, ಅವರು ನನ್ನ ಅಣ್ಣ ಅಂತ ಕರೀತಾರೆ, ನನ್ನ ಅಣ್ಣ ಯಾವತ್ತೂ ಕೂಡ ನಿನ್ನ ಹಿಂದೆ ಇದ್ದಾನಂತ ಹೇಳಿದ್ದೇನೆ. ಅವರಿಗೆ ಯಾವತ್ತೂ ನನ್ನ ಸಹಕಾರ ಇದೆ. ಧನ್ಯವಾದಗಳು ವಿವರವರೇ. ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಮಯದ ಅಭಾವ ಇದ್ದರೂ ಧರ್ಮ ಭಗಿನಿಯವರು ಇಲ್ಲಿ ಆಗಮಿಸಿದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಹಾಜರಾದ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ, ಯಾರಿಗೂ ಹೆಸರು ತೆಗೆಯಲಿಕ್ಕೆ ಹೋಗಲಿಲ್ಲ, ಒಂದೇ ಮಾತಿನಲ್ಲಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ವಿಶೇಷವಾಗಿ ನಮಗೆ ಆಳ್ವಾಸ್ ಸಂಸ್ಥೆಯ ವಿದ್ಯಾರ್ಥಿಗಳು, ದಿನ ನಮ್ಮ ಆಟೋದಲ್ಲಿ ಓಡುವವರು, ಅವರೆಲ್ಲ ಹಣ ಇರುವುದಿಲ್ಲ. ಆದರೆ ನೀವು ಸುಂದರವಾದ ಕಾರ್ಯಕ್ರಮ ಮಾಡುತ್ತೀರಿ ಅಂತ ಹೇಳುವಾಗ ತಮ್ಮಿಂದಾದ ಸಹಕಾರವನ್ನು ಅವರು ನೀಡಿದ್ದಾರೆ. ಮಕ್ಕಳಲ್ಲಿ ನಿಮಗೆ ಗೊತ್ತುಂಟು, ಮಕ್ಕಳಲ್ಲಿ ಜಾಸ್ತಿ ಹಣ ಇರುವುದಿಲ್ಲ. ಆದರೆ ಕೂಡ ನಮಗೆ ಅಂತ ಯಾವತ್ತೂ ಅವರಿಗೆ ರಕ್ಷಾ ಅಣ್ಣ ಅಂತ ಕರೀತಾರೆ. ಅಣ್ಣರವರೊಂದು ಕೆಲಸ ಮಾಡ್ತಿದ್ದಾರೆ, ಉತ್ತಮವಾಗಬೇಕೆಂಬ ಉದ್ದೇಶದಿಂದ ಮೈಟ್ ಕಾಲೇಜಿನ ಸ್ಟೂಡೆಂಟ್ನವರು ಹಾಗೂ ಆಳ್ವಾಸ್ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಕೊಟ್ಟದ್ದು ಹಣ ಸಣ್ಣದಿರ್ಬೋದು, ಆದರೆ ಅವರ ಹೃದಯ ದೊಡ್ಡದು. ಆ ಮಕ್ಕಳು ಕೂಡ ನಮ್ಮ ಈ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸುತ್ತಾ
ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯವು ಉಜ್ವಲವಾಗಲಿ ಎಂದು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಯಾರನ್ನು ಬಿಡದೆ ತಮ್ಮ ಸರಳ ಮಾತುಗಳಿಂದ ನಿಮ್ಮೆಲ್ಲರನ್ನೂ ನೆನೆದು ನಮಗೆ ಧನ್ಯವಾದಗಳನ್ನು ತಿಳಿಸಿದ ಈ ಸಂಸ್ಥೆ ಹಾಗೂ ಈ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುನಿಲ್ ಮೆಂಡೋನ್ಸಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇದೀಗ ನಾವೆಲ್ಲರೂ ಮುಂದೆ ನೋಡುತ್ತಿರುವಂತಹ ಸಂದರ್ಭ ಅದು ಊಟದ ಸಂದರ್ಭ. ಇದೀಗ ನಾನು ನಿಂತಿರುವ ಎಡಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಬಂದಿರುವ ತಾವೆಲ್ಲರೂ ಇಂದು ಈ ಸೌಹಾರ್ದ ಕ್ರಿಸ್ಮಸ್ ಕೂಟದ ಊಟವನ್ನು ಸೇವಿಸಬೇಕಾಗಿ ತಂಡದ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಲ್ಲೇ ಮಾಡಲಾಗಿದೆ. ಕೈ ತೊಳೆಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆಗಳು ಈ ಸಭಾಂಗಣದ ಹೊರಭಾಗದಲ್ಲಿ ಲಭ್ಯವಿದೆ. ತಾವೆಲ್ಲರೂ ಇಷ್ಟು ಹೊತ್ತು ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಜೊತೆ ಸೇರಲು ಹಬ್ಬ ಒಂದು ನೆಪವಷ್ಟೇ, ನಿಜವಾದ ಕಾರಣ ಸ್ನೇಹ ಹಾಗೂ ಪ್ರೀತಿ. ಇದು ಹೀಗೆ ಮುಂದುವರಿಯಲಿ. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರಾಯೇಲ್ ತಂಡದಿಂದ ಇನ್ನೂ ಉತ್ತಮ ಕಾರ್ಯಗಳು ಬರಲಿ ಎಂದು ಆಶಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವಿಡ್ತಾ ಇದ್ದೇನೆ. ಧನ್ಯವಾದಗಳು. ಒಂದೇ ನಿಮಿಷವನ್ನು ತಗೊಳ್ತೇನೆ. ಒಂದು ಹೆಸರು ಮರೆತು ಹೋಯಿತು. ಇದು ಮೊದಲು ಹೇಳಬೇಕಿತ್ತು. ನಾನು ಇಂದಿನ ಲೈವ್ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ತುಳುನಾಡ ವಾರ್ತೆಗಳು ಮೂಡಬಿದ್ರಿ. ನಾನು ಅವರ ಹತ್ರ ಕೇಳಿಕೊಳ್ಳುವಾಗ ಅವರು ಇಷ್ಟು ಸಂತೋಷದಿಂದ ಒಪ್ಪಿಕೊಂಡರು. ಸರ್, ತಮ್ಮ ಸೇವಾ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ, ನನಗೆ ಏನೂ ಬೇಡ, ನಿಮ್ಮ ಕಾರ್ಯ ಉತ್ತಮ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಸಂಸ್ಥಾಪಕರು, ಅವರ ತಂಡದ ಅವರು ಇಲ್ಲ, ಪುನೀತ್ರವರು, ಅವರು ಬೇರೆ ಯಾರು ಇದ್ದಾರೆ, ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅತಿಥಿ ಗಣ್ಯರು ಇಲ್ಲಿದ್ದಾರೆ, ದಯಮಾಡಿ ಸ್ವಲ್ಪ ಮೇಲೆಗೆ ಬನ್ನಿ. ಅವರೊಂದು ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. 2 ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿದ್ದಾರೆ, ದಿನೇಶ್ ಸುವರ್ಣ ಮತ್ತು ನೀವು ಕೂಡ ಮೇಲೆ ಬರಬೇಕು, ದಯಮಾಡಿ ಮೇಲೆ ಬನ್ನಿ. ಸಚಿನ್ ಸುವರ್ಣ, ದಿನೇಶ್ ಸುವರ್ಣ ರಾಯ್. ನಮ್ಮ ಲಕ್ಕಿ ಡಿಪ್ಪಲ್ಲಿ ಹೈಯೆಸ್ಟ್ ಲಕ್ಕಿ ಡಿಪ್ಪನ್ನು ಸೇಲ್ ಮಾಡಿದರೆ ತಾಕೋಡೆಯ ಡಾಲ್ಪಿ ಡಿಸೋಜರ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಡಾಲ್ಪಿ ಡಿಸೋಜ ಇದ್ದಾರೆ ಅಂದರೆ ದಯಮಾಡಿ ವೇದಿಕೆಗೆ ಬರಬೇಕು. ಇವರೊಬ್ಬ ನಮ್ಮ ಆತ್ಮೀಯ ಮಿತ್ರರು. ನಮ್ಮ ಸೇವಾ ಕಾರ್ಯಕ್ರಮ ಅಂತ ಹೇಳುವಾಗ ಒಂದೇ ದಿನದಲ್ಲಿ 10 ಬುಕ್ ಲಕ್ಕಿ ಡಿಪ್ಪನ್ನು ಅವರು ಸೇಲ್ ಮಾಡಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಸರ್, ತಮಗೂ ಕೂಡ ಧನ್ಯವಾದಗಳು. ಇರುವುದು ನಮ್ಮ 4 ವರ್ಷದಿಂದ ನಮ್ಮ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ನಮ್ಮ ತಂಡದಕ್ಕೆ ಸಹಕಾರವನ್ನು ನೀಡುತ್ತಿರುವ ಅಶೋಕ್ ಶಾಂತಮಯ್ಯರು ಇಲ್ಲಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ತಂಡದ ಸದಸ್ಯನೂ ಅಲ್ಲದಿದ್ದರೂ ಕೂಡ ನಮ್ಮ ತಂಡಕ್ಕೆ ಸಂಪೂರ್ಣ ಸಹಕಾರ, ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಎಲ್ಲ ಸೇವಾ ಕಾರ್ಯಕ್ರಮಕ್ಕೆ ಅವರು ಸಹಕಾರವನ್ನು ನೀಡುತ್ತಾ ಬಂದಿರ್ತಾರೆ. ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೀನಿ.
ಎಲ್ಲರಿಗೂ ಧನ್ಯವಾದಗಳು. SUP ಸಂಘಟನೆಯಲ್ಲಿ ಒಂದು ವಿನಂತಿ, ತಮ್ಮದು ಕಿಟ್ ಇಲ್ಲಿ ಇದೆ. ಊಟವಾದ ನಂತರ ಸಂಘದ ಅಧ್ಯಕ್ಷರು ತಮ್ಮ ತಮ್ಮ ಸದಸ್ಯರಿಗೆ ಈ ಕಿಟ್ಗಳನ್ನು ನೀಡುವುದು. Music.